ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಪ್ರಣಾಮ. ಹರೇ ಕೃಷ್ಣ. ದಂಡ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ. ಒಂದು ನಿಮಿಷ ಲೇಟ್ ಆಯ್ತು, ಕ್ಷಮಿಸಿ. ಮಳೆ ತುಂಬಾ ಬರ್ತಾ ಇತ್ತು, ಅದರ ಕಾರಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಗೀತಾ ಮೋಹನ್ ಮಾತಾಜಿ ಜಾಯ್ನ್ ಆಗಿದ್ದಾರೆ ಮಾತಾಜಿ. ಇವತ್ತು ಅದೇ ಆರ್ಡರ್ ಮಾಡ್ತಿದ್ರಲ್ಲ ಮಾತಾಜಿ? ಹೌದು, ಅದು PPT ಇಂದ 6, 7, 8 ಪ್ರಭುಜಿ. ಮಾತಾಜಿ ಹಾ, ಮಾತಾಜಿ. ಗೀತಾ ಮಾತಾಜಿ, ಇದು ನಿಮಗೆ ಪೋಸ್ಟ್, ವರದಾ ಮಾತಾಜಿಗೆ ಪೋಸ್ಟ್ ಮಾಡ್ಬೇಕು ಪ್ರಭುಜಿ. ಆಪ್ಷನ್ ಬರ್ತಿಲ್ಲಲ್ಲ ಮಾತಾಜಿ. ಹೋಸ್ಟ್ ಇವ್ರಿಗೆ ಹೋಗಿದೆ ಮಾತಾಜಿ. ಯಾರಿಗೆ? ಗೀತಾ ಮೋಹನ್ ಮಾತಾಜಿಗೆ. ಓ, ಅವರೇ ಮಾಡ್ಬೇಕಾ? ಸರಿ ಸರಿ ಸರಿ. ಹಾ ಅವ್ರು ಮಾಡ್ಬೋದು ಮಾತಾಜಿ. ಹಾ ಒಮ್ಮೆ ಹೇಳಿ ಮಾತಾಜಿ. ಮಾತಾಜಿ. ಓಕೆ ಓಕೆ. ವರದಾ ಮಾತಾಜಿ, ನೀವು ಅದು PPT ಹಾಕ್ಲಿಕ್ಕೆ ಆಗ್ತದಾ? ಹೋಸ್ಟ್ ಇಲ್ಲದಿದ್ರು ಕೂಡ ಇಲ್ಲ ಮಾತಾಜಿ, ಪೋಸ್ಟ್ ಮಾಡ್ಬೇಕು ಮಾತಾಜಿ. ಆಗ್ತದಲ್ಲ? ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಮಾಡ್ತಾ ಇದ್ದಾರೆ ಮತ್ತೆ. ಹಾ ಸರಿ. ಓ, ಲೈವ್ ಆಗಿದೆ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ, ವರದಾ ಮಾತಾಜಿಗೆ ಕೋಸ್ಟ್ ಮತ್ತೆ ವಿನಾಯಕ್ ಪ್ರಭುಗೆ ಮಾಡ್ತೀರಾ ಮಾತಾಜಿ? ಓಕೆ, ಅವರು ಬಿಸಿ ಇರ್ತಾರೆ ಕಾಣ್ತದೆ. ನಾವು ಪ್ರಾರಂಭಿಸೋಣ ಮತ್ತೆ. ಮಾತಾಜಿ, ನಿಮ್ಗೆ ಇದ್ ಮಾಡ್ಲಿಕ್ಕೆ ಆಗ್ತದಾ? PPT ಶೇರ್ ಮಾಡ್ಲಿಕ್ಕೆ ಆಗ್ತದಾ? ಆಗಲ್ವಾ? ಇದ್ರೆ ಆಗತ್ತೆ ಮಾತಾಜಿ, ಇದ್ರೆ ಆಗಲ್ಲ. ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ. ಒಂದ್ ನಿಮಿಷ ವೇಟ್ ಮಾಡಿ. ನೀವು ಕೀರ್ತನೆ ಮಾಡಿ ಮತ್ತೆ ಜಾಗತ್ತೆ. ಹಾ ಸರಿ ಮಾತಾಜಿ, ಮಂಗಳಾಚರಣೆ ಮಾಡಿ ಅಷ್ಟೊಳಗೆ ಆಗತ್ತೆ. ನಂತರ ಅವ್ರು ಮಾಡಿ ಹೋಗ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೀರ್ತನೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂದ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ರಜನರಂದನ, ಯಶೋದನಂದನ ರಜನರಂದನ, ಯಮುನಾ ಧಾರಿ, ಜಯ ರಾಧ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ರಜನರಂದನ, ಯಶೋದನಂದನ ರಜನರಂದನ, ಯಮುನಾ हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೆ ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಭಕ್ತಿಶಾಸ್ತ್ರೀಯ ಕ್ಲಾಸಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಭಗವಂತನ ಆಶೀರ್ವಾದವನ್ನು ಪಡೆದು, ಎಲ್ಲ ವೈಷ್ಣವರ ಆಶೀರ್ವಾದವನ್ನು ಪಡೆದು ನಾವು ಪ್ರಾರಂಭಿಸೋಣ. ಪೋಸ್ಟ್ ಮಾಡಿದ್ರೆ ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಾರಂಭಿಸೋಣ ಮಂಗಳಾಚರಣೆಯೊಂದಿಗೆ. ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೂ ವಂದಿಸುತ್ತಾ
ವೈಷ್ಣವರ ಆಶೀರ್ವಾದವನ್ನು ಪಡೆಯುತ್ತಾ, ಗುರು ಪರಂಪರೆಯ ಆಶೀರ್ವಾದವನ್ನು ಪಡೆಯುತ್ತಾ, ಎಲ್ಲಾ ಗೋಸಮಳಿಗೆ ವಂದಿಸುತ್ತಾ, ಶ್ರೀ ಶ್ರೀ ರಾಧಾ ಗೋವಿಂದ ಕುಳಾಯ್ ಇಸ್ಕಾನ್ ಅವರು ಪ್ರಸ್ತುತಪಡಿಸುತ್ತಿರುವ ಈ ಕ್ಲಾಸಿಗೆ ನನ್ನ ವಂದನೆಗಳನ್ನ ಅರ್ಪಿಸುತ್ತಾ, ಪ್ರೆಸಿಡೆಂಟ್ ಆದ ನಾಮನಿಷ್ಠ ಪ್ರಭು ಅವರಿಗೂ ವಂದಿಸುತ್ತಾ, ಶ್ರೀಧರ್ ಪ್ರಭು ಅವರಿಗೂ ವಂದಿಸುತ್ತಾ ಈ ಪಾಠವನ್ನ ನಾವು ಪ್ರಾರಂಭಿಸೋಣ. ಅಲ್ಲಿ ಏನಿದೆ ಯಥಾ ಪ್ರಕಾರ ನಮ್ಮ ಪ್ರಭುಪಾದವರ ಆಶೀರ್ವಾದದೊಂದಿಗೆ, ನಮ್ಮ ಗುರು ಮಹಾರಾಜ್ ಅವರ ಆಶೀರ್ವಾದದೊಂದಿಗೆ, ರೂಪ ಗೋಸ್ವಾಮಿ ಅವರ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಾಯ ಚಕ್ಷು ಉನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇ ಶ್ರೀ ಗುರುವೇನ್ ಶ್ರೀಯುತಪಾದ ಕಮಲಂ ಶ್ರೀ ಗುರು ವೈಷ್ಣವಂ ಚ ಶ್ರೀ ರೂಪ ಸಾಗರಜಂ ಸಹಗಣ ರಘುನಾಥವಾನ್ವಿತಂ ಸಜೀವಂ ಸಾದ್ವೈ ಸಾವಧೂತಂ ಪರಿಜನ ಸಹಿತಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಿತಂ ಶ್ರೀ ವಿಶಾಖಾನ್ವಿತಂ ಚ. ನಮಗೆ ವಂದಿಸುತ್ತಾ, ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಿತಿನಾಮಿನಿ ನಮಾಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನಿ ಗೌರ ಕಥಾದಯ ದಾಮೋದರ ನಾಮಕರಣಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತಿನಾಮಿನಿ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಾರಂಭಿಸೋಣ. ಹರೇ ಕೃಷ್ಣ ಎಲ್ಲರಿಗೆ. ಈಗ ನಾವು ಇವತ್ತಲ್ಲಿ ಲಾಸ್ಟ್ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಪಾಠ 5ರ ಅವಲೋಕನ ನಾವು ನೋಡಿದ್ವಿ. ಏನೆಲ್ಲ ನೋಡಿದ್ವಿ? ವೈದ್ಯ ಸಾಧನ ಭಕ್ತಿ ಸ್ವೀಕರಿಸಲು ಅಭ್ಯಾಸ ಯಾವ ರೀತಿ ಮಾಡಲು ಮತ್ತು ಮುನ್ನಡೆಯಲು ಅರ್ಹತೆನ ನಾವು ನೋಡಿದ್ವಿ. ಅದೇ ರೀತಿ ಶುದ್ಧ ಭಕ್ತಿ ಸೇವೆಯ ಸ್ವತಂತ್ರ ಸ್ವರೂಪವನ್ನ ವಿವರಿಸುತ್ತಾರೆ ಅಲ್ವಾ ಅಧ್ಯಾಯ 5ರಲ್ಲಿ. ಶ್ರೀ ರೂಪ ಗೋಸ್ವಾಮಿ ಸ್ಥಾಪಿಸಿದ ತತ್ವಗಳಿಗೆ ಸಂಬಂಧಿಸಿದಂತೆ ಪಾಶ್ಚಿಮಾತ್ಯ ದೇಶಗಳ ಎಲ್ಲಾ ವಿಭಾಗಗಳಿಂದ ಸದಸ್ಯರನ್ನ ಹಕ್ಕು ಪಡೆಯುವ ಇಸ್ಕಾನ್ ಅಭ್ಯಾಸದ ಕುರಿತು ನಾವು ಚರ್ಚಿಸಲಾಯಿತು. ನಾವು 5ನೇ ಪಾಠದಲ್ಲಿ ನಾವೇನೆಲ್ಲ ಕಲ್ತ್ವಿ ಅಲ್ವಾ? ಶ್ರೀಲ ರೂಪ ಗೋಸ್ವಾಮಿಯರ ತತ್ವಗಳ ನೋಡಿದ್ವಿ. ನಂತರ ವೈದಿಕ ಭಕ್ತಿ ಯಾವ ರೀತಿ ನಾವು ಮಾಡಬಹುದು, ವೈದಿಕ ಭಕ್ತಿಯಿಂದ ನಾವು ಮತ್ತೆ ಹೇಗೆ ರಾಗಾನುಗ ಭಕ್ತಿಯನ್ನ ನಾವು ಮಾಡಬಹುದು ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ? ಈಗ ನಾವು ಪಾಠ 6ಕ್ಕೆ ಹೋಗೋಣ. ಏನೆಲ್ಲ ನೋಡೋಣ, ಮತ್ತೆ ನೀವು ಅದನ್ನ ಅಭ್ಯಾಸ ಮಾಡ್ಬೇಕಾಗ್ತದೆ. ಪಾಠ ಆಗಾಗ್ಲೇ ನಾವು 6ನೇ ಅಧ್ಯಾಯವನ್ನ ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಓದಿದ್ದೇವೆ ಅಲ್ವಾ? ಬುಕ್ಕಲ್ಲೇ ನಾವು ಓದಿದ್ದೀವಿ. ಏನೆಲ್ಲ? ಅಧ್ಯಾಯ 6 ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ ಏನೆಲ್ಲ, ನಾವು ಏನೆಲ್ಲ ಪ್ರವೃತ್ತಿ ಅಂತ ಹೇಳ್ತೇವೆ ನಾವು ಅಲ್ವಾ? ಅಂದ್ರೆ ಭಕ್ತಿ ಸೇವೆಯನ್ನ ನಾವು ಸಲ್ಲಿಸುವಾಗ ಏನೆಲ್ಲ ನಾವು ಮಾಡ್ಬೇಕು, ಆ ಭಕ್ತಿಯನ್ನ ನಾವು ಪಡಿಲಿಕ್ಕೆ ನಾವೇನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಈಗ ಅದನ್ನ ನಾವು ಮತ್ತೆ ಈ PPTಯಲ್ಲಿ ನೋಡೋಣ. ಈಗ ನೋಡಿ, ಸಾಧನಾ ಭಕ್ತಿ. ಈಗ ನಾವು 64 ಅಂಶಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ತಾ ಇದೀವಿ. ಆ 64 ಅಂಶಗಳು ಹೇಗೆ ಅನ್ನೋದನ್ನ ನೋಡಿ ಇಲ್ಲಿ ಹೇಳ್ತಾರೆ. ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ, ಅದರ ಬಗ್ಗೆ ನಮ್ಗೆ ಅವ್ರು ಹೇಳ್ತಾರೆ. ಏನಂದ್ರೆ, ಭಕ್ತಿ ತತ್ವಗಳಿಗೆ ಸಂಬಂಧಿಸಿದ ಪುರಾವೆಗಳು 1ರಿಂದ 18 ಅಲ್ವಾ? ಮತ್ತೆ ಆ ಪೇಜಲ್ಲಿ ನಾವು ನೋಡ್ಬೋದು. 6ನೇ ಅಧ್ಯಾಯವನ್ನ ನೀವು ತೆಗೆದಿಟ್ಕೊಡಿ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ 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 ಹರೇ ಹರೇ. ನಾವು ನೋಡೋಣ ಇವಾಗ. ಇಲ್ಲಿ ಹಾಗೆ ಸಂಕ್ಷಿಪ್ತವಾಗಿ ಅವರು ಹೇಳ್ತಾ ಇದ್ದಾರೆ. ನೀವು 6ನೇ ಅಧ್ಯಾಯದ ನಾವು ಲಾಸ್ಟ್ ವೀಕ್ ನೋಡಿದ್ರ ಕಾರಣ ನಾವು ಹೋಗೋಣ ಮುಂದೆ. ಇಲ್ಲಿ ಹೇಳ್ತಾರೆ, ಭಕ್ತಿ ತತ್ವಗಳಿಗೆ ಸಂಬಂಧಿಸಿದ ಪುರಾವೆಗಳು ಮತ್ತೆ ತಪ್ಪಿಸಬೇಕಾದ ಅಪರಾಧಗಳು ಏನೆಲ್ಲ ಅನ್ನೋದನ್ನ, ಅಂದ್ರೆ ಯಾವ ಅಧ್ಯಾಯದಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ 6ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅಲ್ಲಿ 1ರಿಂದ 18 ಅಂಶಗಳು, ನಮಗೆ ಟೋಟಲಿ 64 ಅಂಶಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ನೋಡಿ, ನಮ್ಗೆ ಈಗಾಗಲೇ ನಾವು ನೋಡಿದ್ದೇವೆ. ಅದೇ ರೀತಿ 7ನೇ ಅಧ್ಯಾಯ ಭಕ್ತಿ ತತ್ವಗಳಿಗೆ ಸಂಬಂಧಿಸಿದ ಪುರಾವೆಗಳು. ನಂತರ ತಪ್ಪಿಸಬೇಕಾದ ಅಪರಾಧಗಳು 19. ಭಕ್ತಿ ತತ್ವಗಳ ಹೆಚ್ಚಿನ ಪರಿಗಣನೆಗಳು, ಅಂದ್ರೆ ಭಕ್ತಿ ತತ್ವಗಳನ್ನ ಇನ್ನೂ ಹೆಚ್ಚಿನಗೆ ಹೇಗೆ ನಾವು ಮಾಡ್ಬೋದು ಅನ್ನೋದು. ಇಲ್ಲಿ ನಾವು ನೋಡ್ಬೋದು, ಮೊದಲನೇ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ, ನಾವು ಎಷ್ಟು ವಿಧಾನವನ್ನ ನೋಡಿದ್ದೇವೆ ಇಲ್ಲಿ ಅಲ್ವಾ? ಆ ವಿಧಾನವನ್ನ ನೋಡ್ತಾ
ಎಷ್ಟು ವಿಧಾನ ಅಂದ್ರೆ 43 ನಾವು ನೋಡ್ತಾ ಹೋಗಿದ್ದೇವೆ. ಅಂದ್ರೆ 44 ಲಾಸ್ಟ್ ಮಥುರೆಯ ಪರದೆಯಲ್ಲಿ ನಾವು ವಾಸಿಸಬೇಕು. ಅಂದ್ರೆ ಈ ಈ ಅಧ್ಯಾಯದಲ್ಲಿ ಇನ್ನು ಮುಂದಿನ 7ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳ್ತಾರೆ ರೂಪ ಗೋಸ್ವಾಮಿ ಅವರು ಅದರ ಸಂಕ್ಷಿಪ್ತ ವಿಸ್ತರಣೆಯನ್ನ ನಾವು ನೋಡ್ಬೋದು. ಯಾವ ಅಂಶಗಳಂದ್ರೆ ನಮಗೆ ಭಕ್ತಿಯಲ್ಲಿ ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದ ಕೆಲವು ಮುಖ್ಯ ಅಂದ್ರೆ ಎಲ್ಲವೂ ಮುಖ್ಯ, ಆದ್ರೆ ಕೆಲವನ್ನ ನಮ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ನಿಮಗೆ ಮೇನ್ ಯೋಚಿಸ್ಬೇಕು 64 ಅಂಶಗಳನ್ನ, ಆ ಅಂಶಗಳನ್ನ ನಮ್ಗೆ ಕೊಟ್ಟಿದ್ದಾರೆ ನಾವು ಯಾವ ರೀತಿ ನೋಡ್ಬೇಕು ಅನ್ನೋದ. ಅದೇ ರೀತಿ ಮತ್ತೆ ಈ ಭಕ್ತಿ ಸೇವೆಯ ಮಾಡುವಾಗ ನಾವು ಅಪರಾಧಗಳನ್ನ ನಾವು ತಪ್ಪಿಸಬಹುದು, ಯಾವ ರೀತಿ ಅಪರಾಧ ಎಸಗದೆ ನಾವು ಮಾಡ್ಬೋದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಯಾವ್ದ್ರಲ್ಲಿ 8ನೇ ಅಧ್ಯಾಯದಲ್ಲಿ. ನಂತರ 9ನೇ ಅಧ್ಯಾಯದಲ್ಲಿ ಭಕ್ತಿ ತತ್ವಗಳ ಹೆಚ್ಚಿನ ಪರಿಗಣನೆ ಅಂದ್ರೆ ಇನ್ನೂ ಹೆಚ್ಚಿನ ಬಗ್ಗೆ ನಮ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿ ಯಾವ ರೀತಿ ನಾವು ಭಗವಂತನ ಸ್ಮರಣೆ ಮತ್ತು ಶ್ರವಣವನ್ನ ಮಾಡಿ ನಾವು ಮಾಡುವ ತಂತ್ರಗಳನ್ನ ನಾವು ನೋಡ್ಬೋದು. 11ನೇ ಅಧ್ಯಾಯದಲ್ಲಿ ದಿವ್ಯ ಸೇವೆಯ ಅಂಶಗಳು, ಭಗವಂತನ ಸೇವೆ ದಿವ್ಯ, ಅದರದ ಅಂಶಗಳನ್ನ ನಾವು 11ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. 12ನೇ ಅಧ್ಯಾಯದಲ್ಲಿ ದಿವ್ಯ ಸೇವೆಯ ಮತ್ತೆ ಇನ್ನು ಹೆಚ್ಚಿನ ಅಂಶಗಳು. ನಂತರ 13ರಲ್ಲಿ ಭಕ್ತಿ ಸೇವೆಯ 5 ಪ್ರಬಲ ರೂಪಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈಗ ನಾವು ನೋಡ್ಬೋದು ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ನಾವು ಹೇಗೆ ಹಂತವಾಗಿ ನಾವು ಭಗವಂತನಿಗೆ ಸೇವೆ ಮಾಡಿ ನಾವು ಅರ್ಹತೆಯನ್ನ ನಾವು ಪಡೆಯಬಹುದು ಅನ್ನೋದ್ರ ಬಗ್ಗೆ ನಾವು ಮುಂದಕ್ಕೆ ನೋಡ್ತಾ ಹೋಗ್ಬೋದು. ಹರೇ ಕೃಷ್ಣ. ಈಗಾಗ್ಲೇ ನಾವು 6ನೇ ಅಧ್ಯಾಯವನ್ನ ನಾವು ನೋಡ್ತಾ ಹೋಗಿದ್ದೇವೆ ಅಲ್ವಾ. ಅದ್ರಲ್ಲಿ ನಾವು ಮೊನ್ನೆ ಲಾಸ್ಟ್ ಪೇಜ್ ಅನ್ನ ನಾವು ಬಿಟ್ಟಿದ್ವಿ ಅಲ್ವಾ. ಎಲ್ಲಿ ಅಂತಂದ್ರೆ ನಾವು 22ಕ್ಕೆ ನಾವು ಅಷ್ಟೊತ್ತಿಗೆ ನಮ್ಗೆ ಅದು ಗ್ರೂಪ್ ಇಂದ ಬೇರೆಯವ್ರು ಜಾಯ್ನ್ ಆಗಿದ್ರಲ್ವಾ, ಆದ ಕಾರಣ ಅದರ ಮುಂದಕ್ಕೆ ನಾವು ನೋಡ್ತಾ ಹೋಗೋಣ. ಇನ್ನ ನೆಕ್ಸ್ಟ್ ಸ್ಲೈಡ್ಸ್ ಮಾತಾಜಿ. ಇಲ್ಲಿ 64 ಅಂಶಗಳು, ಅದೇ ಅಧ್ಯಾಯ 6ರಿಂದ 13 ನೋಡಿ. ಇಲ್ಲಿ ಸಾಧನ ಭಕ್ತಿಯ 64 ಅಂಶಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಈ 64 ಅಂಶಗಳು ಹೇಗೆ ಅಂದ್ರೆ ಅಧ್ಯಾಯ 6ರಿಂದ 13ರ ತನಕ ನಮಗೆ ಅದು ಸಿಗ್ತದೆ. ಅಂದ್ರೆ ಸಂಕ್ಷಿಪ್ತ ವಿಸ್ತರಣೆ ಮತ್ತೆ ಅದರ ಜೊತೆ 64 ಅಂಶಗಳು ಕೂಡ ನಮ್ಗೆ ತಿಳಿಸ್ತಾರೆ. ಅದರಲ್ಲಿ ಸಾಧನಾ ಭಕ್ತಿಯ 64 ಅಂಶಗಳು, ಅದು 1ರಿಂದ 20 ಪ್ರಾಥಮಿಕ, ನಂತರ 44 ಹೆಚ್ಚುವರಿ ಅಂಶಗಳು, ಅದನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಈ ಪ್ರಾಥಮಿಕದಲ್ಲಿ ನಾವೇನೆಲ್ಲ ಪ್ರವೃತ್ತಿ ಮತ್ತೆ ನಿವೃತ್ತಿಯನ್ನ ನೋಡ್ಬೋದು. ಅಂದ್ರೆ ಪ್ರವೃತ್ತಿ ಅಂದ್ರೆ ಭಗವಂತನ ಸೇವೆಯನ್ನ ಮಾಡುವಾಗ ನಾವು ಏನೆಲ್ಲ ಅಳವಡಿಸ್ಕೊಳ್ಬೇಕು, ಯಾವ ತತ್ವಗಳನ್ನ ನಾವು ತಗೊಳ್ಬೇಕು. ಅದೇ ರೀತಿ ಭಗವಂತನಿಗೆ ಅಪರಾಧ ಮಾಡದೆ ಅಂದ್ರೆ ನಿವೃತ್ತಿ, ಅದನ್ನ ನಾವು ಬಿಡ್ಬೇಕು. ನಮಗೆ ಯಾವುದು ಭಗವಂತನ ಸೇವೆಗೆ ಅನುಕೂಲ ಇಲ್ಲ ಅದನ್ನ ನಾವು ಬಿಡ್ತಾ ಹೋಗ್ಬೇಕು. ಆಗ ನಾವು ಭಕ್ತಿಯಲ್ಲಿ ನಾವು ಸ್ವಲ್ಪ ಮಟ್ಟಿಗಾದರೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ಸಾಧನ ಭಕ್ತಿಯ ಅಂಶಗಳನ್ನ ಮತ್ತೆ ಕೊಡ್ತಾರೆ ಇನ್ನು ಹೆಚ್ಚುವರಿಯಾಗಿ. ಮತ್ತೆ ಸಾಧನ ಭಕ್ತಿಯ 5 ಪ್ರಬಲ ಅಂಶಗಳನ್ನ ನಾವು ಲಾಸ್ಟ್ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹೇಗೆ ಅಂದ್ರೆ ಹಂತವಾಗಿ ನಾವು ಭಕ್ತಿ ಸೇವೆಯನ್ನ ಸಲ್ಲಿಸುವಾಗ ನಾವು ಹಂತವಾಗಿ ಭಕ್ತಿಯಲ್ಲಿ ಹೇಗೆ ಹೋಗಲು ಇವುಗಳ ವಿಧಾನದಿಂದ ನಾವು ನೋಡ್ಬೋದು. ಹೇಗೆ ಅಲ್ವಾ, ಮೊದಲು ನಾವು ಸಾಮಾನ್ಯ ಭಕ್ತಿ ಮಾಡ್ತಾ, ನಂತರ ಭಾವ ಮತ್ತೆ ಪ್ರೇಮ ಮತ್ತೆ ವೈದಿಕ ಸಾಧನಾ ಭಕ್ತಿಯನ್ನ ನಾವು ಹೇಗೆ ತೊಡಗಿಸ್ಕೊಂಡು ಮತ್ತೆ ಅದನ್ನ ತೊಡಗಿಸಿಕೊಳ್ಳಲು ನಮಗೆ ಪ್ರಭುಪಾದವರು ಕೊಟ್ಟಂತಹ ನಿಯಂತ್ರಕ ತತ್ವಗಳ ಪಾಲನೆಯ ಮೂಲಕ ನಾವು ಯಾವುದೇ ಒಂದು ಭಕ್ತಿಯನ್ನ ಮಾಡ್ಬೇಕಾದ್ರೆ ನಾವು ನಿಯಮವನ್ನ ಪಾಲಿಸ್ಬೇಕಾಗ್ತದೆ. ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಆದ್ರೂ ನಾವು ಅಲ್ಲಿ ಶಿಸ್ತನ್ನ ಪಾಲಿಸಬೇಕಾಗ್ತದೆ. ಅದೇ ರೀತಿ ನಾವು ಕುಟುಂಬದಲ್ಲಿ ಕೂಡ ಯಾವುದೇ ಒಂದು ಏನೇ ಒಂದು ಮಾಡ್ಬೇಕಾದ್ರೂ ನಾವು ಅದಕ್ಕೆ ಒಂದು ರೀತಿ ನೀತಿ ನಿಯಮ ಇರ್ತದೆ. ಅದೇ ರೀತಿ ದೇವೋತ್ತಮ ಪರಮ ಪುರುಷನ ನಾವು ಭಗವಂತನ ಆಧ್ಯಾತ್ಮಿಕದ ನಡೆಗೆ ನಾವು ಹೋಗ್ಬೇಕಂದ್ರೆ ನಮಗೆ ಇವೆಲ್ಲ ನೋಡ್ತಾ ನಾವು ಹೋಗೋಣ, ಮತ್ತೆ ಅದನ್ನ ಅಳವಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡೋಣ ನಮ್ಮ ಪರಂಪರೆಯ ಆಶೀರ್ವಾದದ ಮೂಲಕ, ನಮ್ಮ ಗುರು ವೈಷ್ಣವರ ಮೂಲಕ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಈ 60 ಅಂಶಗಳನ್ನ ನಾವು ಯಾವಾಗ ಜಾಗೃತರಾಗಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಯಾಕಂತಂದ್ರೆ ನಾವು ಇಲ್ಲಿ ಓದಿ ಮತ್ತೆ ಬಿಡುವ ಹಾಗೆ ಇಲ್ಲ. ಯಾಕಂದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ.
ಈಗ ನಾವು ಏನೆಲ್ಲ ನಾವು ಗತಾಯವಾಗಿ ನಾವು ನಮ್ಮ ಇದ್ರಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ದಿನನಿತ್ಯದ ಚಟುವಟಿಕೆಯನ್ನೇ ನಾವು ಗಮನಿಸಿದ್ರೆ ನಾವು ನಮ್ಮ ಪ್ರತಿನಿತ್ಯದ ಊಟ, ನಿದ್ರೆ, ನಮ್ಮ ವೃತ್ತಿ ಜೀವನ ಅಥವಾ ಸಾಂಸಾರಿಕ ಜೀವನವನ್ನ ನಾವು ಹೇಗೆ ತಗೊಂಡು ಹೋಗ್ತಾ ಇದೀವಿ ಅಲ್ವಾ? ಆದರೆ ಇಲ್ಲಿ ನಾವು ಆಧ್ಯಾತ್ಮಿಕದ ಕಡೆಗೆ ನಮಗೆ ಹೆಚ್ಚುವರಿ ನಮ್ಗೆ ಬೇಕು, ಭಗವಂತನ ಕರುಣೆ ಮತ್ತೆ ಅವರ ದಯೆ ಬೇಕು ಅಂದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕು. ಯಾಕಂದ್ರೆ ಯಾರೇ ಆಗ್ಲಿ ಏನೇ ಮಾಡ್ಲಿ ನಾವು ಎಷ್ಟು ಭಗವಂತನಿಗೆ ಅಲ್ಲಿ ಕೊಡ್ತೇವೆ ಅಷ್ಟು ನಮಗೆ ವಾಪಸ್, ಅಂದ್ರೆ ಭಗವಂತ ನೋಡ್ತಿರ್ತಾರೆ ನಮ್ಮ ಶ್ರಮ ಏನು, ನಾವು ಏನ್ ಮಾಡ್ತಾ ಇದೀವಿ, ನಾವ್ ಎಷ್ಟು ಪ್ರಾಮಾಣಿಕವಾಗಿದ್ದೇವೆ. ಅದಕ್ಕೆ ನಮ್ಗೆ ಭಕ್ತಿ ರಸಾಮೃತ ಸಿಂಧುವನ್ನ ನಮ್ಗೆ ಕೊಟ್ಟಿದ್ದಾರೆ ಪ್ರಭುಪಾದ ಅವರು. ಯಾಕಂದ್ರೆ ಈ ಭಕ್ತಿ ರಸಾಮೃತ ಸಿಂಧು ಈಗಾಗ್ಲೇ ನೋಡಿದಾಗೆ ಲಾ ಅಂತಂದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಭಕ್ತಿ ರಸಾಮೃತ ಸಿಂಧು ತುಂಬಾ ಏನ್ ಹೇಳ್ತಾರೆ, ಸಾಗರ ಅಮೃತವಿದ್ದಂತೆ ಅನ್ನೋದನ್ನ ನಾವು ಈಗಾಗ್ಲೇ ನೋಡಿದ್ದೇವೆ ಅಲ್ವಾ? ಇದೇ ರೀತಿ ಈ 64 ಅಂಶಗಳನ್ನ ನಾವು ಗಮನದಲ್ಲಿಟ್ಟು ನಾವು ಹೋಗ್ತಾ ಹೋದ್ರೆ ನಮ್ಮ ಭಕ್ತಿ ಜಾಗೃತ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಎಸ್ ಮಾತಾಡಿ, ಶ್ರದ್ಧೆಯಿಂದ ನಾವು ಮಾಡ್ಬೇಕಾಗ್ತದೆ. ಇದು ಟೈಮ್ ಇಲ್ಲದ ಕಾರಣ ನಾನು ಓದ್ಕೊಂಡು ಹೋಗ್ತೇನೆ ನಾನೇ ಕೂಡ. ಹರೇ ಕೃಷ್ಣ. ಮಧ್ಯದಲ್ಲಿ ಸಮಯ ಇದ್ರೆ ನಾನು ಹೇಳ್ತೇನೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಇಲ್ಲಿ 20 ಅಂಶಗಳು ನಾವು ನೋಡಿದ್ವಿ ಈಗಾಲೇ ಅಲ್ವಾ? 6ನೇ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ವಿ ನಾವು ಅಂದಾಗ, ಇಲ್ಲಿ ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ. ಈಗ ನಾವು 6ನೇ ಅಧ್ಯಾಯದಲ್ಲಿರುವಂತಹ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನು ಸಾಧನಾ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನ ಮಾಡುವ ನೆಲೆಗೆ ಏರಿಸಿಕೊಳ್ಳಲಾರನು. ಶ್ರೀಲ ರೂಪ ಗೋಸ್ವಾಮಿಯವರು ಒಟ್ಟು 20 ಅಂಶಗಳನ್ನ ಹೇಳುತ್ತಾರೆ ಮತ್ತು ಅವೆಲ್ಲವೂ ಮುಖ್ಯವಾದವೇ. ಅಲ್ಲಿ ಹೇಳ್ತಾರೆ ಎಲ್ಲವೂ ಮುಖ್ಯವಾದವು ಅಂತ ಹೇಳ್ತಾರೆ. ಮುಂದೆ ನೋಡೋಣ ಏನಂತ. ಈ 20ರಲ್ಲಿ ಮೊದಲ 3 ಎಂದರೆ ಈಗಾಗ್ಲೇ ನಾವು ಓದಿದ್ವಿ. 3 ಏನು ಹೇಳ್ತೀರಾ ಯಾರಾದ್ರೂ? 3 ಮುಖ್ಯವಾಗಿದ್ದು ಮೊದಲಿಗೆ ಬರ್ತದೆ ನಮ್ಗೆ. ಏನದು ಹೇಳ್ತೀರಾ? 10 ತತ್ವಗಳಲ್ಲಿ ತುಂಬಾ ಮುಖ್ಯವಾದಗಳು ಶ್ರೀಲ ರೂಪ ಗೋಸ್ವಾಮಿಯವರು ನಮ್ಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ. ದಯವಿಟ್ಟು ಯಾರಾದ್ರೆ ಹೇಳ್ಬೋದು. ಓದಿದ್ದೀರಾ ತಾನೇ ಎಲ್ಲಾರು? ಗುರುಗಳ ಪಾದ ಆಶ್ರಯವನ್ನು ಪಡೆಯುವುದು. ಗುರುಗಳ ಪಾದಾಶ್ರಯವನ್ನು ಪಡೆಯುವುದು. ಗುರುಗಳಿಂದ ದೀಕ್ಷೆಯನ್ನು ಪಡೆಯುವುದು. ಶ್ರದ್ಧಾ ಅದರಲ್ಲೇ ಕೊಟ್ಟಿದ್ದಾರೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಧನ್ಯವಾದ. ಇಲ್ಲಿ ಹೇಳ್ತಾರೆ ನೋಡಿ, 20ರಲ್ಲಿ ಮೊದಲ 3 ಎಂದರೆ ಸದ್ಗುರುಗಳೊಬ್ಬರನ್ನ ಆಶ್ರಯಿಸುವುದು, ಅವರಿಂದ ದೀಕ್ಷೆ ಪಡೆಯುವುದು ಮತ್ತು ಗೌರವ ಹಾಗೂ ಪೂಜ್ಯ ಭಾವದಿಂದ ಅವರ ಸೇವೆ ಮಾಡುವುದು ಬಹು ಮುಖ್ಯವಾದ ವಿಚಾರಗಳನ್ನ ನಾವು ನೋಡಬಹುದು. ನಾವು ಎಲ್ಲಿಂದ ಎಲ್ಲಿಗೆ ಬಂದ್ರೂ ಕೂಡ ನಾವು ಗುರು ಇಲ್ಲದೆ ನಮಗೆ ಸಿಗುವುದಿಲ್ಲ ಏನೋ ಮುಕ್ತಿ ಅಲ್ವಾ? ಹೇಳ್ತಾರೆ ಗೊತ್ತೋ ಗೊತ್ತಿಲ್ಲದೆ ನಮಗೆ ಹಿಂದಿನ ಇದ್ರಲ್ಲೇ ಹೇಳ್ತಾರೆ, ನಾವು ಗುರುವಿಗೆ ಶರಣಾಗದೆ ನಮ್ಮ ಜೀವನ ಮುಕ್ತಿ ಸಿಗಲ್ಲ. ನಾವು ಯಾವಾಗ ಗುರುವಿಗೆ ಶರಣಾಗ್ತೇವೆ ಆಗ ಮಾತ್ರ ನಮಗೆ ಅದು ಇದು ನಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಇಲ್ಲಿ ಹೇಳ್ತಾರೆ ಮೊದಲ 3 ಮುಖ್ಯ, ನೆನಪಿಟ್ಕೊಳ್ಳಿ. ಮೊದಲ 3 ಮುಖ್ಯ ನಮಗೆ ತುಂಬಾ ಬಹಳ ಮುಖ್ಯ. 20ರಲ್ಲಿ ನೋಡಿ, ಗುರುಪಾದಾಶ್ರಯ. ನಾವ್ ಯಾವಾಗ ಗುರುವಿನ ಪಾದಾಶ್ರಯವನ್ನ ಪಡೆದಾಗ, ಯಾಕೆ ನಾವು ಗುರುವಿನ ಪಾದಾಶ್ರಯವನ್ನ ಪಡಿತೇವೆ ಅಲ್ವಾ? ನಮಗೆ ಗುರು ನಮ್ಮ ಮತ್ತೆ ಭಗವಂತನ ಸಂಬಂಧವನ್ನ ಜೋಡಣೆ ಮಾಡುವುದು ಯಾರು? ನಮ್ಮ ಗುರುಗಳು. ಅಂದ್ರೆ ಆ ಗುರುಗಳು ಹೇಳಿದಾಗ ನಮ್ಗೆ ಏನು ನಮ್ಗೆ ಹಂಗೆ ಉದ್ಭವವಾಗಿ ಏನು ನಮ್ಗೆ ತಿಳಿಯಲ್ಲ ಜ್ಞಾನ ಅಲ್ವಾ? ನಮ್ಮ ಜೀವನದಲ್ಲಿ ನಮ್ಗೆ ಏನಿರ್ತದೆ ನಾವು ಬಂದಿದ್ದೇವೆ ಅಷ್ಟೇ, ಆದ್ರೆ ಗುರುವಿನ ಮೂಲಕ ಮಾತ್ರ ನಮಗೆ ಅದು ಸಿಗ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಗುರು ನಮಗೆ ನಮ್ಮ ಆತ್ಮದ ಜ್ಞಾನವನ್ನ ಪರಮಾತ್ಮನೆಡೆಗೆ ಕೊಂಡೋಗ್ಲಿಕ್ಕೆ, ಭಗವಂತನನ್ನ ತಿಳಿಲಿಕ್ಕೆ ನಮಗೆ ಗುರು ತುಂಬಾ ಮುಖ್ಯ ಅಂತ ಇಲ್ಲಿ ನೋಡ್ಬೋದು. ಅದರಲ್ಲಿ ಕೂಡ ನಾವು ಎಂತಹ ಗುರುಗಳನ್ನ ಮಾಡ್ತೇವೆ ಅಂದ್ರೆ ನಿಷ್ಠಾವಂತ ಗುರು, ಪ್ರಾಮಾಣಿಕ ಗುರು, ಮತ್ತೆ ನಮಗೆ ಆಲ್ರೆಡಿ ಈಗ ಗೊತ್ತಿದೆ ನಮ್ಮ ಗುರು ಮಹಾರಾಜ್ ಪ್ರಭುಪಾದವರಂತಹ ನಮ್ಮ ಗುರುಗಳು ಭಗವಂತನ ಕೃಪೆ ಮತ್ತೆ ದಯದಿಂದ ನಮ್ಗೆ ಸಿಕ್ಕಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಇದು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋಗ್ಬೋದು. ಗುರು ಅಂದ್ರೆ ಹೇಗೆ ಅಂದ್ರೆ ಅವರು ನಮ್ಮ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತುಂಬಾ ನಮ್ಗೆ ಸಹಾಯ ಮಾಡ್ತಾರೆ ಅವರು. ಯಾಕಂದ್ರೆ ನಮ್ಮ ಪತಿತಾತ್ಮರನ್ನ ಉದ್ಧಾರ ಮಾಡ್ಲಿಕ್ಕೆ ಅವರು ನಮ್ಗೆ ತುಂಬಾ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು
ಗುರುವನ್ನ ತುಂಬಾ ನಾವು ಅವರ ಆಶ್ರಯವನ್ನ ಪಡೆಯಬೇಕಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ದೀಕ್ಷೆ ನೋಡಿ, ದೀಕ್ಷೆಯನ್ನ ಯಾಕೆ ಪಡಿಬೇಕು ಅನ್ನೋದು ದೀಕ್ಷೆ ಅಲ್ವಾ. ಅಂದ್ರೆ ಗುರುವಿನ ಆಶ್ರಯ ಪಡೆದು ನಾವು ಮತ್ತೆ ದೀಕ್ಷೆ ಪಡೆಯಬೇಕು. ಇಲ್ಲಿ ನಾವು ಅವರ ದೀಕ್ಷೆ ಪಡೆದಾಗ ಏನಾಗ್ತದೆ, ನಮ್ಮ ಮನಸ್ಸಿನ ಏನೆಲ್ಲ ಅಜ್ಞಾನಗಳಿವೆ, ಅಂಧಕಾರವನ್ನ ಓಡಿಸ್ತಾರೆ ಅಲ್ವಾ, ಗುರು ಮಾತ್ರ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ. ಆಗ ದೀಕ್ಷೆ ಪಡೆದ್ರೆ ನಾವು ಏನಾಗ್ತೀವಿ, ಅಂದ್ರೆ ದೀಕ್ಷೆ ಅಂತಂದ್ರೆ ಏನು, ನಮಗೆ ಜ್ಞಾನವನ್ನ ಕೊಡೋದು ಅಲ್ವಾ. ಏನದು ಭಗವಂತ ಅಂದ್ರೆ ಏನು, ನಾವ್ ಯಾಕೆ ಹೋಗ್ಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋ ಒಂದು ಜ್ಞಾನವನ್ನ ಕೊಡ್ತಾರಲ್ವಾ, ಅದೇ ದೀಕ್ಷೆ. ಅಂದ್ರೆ ನಮ್ಗೆ ದೀಕ್ಷೆ ಸಮಯದಲ್ಲಿ ಕೇಳ್ತಾರೆ, ಏನು ಯಾಕೆ ನೀವು ದೀಕ್ಷೆ ತಗೊಳ್ತೀರಾ, ಯಾಕೆ ಈ ಗುರುವಿಂದನೇ ನೀವು ದೀಕ್ಷೆ ತಗೊಳ್ತೀರಾ, ಆ ಗುರುವಿನ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ನಮ್ಗೆ. ಆಗ ನಾವು ಆ ಗುರುವಿನ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ನಾವು ಗುರುವನ್ನ ಯಾಕೆ ಪಾದಾಶ್ರಯವನ್ನ ಪಡೆದಿದ್ದೇವೆ ಅಂದ್ರೆ, ಗುರು ಕೂಡ ಇನ್ನೊಂದು ಗುರುವಿನ ಆಶ್ರಯನ ಪಡೆದು ಅವರು ಸಹ ಭಗವಂತನ ಜ್ಞಾನವನ್ನ ಪಡೆದು ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ವಾ. ಆಗ ನಾವು ಅದನ್ನ ಹೇಳ್ಬೇಕಾಗ್ತದೆ. ಅದೇ ರೀತಿ ಗುರು ಯಾಕೆ ಬೇಕು ಅಂದ್ರೆ, ನಮಗೆ ದಾರಿ ಮಾರ್ಗವನ್ನ ತೋರಿಸ್ಲಿಕ್ಕೆ, ಮತ್ತೆ ನಮ್ಮ ಪತಿತಾತ್ಮರ ನಮ್ಮ ಪಾಪಗಳನ್ನ ಅವರು ಮುಕ್ತಿಯನ್ನ ಮಾಡ್ತಾರೆ. ಅದಕ್ಕೆ ನಾವು ದೀಕ್ಷೆಯನ್ನ ಪಡೆಬೇಕಾಗ್ತದೆ. ಅದೇ ರೀತಿ ನಮ್ಮ ಇಸ್ಕಾನಲ್ಲಿ ನಾವು ವೈಷ್ಣವರ ಪ್ರಕಾರ ನೋಡೋದಾದ್ರೆ, ನಮ್ಮ ಚೈತನ್ಯ ಮಹಾಪ್ರಭುಗಳು ಹೇಳಿದರೆ ಹರಿನಾಮ ಸಂಕೀರ್ತನೆಯನ್ನ ಎಲ್ಲ ಕಡೆ ನಾವು ಪ್ರಚಾರ ಮಾಡ್ಬೇಕು, ಅಂದ್ರೆ ಭಗವಂತನ ಪ್ರಚಾರ ಮಾಡ್ಬೇಕು. ಅದೇ ರೀತಿ ಒಂದು ಕರ್ತವ್ಯ ಏನಂತಂದ್ರೆ, ನಾವು ಯಾವಾಗ ಅಂದ್ರೆ ಮೇನ್ ಆಗಿ ನಮ್ಮ ಉದ್ದೇಶ ಗುರಿ ಮೇನ್ ಆಗಿ ಏನಿರ್ಬೇಕಂತಂದ್ರೆ, ನಾವು ಆತ್ಮದ ಉದ್ಧಾರ, ನಾವು ಆತ್ಮದ ನೆಲೆಗೆ ಬರುವಂತಹ ಉದ್ಧಾರ ಅಂದ್ರೆ ಇಟ್ಕೋಬೇಕು. ನಾವಿನ್ನು ಅದನ್ನ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕು. ಆಗ ನಾವು ಈ ದೀಕ್ಷೆಯನ್ನ ಪಡೆದಾಗ ನಮ್ಗೆ ದಾರಿ ತೋರಿಸ್ತಾರೆ. ಆ ದಾರಿ ತೋರಿಸಿದಾಗ ಗುರು ಏನ್ ಮಾಡ್ತಾರೆ, ಆತ್ಮ ಅನ್ನೋದು ಯಾಕೆ ನಾವು ಆತ್ಮ, ನಾವು ಈಗ ಎಲ್ಲ ನಾವು ಹೇಗಿದ್ದೇವೆ, ದೇಹದ ಭಾವನೆಯಲ್ಲಿದ್ದೇವೆ, ಅನೇಕ ಜನ್ಮಗಳನ್ನ ನಾವು ಪಡೆದು ಈಗ ಏನ್ ಮಾಡ್ತಾ ಇದ್ದೀವಿ, ಜನನ ಮರಣಗಳಲ್ಲಿ ನಾವು ತೊಡ್ಕೊಂಡು ಹೋಗ್ತಾ ಇದೀವಿ. ಅದು ಯಾವುದು ಮುಖ್ಯ, ಯಾವುದು ಮುಖ್ಯವಲ್ಲ. ಆದ್ರೆ ಬಂದ ನಂತರ ನಾವು ಹೇಗೆ ಉದ್ಧಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಗೆ ಗುರು ತಿಳಿಸ್ತಾರೆ ಯಾವಾಗ ದೀಕ್ಷೆಗೆ. ಅದೇ ರೀತಿ ನಾವು ಪಡೆದ ಮೇಲೆ ಇನ್ನೊಬ್ಬರನ್ನ ನಾವ್ ಯಾವ ರೀತಿ ತಗೊಳ್ಬೇಕು ಅಂದ್ರೆ, ನಮ್ಮಾಗೇನೆ ನಮಗೆ ಸ್ವಲ್ಪ ಸಿಕ್ಕಿದೆ ಏನಾದ್ರೂ ಅಂದ್ರೆ ರುಚಿಯಾದ ಹಣ್ಣು, ಅದ ಇನ್ನೊಬ್ಬರ ಜೊತೆ ನಾವು ಹಂಚಿ ತಿನ್ನಬೇಕು. ಅಂದ್ರೆ ನಾವು ಭೌತಿಕದಲ್ಲಿ ನೋಡುವಾಗ ಹಂಚಿ ತಿಂದಾಗ ಅದಕ್ಕೆ ಒಂದು ಖುಷಿ ಅಲ್ವಾ. ಅದೇ ರೀತಿ ಈ ಶಾಶ್ವತವಾದ ಆತ್ಮ ಪರಮಾತ್ಮನ ಸಂಬಂಧವನ್ನ ನಾವು ಇನ್ನೊಬ್ಬರಿಗೆ ಪ್ರಯತ್ನವಾದ್ರೂ ಪಟ್ರು ಭಗವಂತ ಮತ್ತೆ ಗುರುವಿಗೆ ತುಂಬಾ ಖುಷಿ ಆಗ್ತದೆ. ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನೋದನ್ನ ನಾವು ದೀಕ್ಷೆ ಪಡೆದ ಮೇಲೆ ನಮ್ಗೆ ಗುರು ಅವರು ಹೇಳ್ತಾರೆ ಅನ್ನೋದನ್ನ ನಾವು ನಂಬ್ತೇವೆ ಅಲ್ವಾ. ಅದೇ ರೀತಿ ನಾವು ಅವರ ಬಗ್ಗೆ ಶ್ರದ್ಧೆಯನ್ನ ಬೆಳೆಸ್ಕೊಳ್ಬೇಕಾಗ್ತದೆ. ಮತ್ತೆ ಗುರುವಿಗೆ ಗೌರವನ್ನ ನಾವು ಕೊಡ್ಬೇಕು. ಗುರು ಯಾಕೆ ಗೌರವ, ಗುರುವಿಗೆ ನಾವು ತುಂಬಾ ಗೌರವ, ಯಾಕಂದ್ರೆ ನಮ್ಮ ದಾರಿ ಮಾರ್ಗವನ್ನ ತೋರಿಸ್ತಿರೋರು ಯಾರು, ನಮ್ಮ ಗುರು. ಎಂತಹ ದಾರಿ ಮಾರ್ಗ, ನಮ್ಮ ಶಾಶ್ವತ ಆ ಮಾರ್ಗ ಎಂತದಂದ್ರೆ, ನಮ್ಮ ಜನ್ಮದಲ್ಲೂ ನಮಗೆ ಅದು ಶಾಯಿ ಉಳಿಯುವಂತಹ ಮಾರ್ಗವಂತದಲ್ಲಿ ಏನೆಲ್ಲ ಸಹಾಯ ಮಾಡ್ಬೋದು, ಯಾರೆಲ್ಲ ಸಹಾಯ ಮಾಡ್ಬೋದು. ಆದ್ರೆ ಈ ಗುರು ಕೊಡುವಂತಹ ಈ ಜ್ಞಾನ, ಈ ನಮಗೆ ಪ್ರಭುಪಾದವರು ಕೊಡುತ್ತಿರುವ ಈ ಇಸ್ಕಾನು ನಮಗೆ ಜನ್ಮದಲ್ಲಿ ನಾವು ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಟ್ಟಿನ ಸ್ವರೂಪ ನಮಗೆ ಗೊತ್ತೇ ಇರ್ಲಿಲ್ಲ. ಏನೋ ಒಂದು ಜೀವನ ಮಾಡ್ತಿದ್ವಿ, ಶತಾಗತಾಯ ಅಂದ್ರೆ ಪ್ರಯತ್ನ ಮಾಡ್ತಿದ್ವಿ, ಮತ್ತೆ ನಾವು ಏನೋ ಒಂದು ತಗೊಳ್ತೀವಿ, ಮನೆ ತಗೊಳ್ತೀವಿ ಅಥವಾ ಐಶ್ವರ್ಯ ಎಲ್ಲ ಸಿಗ್ತದೆ, ಮತ್ತೆ ಏನ್ ಮಾಡ್ತೀವಿ, ಮತ್ತೆ ಅದೇ ನಮ್ಮ ಕಾಲ ಚಕ್ರ ಹೋಗ್ತಾ ಇತ್ತು ಅಲ್ವಾ. ಆದ್ರೆ ಈಗ ಗೊತ್ತು, ನಾವು ಈ ಚಕ್ರದಲ್ಲಿ ನಾವ್ ಹೇಗೆ ಸಿಲ್ಕೊಂಡಿದ್ದೇವೆ, ಮತ್ತೆ ನಾವ್ ಹೇಗೆ ಹೋಗ್ಬೇಕು ಅನ್ನೋ ಮಾರ್ಗ, ಶಾಶ್ವತವಾದ ಜ್ಞಾನವನ್ನ ಯಾರು ಕೊಡ್ತಾರೆ, ಗುರುವಿಗೆ ಕೊಡ್ತಾರೆ. ಮತ್ತೆ ನಮಗೆ ಮತ್ತೆ ಕೃಷ್ಣಗೆ ಇರುವ ಆ ಸಂಬಂಧವನ್ನ ನಮ್ಗೆ ಅವರು ಪ್ರಕಾರವಾಗಿ ನಮ್ಗೆ ತಿಳಿಸ್ತಾರೆ. ಮತ್ತೆ ನಮ್ಮದೇನಿದೆ ಎಲ್ಲವನ್ನ ನಮಗೆ ನಮ್ಮ ಗುರುಗಳು ಕೃಷ್ಣನಿಗೆ ಹೇಳ್ತಾರೆ. ಹಾಗೆ ಅಂದ್ರೆ ಅವರ ಸಂಬಂಧವನ್ನ ನಮ್ಗೆ ತಿಳಿಸ್ಲಿಕ್ಕೆ ಗುರು ಮಾಧ್ಯಮವಾಗಿ ನಿಲ್ತಾರೆ. ಅದಕ್ಕೆ ನಾವು ಅವರಿಗೆ ಯಾವಾಗ ಕೂಡ ಚಿರಋಣಿ ಮತ್ತೆ ಗೌರವವನ್ನ ಕೊಡ್ಬೇಕಂತ ಇದರ ಮೂಲಕ ನಾವು ಹೇಳ್ಬೋದು. ಅದು ಓದ್ಕೊಳ್ಳಿ, 60 ಪೇಜಲ್ಲಿ ನಾವು ಆಲ್ರೆಡಿ ಓದಿದ್ದೇವೆ ಇದನ್ನ. ಮತ್ತೆ ಮುಂದೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್.
ಇದು ಏನು ಗುಂಪಿನ ಚಟುವಟಿಕೆ. ಗುಂಪಿನ ಇದು ಮೊದಲೇ ಬಂದಿದೆ ಅಲ್ವಾ? ಅಂದ್ರೆ ಈ ಗುಂಪಿನ ಚಟುವಟಿಕೆ ನಿಮಗೆ ಎಲ್ರೆಡಿ ಗೊತ್ತಾಗಿರ್ಬೋದು. ಓದಿದೀರಾ ಎಲ್ರು? ಮಾಡ್ತೀರಾ ಚಟುವಟಿಕೆ ಮಾಡ್ತೀರಾ? ನೀವೇ ಡಿಸ್ಕಷನ್ ಮಾಡಿ. ಅಂದ್ರೆ ಇದು ಮಾಡ್ಲಿಕ್ಕೆ ಬರಲ್ಲ ಇದ್ರಲ್ಲಿ ನನ್ನ ಮೊಬೈಲ್ ಅಲ್ಲಿ. ಅದ್ರಿಂದ ನೀವು ಮಾಡ್ತೀರಾ ಚಟುವಟಿಕೆ ಮಾಡ್ತೀರಾ? ಅರ್ಥ ಆಯ್ತಾ ಇದ್ರದ್ದು ಏನಾದ್ರು? ಏನಂದ್ರೆ ನಿಮಗೆ ಯೋಜಿಸಲಾದ ವಿಷಯವನ್ನ ಓದಿ ಮತ್ತು ಚರ್ಚಿಸಿ ಪ್ರಮುಖ ಅಂಶಗಳನ್ನ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿ 3 ನಿಮಿಷದಲ್ಲಿ. ಮುಂದಕ್ಕೆ ಏನಿದೆ ನೋಡೋಣ ಮಾತಾಜಿ. ವಿಷಯ ಇದೆಯಾ ನೋಡೋಣ. 20 ಅಂಶಗಳು. ಇಲ್ಲಿ ನೋಡಿ, ನಿಮಗೆ 1 ರಿಂದ 4 ಈಗ ಆಲ್ರೆಡಿ ನಾವು ಓದಿದ್ದೇವೆ ಅಲ್ವಾ? 20 ಅಂಶಗಳನ್ನ ನಾವು ನೋಡಿದ್ದೇವೆ. ಎಲ್ಲಿ? ಮೊದಲನೇ ಅಧ್ಯಾಯದಲ್ಲಿ. ಅದರಿಂದ ನಿಮಗೆ ಮೊದಲಿಂದ ನಿಮಗೆ ಅರ್ಥ ಆಗದಿದ್ರೆ ನೋಡಿ, ನಮ್ಮ ಪೇಜ್ ಅಲ್ಲಿ ಇದೆ. ಯಾವುದು? 6ನೇ ಅಧ್ಯಾಯದಲ್ಲಿ 20 ಅಂಶಗಳನ್ನ ನಾವು ನೋಡ್ಬೋದು. ಆ 20 ಅಂಶಗಳಲ್ಲಿ ಗ್ರೂಪ್ 1 ರಿಂದ 4 ಡಿಸ್ಕಷನ್ ಮಾಡ್ಬೇಕು. ಅದೇ ರೀತಿ 5 ರಿಂದ 4 ಗ್ರೂಪ್ 2, 10 ರಿಂದ 14 ಗ್ರೂಪ್ 3, 15 ರಿಂದ 15, 18, 20 ಈ ಅಂಶಗಳನ್ನ ನೀವು ಏನಾದ್ರೂ ನಿಮಗೆ ಗೊತ್ತು ಚರ್ಚಿಸಬಹುದು. 5 ನಿಮಿಷದಲ್ಲಿ ಮಾಡ್ತೀರಾ? ಗ್ರೂಪ್ ಮಾಡೋಣ ಹೇಗೆ? ನನಗೆ ಅದು ಬ್ರೇಕ್ಔಟ್ ರೂಮ್ ಮಾಡ್ಲಿಕ್ಕೆ ಇದ್ರಲ್ಲಿ ನಂಗೆ ಸಾಧ್ಯತೆ ಇಲ್ಲ. ಬಟ್ ನೀವು ಎಷ್ಟು ಜನ ಇದ್ದೀರಾ ಈಗ? ಟೋಟಲ್ 4 ಗ್ರೂಪ್ ಮಾಡ್ಕೊಳ್ಳಿ. ನೀವೇ ಮಾಡಿ ಡಿಸ್ಕಸ್ ಮಾಡಿ ನನ್ಗೆ ಹೇಳ್ತೀರಾ ಸ್ವಲ್ಪ? ಯಾರೆಲ್ಲ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಗ್ರೂಪ್ ಮಾಡಿಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಜಿ. ಸೆಪರೇಟ್ ಗ್ರೂಪ್ ಬ್ರೇಕ್ಔಟ್ ರೂಮ್ ಮಾಡಿಲ್ಲ ಅಂದ್ರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರೇಕ್ಔಟ್ ರೂಮ್ ಮಾಡಿಲ್ಲ ಅಂದ್ರೆ ಸೆಪರೇಟ್ ಆಗಿ ರೂಮ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಜಿ. ಎಲ್ಲರೂ ಒಟ್ಟಿಗೆ ಚರ್ಚೆ ಆಗತ್ತಲ್ಲ ಮಾತಾಜಿ, ಆಗುದಿಲ್ಲ ಅವಾಗ. ಹೌದು ಅಲ್ಲ? ಎಂತ ಅದು ಮಾಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ಮೊಬೈಲ್ ಅಲ್ಲಿ? ಆಗ್ತದಾ ನಿಮಗೆ ಪ್ರಭುಜಿ? ಇಲ್ಲ ಮಾತಾಜಿ, ಗೊತ್ತಿಲ್ಲ ನನಗೂ ಕೂಡ. ಹೌದು, ಇದ್ರಲ್ಲಿ ಆಗಲ್ಲ. ಮತ್ತೆ ನೋಡೋಣ. ಸರಿ, ಇದ್ರಲ್ಲಿ ನೀವು ಇಲ್ಲ ಓದ್ಕೊಳ್ಳಿ, ದಯಮಾಡಿ ಓದ್ಕೊಳ್ಳಿ. ಮುಖ್ಯ ಪಾಯಿಂಟ್ ಬರ್ಕೊಳ್ಳಿ ಕೂಡ. ಈ 1 ರಿಂದ 4, 5 ರಿಂದ 9 ದಯವಿಟ್ಟು ಅದು ನಿಮಗೆ ಗೊತ್ತಿರ್ಲಿ. ನೀವು ಡಿಸ್ಕಸ್ ಮಾಡಿ ಲಾಸ್ಟ್ಗೆ ಬೇಕಾದ್ರೆ ನಾನು ಹಂಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದರ ಬಗ್ಗೆ ಏನೆಲ್ಲ ಇದೆ ಅಂತ. ಓಕೆ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್. ಧನ್ಯವಾದ. ಮುಂದಿನ ಪೇಜ್ ತೆಗಿಬೇಕಾ ಮಾತಾಜಿ? ಮುಂದಿನ ಪೇಜ್ ತೆಗಿಬೇಕಾ? ಎಸ್ ಪ್ರಭುಜಿ, ಇದು ತೆಗೀರಿ ಮಾತಾಜಿ. ನೆಕ್ಸ್ಟ್ ಸ್ಲೈಡ್ ಇಲ್ವಾ? ಇದೆ. ಓಕೆ, ಒಂದೊಂದ್ಸಲ. ಓಕೆ, ಇಲ್ಲಿ ಹೇಳ್ತಾ ಇದ್ದಾರೆ 20 ಅಂಶಗಳು ಎಲ್ಲವೂ ಬಹಳ ಮುಖ್ಯ. ನಮ್ಮೆಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಎಂಬುದನ್ನ ಭಕ್ತಿ ಸೇವೆಯ ನಿಯಂತ್ರಕ ತತ್ವವು ವಿಧಿಸುತ್ತದೆ. ನಾವು ನೋಡ್ಬೋದು, ಎಲ್ಲದಕ್ಕೆ ಕಾರಣ ನಮ್ಮ ಇಂದ್ರಿಯಗಳು ಮೇಯ್ನ್ ಆಗಿ. ಆ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ನಾವು ತೊಡಗಿಸ್ಬೇಕಾಗ್ತದೆ. ಅದೇ ರೀತಿ ನಿಯಂತ್ರಕ ತತ್ವಗಳ ಅದನ್ನ ವಿವರಿಸ್ತದೆ ನಮಗೆ ಖಚಿತವಾಗಿ ಹೇಗೆ ಇಂದ್ರಿಯಗಳನ್ನ ಭಗವತ್ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನ ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತವೆ. ಮೇಲಿನ ಅಂಶಗಳ ನೈಜತ್ವವನ್ನು ಬೆಂಬಲಿಸುವ ಸಲುವಾಗಿ ಶ್ರೀಲ ರೂಪ ಗೋಸ್ವಾಮಿಯವರು ಮುಂದೆ ಬೇರೆ ಬೇರೆ ಧರ್ಮ ಗ್ರಂಥಗಳಿಂದ ರುಜುವಾತು ನೀಡುತ್ತಾರೆ. ನೋಡಿ, ಭಕ್ತರ ಸಾಮೃತ ಸಿಂಧು ಪುಟ 63ರಲ್ಲಿ ನಮ್ಗೆ ಅವರು ತಿಳಿಸ್ಕೊಡ್ತಾರೆ 20 ಅಂಶಗಳನ್ನ. 63ರಲ್ಲಿ ಎಲ್ಲಿ? ನಮ್ಮ 6ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ ಹೇಗೆ ನಮ್ಮ ಇಂದ್ರಿಯಗಳನ್ನ ನಾವು ಲಾಸ್ಟ್ ಅಲ್ಲಿ ನೋಡ್ಬೋದು. ಇಂದ್ರಿಯಗಳನ್ನ ನಾವು ಯಾವ ರೀತಿ ನಾವು ಅದನ್ನ ನಿಯಂತ್ರಿಸಬೇಕು ಅನ್ನೋದನ್ನ ಅಲ್ವಾ? ಈ 64ಗಳನ್ನ ನಾವು ಅಂಶವನ್ನ ತೆಗೆದುಕೊಂಡ್ರೆ ನಾವು ನೋಡಿ, ಮೇಯ್ನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ 5 ಅಂಶಗಳಂದ್ರೆ ವಿಗ್ರಹ ಪೂಜೆ, ಶ್ರೀಮದ್ ಭಾಗವತ ಶ್ರವಣ, ಭಕ್ತರ ಸಂಘ ಮಾಡುವುದು, ಸಂಕೀರ್ತನೆ, ಮತ್ತೆ ಮಥುರಾ ಪುರವಾಸ. ಈ 5 ಬಹಳ ಮುಖ್ಯವಾದವಂತ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ನಮ್ಮೆಲ್ಲಾ ಇಂದ್ರಿಯಗಳನ್ನ ನಾವು ಯಾವ ರೀತಿ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯತೆ? ಈಗಾಗ್ಲೇ ನಾವು ನೋಡ್ತಾ ಇದೀವಿ, ಯಾವಾಗ ನಾವು ಶ್ರವಣವನ್ನ ಮಾಡ್ತಾ ಇದೀವಿ, ಮತ್ತೆ ಇಸ್ಕಾನ್ ಎಲ್ಲಿದೆ ಅಲ್ಲಿಗೆ ಹೋಗ್ತಾ ಇದೀವಿ, ದಿನನಿತ್ಯ ಶ್ರೀಮದ್ ಭಾಗವತವನ್ನ ನಾವು ಶ್ರವಣ ಮಾಡ್ತಾ ಇದೀವಿ. ಈಗ ಭಕ್ತರ ಸಂಘದಲ್ಲಿ ನಾವು ಇರ್ತಾ ಇದೀವಿ ಅಲ್ವಾ? ಹೀಗೆ ನಾವು ಇಂದ್ರಿಯಗಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು.
63ರಲ್ಲಿ ಇದೆ. ನೀವು ಮುಂದಿನ ಹೆಚ್ಚುವರಿ ಇದಕ್ಕೆ ನೀವು ಓದ್ಕೋಬೇಕು. ಹರೇ ಕೃಷ್ಣ. ನೆಕ್ಸ್ಟ್ ಸ್ಲೈಡ್ಸ್. ಇಲ್ಲಿ ತತ್ವ ಮತ್ತು ವಿವರ ನೋಡಿ ಹೇಳ್ತಾರೆ. ಈ ಮಾತಿನ ಅರ್ಥ ಇದು. ಶ್ರೀಲರೂಪ ಗೋಸ್ವಾಮಿಯವರು ಇಲ್ಲಿ ಮೂಲ ತತ್ವಗಳನ್ನಷ್ಟೇ ಸೂಚಿಸುತ್ತಾರೆ. ವಿವರಗಳಿಗೆ ಅವರು ಕೈ ಹಾಕುವುದಿಲ್ಲ. ಉದಾಹರಣೆಗೆ ಆಧ್ಯಾತ್ಮಿಕ ಗುರು ಒಬ್ಬರನ್ನ ಅಂಗೀಕರಿಸಬೇಕು ಎಂಬುದು ಮೂಲ ತತ್ವ. ಆದರೆ ವ್ಯಕ್ತಿಯು ಗುರುಗಳ ಉಪದೇಶವನ್ನ ಯಾವ ಬಗೆಯಲ್ಲಿ ಪಾಲಿಸುತ್ತಾರೆಂಬುದು ವಿವರದ ಭಾಗ. ಇಲ್ಲಿ 59ರಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಗುರುವಿನ ಬಗ್ಗೆ ಅಲ್ವಾ. ಈ ಮಾತಿನ ಅರ್ಥ ಏನಂದ್ರೆ ಶ್ರೀಲರೂಪ ಗೋಸ್ವಾಮಿಯವರು ಇಲ್ಲಿ ಹೇಳ್ತಾರೆ ಏನಂದ್ರೆ ತತ್ವಗಳನ್ನ ನಾವು ಸೂಚಿಸ್ತೇವೆ, ಆದ್ರೆ ಅವರು ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ತಾರೆ ಅನ್ನೋದನ್ನ ನೋಡ್ತಾರೆ. ಏನಂದ್ರೆ ಆಧ್ಯಾತ್ಮಿಕ ಗುರು ಒಬ್ಬರನ್ನ ನಾವು ತಗೊಳ್ತೀವಿ ಅಂದ್ರೆ ಅಂಗೀಕರಿಸ್ತೇವೆ ಎಂಬುದು ಅದು ನಮ್ಗೆ ಬೇಕು. ಆದ್ರೆ ವ್ಯಕ್ತಿಯ ಗುರುವಿನ ಉಪದೇಶವನ್ನ ಯಾವ ಬಗೆಯಲ್ಲಿ ಅವರು ಪರಿಪಾಲಿಸ್ತಾರೆ ಅನ್ನೋದು ಅಲ್ವಾ. ಈಗ ನಮ್ಗೆ ಪ್ರಭುಪಾದ್ ಅವರು ಹೇಳ್ತಾ ಇದ್ದಾರೆ, ನೀವು ನಿಯಂತ್ರಕ ತತ್ವಗಳನ್ನ ಅಳವಡಿಸ್ಕೊಳ್ಳಿ. ಏನೆಲ್ಲ ನಾವು ಈಗ ಮಾಡ್ತಾ ಇದ್ದೀವಿ ಅದನ್ನ ನೀವು ತಪ್ಪದೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಅದನ್ನ ಅಳವಡಿಸಿಕೊಳ್ಳುವುದು ಅದು ಇನ್ನೊಂದು ವಿವರದ ಭಾಗ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಯಾವಾಗ ಅದನ್ನ ಸಂಪೂರ್ಣವಾಗಿ ತಗೊಳ್ತೇವೆ, ಅದು ನಮ್ಮ ಜೀವನದ ಒಂದು ಭಾಗ ಅಂತ ನಾವು ಕನ್ಸಿಡರ್ ಮಾಡಿ ನಾವು ಈ ಭಕ್ತಿ ಸೇವೆಯಲ್ಲಿ ನಾವು ಮುಂದೆ ಹೋಗ್ಬೇಕು ಅನ್ನೋದಿದ್ರೆ ನಾವು ಈ ತತ್ವಗಳನ್ನ ನಾವು ಪರಿಗಣಿಸ್ತೇವೆ ಅಲ್ವಾ. ಅದನ್ನ ಇಲ್ಲಿ ಅವರು ಹೇಳ್ತಿದ್ದಾರೆ. ಅಂದ್ರೆ ಈ ತತ್ವಗಳನ್ನ ನಾವು ಅಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಗೆ ನಮ್ಗೆ ಏನ್ ಬೇಕು ಅದನ್ನ ನಾವು ಮಾಡ್ಬೇಕಾಗ್ತದೆ ಅಲ್ವಾ. ಅದಕ್ಕೆ ನಾವು ಪ್ರವೃತ್ತಿ ಅಂತ ಕರಿತೇವೆ. ಅವಾಗ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯತೆ ಅಂತ ಹೇಳ್ತಾರೆ. ಎಲ್ಲವನ್ನ ಹೇಳಿ ಅವ್ರು ನೋಡ್ರಿ ಹೇಳ್ತಾರೆ ಯಾವ ರೀತಿ ನಾವು ಅದು ಅಂಗೀಕರಿಸ್ತೇವೆ ಅಂತ. ನಾವು ದಿನನಿತ್ಯ ಭಾಗವತಮನ್ನ ಕೇಳ್ತೇವೆ ಅಥವಾ ಶ್ರವಣವನ್ನ ಮಾಡ್ತೇವೆ. ಆದ್ರೆ ನಾವು ಎಷ್ಟು ಭಗವಂತನಿಗೆ ಪ್ರಾಮಾಣಿಕವಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಮನದಲ್ಲೇ ನಾವು ಮನನ ಮಾಡ್ಬೇಕಾಗ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಅಂದ್ರೆ ಪರಿಪಾಲಿಸೋದು ನಾವು ಯಾವ ರೀತಿ ಪರಿಪಾಲಿಸ್ತೇವೆ ಅದರ ಪ್ರಕಾರ ನಮ್ಗೆ ಅದರ ಏನು ರಿಸಲ್ಟ್ಸ್ ನಮ್ಗೆ ಸಿಗ್ತದೆ. ಈಗ ನಾವು ಈಗ ನಾವು ಎಕ್ಸಾಮ್ ಬರೆಯಕ್ ಹೋದಾಗ ನಾವು ಅದಕ್ಕೆ ಎಷ್ಟು ಶ್ರಮ ಆಗ್ತೇವೆ ಅಷ್ಟು ಶ್ರಮ ನಮ್ಗೆ ಅದ್ರಲ್ಲಿ ಸಿಗ್ತದೆ ಮಾರ್ಕ್ಸಿನ ಮೂಲಕ ಅಲ್ವಾ. ನಾವ್ ಎಷ್ಟು ಓದಿರ್ತೇವೆ 100ಕ್ಕೆ ನಮ್ಗೆ 35 ಬಂದ್ರೆ ನಾವ್ ಅಷ್ಟೇ ಸಮಯ, 50 ಬಂದ್ರೆ ನಾವ್ ಅಷ್ಟು. ಅಂದ್ರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಅದರಕ್ಕೆ ನಾವು ಹೋಗಿದ್ದೇವೆ ಅನ್ನೋ ಕಾರಣ ಅಲ್ಲಿ ಮಾರ್ಕ್ಸ್. ಅಂದ್ರೆ ನಾನ್ ಭೌತಿಕದಲ್ಲಿ ಹೇಳಿದ್ದು ಅದೇ ರೀತಿಯಲ್ಲಿ ನಾವು ಭಗವಂತನ ನಮ್ಮ ಗುರುಗಳು ನಮಗೆ ಹೇಳ್ತಾರೆ. ಬಟ್ ನಾವು ಯಾವ ರೀತಿ 100% ನಾವು ಪರಿಪಾಲಿಸ್ತೇವೆ ಅನ್ನೋದನ್ನ ನಾವು ಈ ತತ್ವಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ಅಂದ್ರೆ ಈ 64 ಅಂಶಗಳನ್ನ ಯಾವ್ದರಿಂದ ಅವ್ರು ತಗೊಂಡಿದ್ದಾರೆ ಅನ್ನೋದು ಅಧ್ಯಾಯ 8ರಲ್ಲಿ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ 2 ಮಿಕ್ಸ್ ಆಗಿರ್ತದೆ, ನೀವು ಓದ್ಕೋಬಹುದು. ಯಾಕಂದ್ರೆ ಇವೆಲ್ಲ ತತ್ವಗಳು ದಯವಿಟ್ಟು ನೀವು ನೋಡ್ಕೊಂಡು ಹೋಗ್ಬೋದು, ಓದ್ತಾ ಹೋಗ್ಬೇಕು. ಯಾಕಂದ್ರೆ ಸಮಯ ಕಡಿಮೆ ಇದೆ. ಮತ್ತೆ ಇವೆಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ನೋಡಿ 7ನೇ ಅಧ್ಯಾಯದಲ್ಲಿ ನಾವು ಭಕ್ತಿ ತತ್ವಗಳಿಗೆ ಪ್ರಮಾಣ ಸದ್ಗುರುಗಳೊಬ್ಬರ ಆಶ್ರಯ ಪಡೆಯುವುದು. ಅಂದ್ರೆ ನಾವ್ ಯಾಕೆ ಸಂಕ್ಷಿಪ್ತವಾಗಿ ನಾನು ಪುಸ್ತಕದಲ್ಲಿರೋದನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆ ನಾವು ಆಶ್ರಯವನ್ನ ಪಡಿಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಇದ್ರ ಮೂಲಕ ಇಲ್ಲಿ ಹೇಳ್ತಾರೆ ನೋಡಿ. ಶ್ರೀಮದ್ ಭಾಗವತದ 11ನೆಯ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 21 ಪ್ರಬುದ್ಧನು ಮಹಾರಾಜ ನಿಮಿಯನ್ನುದ್ದೇಶಿಸಿ ಪ್ರಿಯ ದೊರೆಯ ಅಂದ್ರೆ ಅವ್ರಿಗೆ ಹೇಳ್ತಿದ್ದಾರೆ ಏನಂತ, ದೊರೆಗೆ ಈ ಐಹಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲವೆಂಬುದನ್ನ ಚೆನ್ನಾಗಿ ತಿಳಿದುಕೋ. ಅಂದ್ರೆ ನೀವು 3 ಅಂದ್ರೆ ಮೊದಲನೇ 3 ನಮಗೆ ಮುಖ್ಯ ಅಂತ ಮೊದಲಾಗಿ ನಮ್ಗೆ ಹೇಳಿದ್ದಾರೆ. ಅದರಲ್ಲಿ ಸದ್ಗುರುಗಳೊಬ್ಬರ ಆಶ್ರಯ ಪಡೆಯುವುದು ಅನ್ನೋದನ್ನ 6ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅದರ ವಿವರಣೆ ಸಂಕ್ಷಿಪ್ತವಾಗಿ ನಮ್ಗೆ 7ನೇ ಅಧ್ಯಾಯದಲ್ಲಿ ಅವರು ಮೊದಲನೆಯ ತತ್ವದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ನಾನು ಹೇಳಕ್ಕೆ ಅಂದ್ರೆ ನೋಡ್ತೀವಿ, ನೀವು ಕೂಡ ಓದ್ಬೋದು ನೋಡಿ. ಇಲ್ಲಿ ಹೇಳ್ತಾರೆ ಏನು, ನಿಮಿರಾಜನಿಗೆ ಹೇಳ್ತಾರೆ ಈ ಸುಖ ತುಂಬಾ ಇದು ಐಹಿಕವಾದದ್ದು, ಇಲ್ಲಿ ಯಾವ ಸುಖವೂ ಇಲ್ಲ. ಆದ್ರೆ ನಾವು ಸುಖ ಅಂತ ತಿಳಿತೇವೆ.
ಇಲ್ಲಿ ನಾವು ಅದನ್ನ ಸುಖ ಅಂತ ಭಾವಿಸೋದೇ ತಪ್ಪು. ಯಾಕಂದ್ರೆ ಈ ಜಗತ್ತು ಯಾವಾಗಲೂ ನೋವು ಯಾತನೆಗಳಿಂದ ನಮ್ಗೆ ತುಂಬಿರ್ತದೆ. ನಮ್ಗೆ ಈಗಾಗ್ಲೇ ಗೊತ್ತು, ನಾವ್ ಒಂದಿನ ತುಂಬಾ ಖುಷಿ ಪಡ್ತೇವೆ, ಇನ್ನೊಂದಿನ ತುಂಬಾ ದುಃಖ ಪಡ್ತೇವೆ, ಇನ್ನೊಂದಿನ ದುಃಖ ತಡೆಯಲಾಗದಷ್ಟು ಸಂತೋಷ ಅಥವಾ ಅಳ್ತೇವೆ ಅಥವಾ ನಗ್ತೇವೆ. ಎಲ್ಲವೂ ಇದೆಲ್ಲ ಶಾಶ್ವತವಲ್ಲ, ಇದು ಬೇರೆ ಅಲ್ವಾ. ಆದ್ರೆ ನಿಜವಾದ ಸುಖವನ್ನ ಪಡೆಯಲು ವಾಸ್ತವವಾಗಿಯೂ ಅಪೇಕ್ಷೆ ಉಳ್ಳಾತನು ನಾವೇನ್ ಮಾಡ್ತೀವಿ, ನಿಜವಾದ ಸುಖವನ್ನ ಪಡಿಲಿಕ್ಕೆ ನಾವು ಸದ್ಗುರು ಒಬ್ಬರನ್ನ ಅರಸ್ಬೇಕು. ಅಂದ್ರೆ ಯಾಕೆ ಆಶ್ರಯ ಪಡಿಬೇಕು ಅನ್ನೋದಕ್ಕೆ ನಮ್ಗೆ ಅಧ್ಯಾಯ 7ರಲ್ಲಿ ನಮ್ಗೆ ಅವರು ವಿವರಿಸ್ತಾರೆ ಅಲ್ವಾ. ನಂತರ ಇಲ್ಲಿ ಮತ್ತೆ ಸ್ವಲ್ಪ ಮುಂದಕ್ಕೆ ಬಂದು ಹೇಳ್ತಾರೆ, ನಾವು ಈ ಮೇಲಿಂದೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಭಾವಾರ್ಥ ನೋಡಿ ನಾವು ಅವ್ರು ಹೇಳ್ತಾರೆ, ಕಡು ಮೂರ್ಖನಾದ ಧರ್ಮ ಗ್ರಂಥಗಳ ಮಾರ್ಗದರ್ಶನವಿಲ್ಲದ ಅಂದ್ರೆ ಗುರುವಿನ ಆಶ್ರಯವಿಲ್ಲದ ವ್ಯಕ್ತಿ ಹೇಗಿರ್ತಾರೆ ಅಂದ್ರೆ ಅವನು ಸಂಶಯಾಸ್ಪದ ಚರಿತ್ರೆವುಳ್ಳ ಭಕ್ತಿ ಸೇವೆ ತತ್ವಗಳನ್ನ ಪಾಲಿಸದ ಅಥವಾ ಇಂದ್ರಿಯ ತುಷ್ಟಿಯನ್ನ ಪ್ರಚೋದಿಸುವ ಆರ್ವರು ಕಾರ್ಯಭಾರಿಗಳ ಪ್ರಭಾವದಿಂದ ಪಾರಾಗಿಲ್ಲದ ಯಾವನೋ ಒಬ್ಬನನ್ನ ಸದ್ಗುರುವಾಗಿ ನಾವು ಸ್ವೀಕರಿಸಬಾರದು. ಹೇಳ್ತಾರೆ, ಯಾರನ್ನೋ ಒಬ್ಬ ನಾವು ಗುರುವನ್ನ ಯಾರೋ ಒಬ್ಬ ಏನೋ ಇಲ್ಲ, ಒಬ್ಬ ಅವರು ಈಗಿನದಲ್ಲಿ ನಾವು ನೋಡ್ಬೋದು, ಎಲ್ಲಾರು ಗುರುಗಳಾಗ್ತಾರೆ ಅಲ್ವಾ, ಎಲ್ಲಾರು ಗುರುಗಳಾಗ್ತಾರೆ. ಕೊನೆಗೆ ಏನಾಗ್ತದೆ, ನಮಗೆ ನಾವು ಯೋಚಿಸ್ಬೇಕು, ನಮಗೆ ಕರೆಕ್ಟ್ ಆದ ಜ್ಞಾನವನ್ನ ಯಾರು ಕೊಡ್ತಾರೆ, ಅವರು ಗುರು ಆಗ್ಲಿಕ್ಕೆ ಏನು ಅರ್ಹತೆ ಇದೆ ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬೇಕು. ಸುಮ್ನೆ ಎಲ್ಲಾರು ಗುರುಗಳಂತ ನಾವು ಹೋಗ್ಬಾರ್ದು ಅನ್ನೋದು ನಮ್ಗೆ ಈ 7ನೇ ಅಧ್ಯಾಯದಲ್ಲಿ ಮೊದಲನೇ ಇದ್ರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಇಲ್ಲಿ ಸ್ಲೈಡ್ಸ್ ಅಲ್ಲಿ ನಾನು ಏನ್ ಹೇಳೋದು ಅಂದ್ರೆ ಅದಕ್ಕೆ ಲಿಂಟು ಅಂದ್ರೆ ಇದು ಸೇವಾ ಅಪರಾಧ ಮತ್ತು ನಾಮ ಅಪರಾಧ ಅನ್ನೋದನ್ನ ನಾವು ಯಾವ್ದ್ರಲ್ಲಿ ಅಧ್ಯಾಯ 8ರಲ್ಲಿ ನಾವು ನೋಡ್ತೇವೆ ಮುಂದಕ್ಕೆ. ಬಟ್ ಅದರ ಮೊದಲು 7ನೇ ಅಧ್ಯಾಯದಲ್ಲಿ ನೀವು ಅಂದ್ರೆ ಈ 8ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳ್ತಾರೆ, ಈ ಅಪರಾಧವನ್ನ ನಾವು ಹೇಗೆ ತಪ್ಪಿಸಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾ ಹೋಗ್ತಾರೆ. ತಪ್ಪಿಸಬೇಕಾದ ಅಪರಾಧಗಳು ಅಧ್ಯಾಯ 8. ಅದಕ್ಕೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅದರಲ್ಲಿ ಏನೆಲ್ಲ ಸೇವಾ ಅಪರಾಧ, ನಾಮ ಅಪರಾಧ, 2 ರೀತಿಯ ಅಲ್ಲಿ ಅಪರಾಧವನ್ನ ನಾವು ನೋಡ್ಬೋದು. ಅದರಲ್ಲಿ ಸೇವಾ ಅಪರಾಧ ಇದು 32 ಪೂರಕ ವೈದಿಕ ಮತ್ತು ವರಹ ಪುರಾಣದಲ್ಲಿ ಇದು ನಾವು ನೋಡ್ಬೋದು. ಮತ್ತೆ ಇತರ ನಿಯಮಗಳನ್ನ ಕೂಡ, ಅಂದ್ರೆ ಇವೆಲ್ಲಾ ಅಪರಾಧಗಳು ಅಥವಾ ತತ್ವಗಳನ್ನ ಸುಮ್ನೆ ಯಾರು ಬರೀಲಿಲ್ಲ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ಬೇಕು. ಯಾಕಂದ್ರೆ ಇದು ಎಲ್ಲವೂ ಪುರಾವೆ ಇದೆ ನಮಗೆ. ಎಲ್ಲ ಇದನ್ನ ವರಹ ಪುರಾಣದಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡಿ ನಮ್ಗೆ ಅವರು ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಭಕ್ತಿಯಲ್ಲಿ ಯಾವಾಗ ನಮ್ಗೆ ಅದು ನಾವು ಪ್ರಶ್ನೆ ಯಾರಾದ್ರೂ ಕೇಳಿದ್ರೆ ನಮಗೆ ಅಲ್ಲಿ ಇರ್ಬೇಕು. ಸುಮ್ನೆ ಏನೋ ನಾವು ಊಹಾಪೋಹಗಳಲ್ಲಿ ಏನೋ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈ ಸೇವಾ ಅಪರಾಧ, ನಾಮ ಅಪರಾಧ ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ನಮ್ಗೆ ಇವೆಲ್ಲಾ ಪುರಾವೆಯನ್ನ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ನಾಮ ಅಪರಾಧ 10 ನಾವು ದಿನನಿತ್ಯ ಪದ್ಮ ಪುರಾಣದಲ್ಲಿ ಹೇಳಿದೆ, ಅದನ್ನ ನಾವು ದಿನನಿತ್ಯ ನಾವು ಇಸ್ಕಾನಲ್ಲಿ ಬೆಳಿಗ್ಗೆ ಮಂಗಳಾರತಿ ಆದ ನಂತರ ಆ 10ನ್ನ ನಾವು ಹೇಳಿದ ನಂತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸ್ತೇವೆ ಅಲ್ವಾ. ಇದರ ಬಗ್ಗೆ ನಾವು ಮುಂದಕ್ಕೆ ನೋಡ್ತಾ ಹೋಗೋಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾರೆ, ಸೇವಾ ಅಪರಾಧ ಮತ್ತು ನಾಮ ಅಪರಾಧವನ್ನ ತಪ್ಪಿಸುವುದು ಹೇಗೆ ಅನ್ನೋದು ನೋಡಿ. ಜೊತೆಗಾರರೊಂದಿಗೆ ಯಾವುದೇ ಸೇವಾ ಅಪರಾಧವನ್ನ ಆಯ್ಕೆ ಮಾಡಿ ಮತ್ತು ಅದನ್ನ ತಪ್ಪಿಸುವುದು ಹೇಗೆ ಎಂಬುದನ್ನ ಪ್ರದರ್ಶಿಸುವ ನಾಟಕವನ್ನ ಪ್ರದರ್ಶಿಸಿ. ಓಕೆ, ಇದು ಸ್ಲೈಡ್ಸ್ ಮನೆಯಲ್ಲಿ ಅಥವಾ ಇಸ್ಕಾನಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಇದು ಮತ್ತೆ ಇದು ನೋಡೋಣ. ಮತ್ತೆ ಅವರು ಚರ್ಚಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ, ಪ್ರದರ್ಶಿಸಿ. ನೋಡಿ, ಇಲ್ಲಿ ಕೃಷ್ಣನು ವೈಯಕ್ತಿಕವಾಗಿ ಪ್ರಸ್ತುತ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅದರಿಂದ ನಮ್ಮ ಕರ್ತವ್ಯವೆಂದರೆ ನಾವು ದೇವರನ್ನ ಕಲ್ಲು ಅಥವಾ ಲೋಹದಿಂದ ಮಾಡಿದ ವಸ್ತು ಎಂದು ಭಾವಿಸಬಾರದು. ಇಲ್ಲಿ ಅಪರಾಧದ ಬಗ್ಗೆ ಹೇಳ್ತಾರೆ, ಯಾವೆಲ್ಲ ಅಪರಾಧ ಅದರ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ. ನಾವು ಈ ಅಪರಾಧವನ್ನ ಮಾಡದೆ ಯಾವ ರೀತಿ ಇರ್ಬೇಕು ಅನ್ನೋದು, ಅಂದ್ರೆ ದೇವರನ್ನ ನಾವು ಪೂಜಿಸುವಾಗ ಅದು ಅವರು ಕೂಡ ಒಬ್ಬರು ವ್ಯಕ್ತಿ ಅಲ್ಲಿ ನಾವು ನೋಡ್ಬೇಕಾಗ್ತೀರಿ. ನೋಡಿ, ಇಲ್ಲಿ ಹೇಳ್ತಾರೆ ಇಲ್ಲಿ ಕೃಷ್ಣನು ವೈಯಕ್ತಿಕವಾಗಿ ಪ್ರಸ್ತುತ ಎಂದು ನಾವು ಯಾವಾಗಲೂ ಯೋಚಿಸಬೇಕು. ಅದು ಭಕ್ತಿ ಮತ್ತು ನಾವು ಅವನನ್ನ ಹಾಗೆ ಪೂಜಿಸಬೇಕು, ನಾವು ಗೌರವವನ್ನ ನೀಡಬೇಕು. ಇಲ್ಲಿ ಕೃಷ್ಣನಿದ್ದಾನೆ, ನಾವು ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲ ಅಂತ. ನಾವು ಇಲ್ಲಿ ಅಪರಾಧವನ್ನ, ಸೇವಾ ಅಪರಾಧದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ.
ಸೇವಾ ಅಪರಾಧ. ಈಗ ನೋಡಿದ್ವಿ ನಾಮ ಅಪರಾಧ ಮತ್ತೆ ಸೇವಾ ಅಪರಾಧ. ಇಲ್ಲಿ ಸೇವಾ ಅಪರಾಧ ನಾವು ನೋಡ್ಬೇಕಾದ್ರೆ ನಮಗೆ ಯಾವುದೇ ಒಂದು ಈಗ ದೇವಸ್ಥಾನದಲ್ಲಿ ನಾವಿರ್ತೇವೆ, ಅಲ್ಲಿ ಸೇವಾ ಅಪರಾಧ. ಈಗ ನಾವು ನಮ್ಮ ಮೂರ್ತಿಗೆ ನಾವು ಪ್ರಸಾದವನ್ನ ಮಾಡ್ತೇವೆ. ಆ ಪ್ರಸಾದ ಮಾಡುವಾಗ ನಾವು ಅಲ್ಲಿ ನಾವೀಗ ರಾಧಾಕೃಷ್ಣಗೆ ಪ್ರಸಾದ ಮಾಡ್ಬೇಕು, ತಯಾರು ಮಾಡ್ಬೇಕು. ಯಾವ ರೀತಿ ನಾವು ತಯಾರು ಮಾಡ್ಬೇಕು? ಒಬ್ಬ ಸಾಮಾನ್ಯ ರೀತಿಯಲ್ಲಿ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ದೇವೋತ್ತಮ ಪರಮ ಪುರುಷ, ಅವರು ಒಬ್ಬ ವ್ಯಕ್ತಿ ಅಥವಾ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋ ಭಾವ ಅಲ್ಲಿ. ಅಟ್ಲೀಸ್ಟ್ ನಾವು ಈಗ ಬಿಗಿನರ್ಸ್ ಇದ್ದೇವೆ, ಆದ್ರೆ ನಮ್ಮ ಭಕ್ತರು ಏನ್ ಹೇಳಿದ್ದಾರೆ, ನಮ್ಮ ಪ್ರಭುಪಾದವರು ಪ್ರಸಾದವನ್ನ ಮಾಡುವಾಗ ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ, ಗೊತ್ತಿರ್ಬೋದು ನಿಮಗೆ, ಈ ವೃಂದಾವನದಲ್ಲಿ ಪ್ರಭುಪಾದವರು ಪ್ರಸಾದ ಅಲ್ಲದೆ ಬೇರೆ ಏನೂ ಸ್ವೀಕಾರ ಮಾಡ್ತಿರ್ಲಿಲ್ಲ ಅವರು. ಯಾಕೆ ಅಂದ್ರೆ ಭಗವಂತನಿಗೆ ಮೊದಲು ಅವರು ಪ್ರಸಾದ ಮಾಡಿ ಅವರು ಕೊಟ್ಟು ನಂತರ ಅವರು ತಗೊಳ್ತಾ ಇದ್ರು. ಕಾರಣ ಯಾಕೆ ಅಂದ್ರೆ ಅವರು ಅಷ್ಟು ಭಗವಂತನನ್ನ ಅವರು ಪೂಜಿಸ್ತಾ ಇದ್ರು. ಆ ಭಾವ ಇರ್ಬೇಕು ಅಂತ ವೈಯಕ್ತಿಕವಾಗಿ ಅದನ್ನ ನಾವು ಯೋಚಿಸ್ಬೇಕು. ಸುಮ್ನೆ ಸಾಮಾನ್ಯ ಹೌದು ಸೇವಾ ಹೇಳ್ತಾರೆ, ನಾವು ಬೇಗ ಮಾಡ್ಬೇಕು, ನಾವು ಹೋಗ್ಬೇಕು, ಇಲ್ಲ ಯೋಚಿಸ್ಬೇಕು. ನಾವು ಸೇವಾ ಮಾಡುವಲ್ಲಿ ಹೌದಲ್ಲ, ಭಗವಂತ ಇವಾಗ ನಾವು ಭಗವಂತನಿಗೆ ಮಾಡ್ತಾ ಇದೀವಿ, ಭಗವಂತ ನನ್ಗೆ ಅವಕಾಶ ಕೊಟ್ಟಿದ್ದಾರೆ, ಹೌದಲ್ಲ, ಭಗವಂತ ನೀನ್ ಸ್ವೀಕರಿಸ್ತೀಯಾ, ಹೌದಾ, ನಿನಗೆ ಏನಿಷ್ಟ? ಹಾಗೆ ಒಂದು ಈಗ ನಾವು ನೋಡಿ, ನಮ್ಮ ಪ್ರೀತಿಯ ಪಾತ್ರರಿಗೆ ಯಾರಾದ್ರೂ ನಮ್ಗೆ ವಿಸಿಟರ್ಸ್ ಮನೆಗೆ ಬಂದಾಗ ಅವರಿಗೆ ನಾವು ಸುಮ್ನೆ ಕೊಡಲ್ಲ. ನಾವು ಮನೆಯನ್ನ ಕ್ಲೀನ್ ಮಾಡ್ತೇವೆ, ಸೋಫಾವನ್ನ ಕ್ಲೀನ್ ಮಾಡ್ತೇವೆ, ಹೂವನ್ನ ತರ್ತೇವೆ, ಬುಕ್ಕೆಯನ್ನ ಮಾಡ್ತೇವೆ. ಅಂದ್ರೆ ಒಂದು ನೋಡ್ಲಿಕ್ಕೆ ಒಂದು ಖುಷಿ ಆಗ್ಬೇಕು, ಒಂದು ಅಲ್ಲಿ ಯಾವ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತೇವೆ. ಸುಮ್ನೆ ಹೌದು ಈಗ ಬರ್ತಾರೆ ಎಷ್ಟು ಜಸ್ಟ್ ನಾವು ಹಾಗೇನೆ ಗುಡ್ಸ್ಕೊಂಡು ಕುತ್ಕೊಳ್ಳಲ್ಲ, ನಾವು ತಯಾರು ಮಾಡ್ಕೊಂತೀವಿ ಅಲ್ವಾ? ಯಾಕೆ ತಯಾರು ಮಾಡ್ಕೊಳ್ತೀವಿ? ಅಲ್ಲಿ ಒಂದು ಭಾವ ಇದೆ. ನಾವು ಅದೇ ರೀತಿ ನಮ್ಮ ಭಗವಂತನನ್ನ ನಾವು ಯಾವ ಅಪರಾಧ ಇಲ್ಲದೆ ಒಂದು ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನನ್ನ ಆ ರೀತಿ ನಾವು ಮಾಡ್ಬೇಕಂತ ಇಲ್ಲಿ ಹೇಳ್ತಾರೆ. ಆಗ ಆ ಸೇವಾ ಅಪರಾಧ ಅಂದ್ರೆ ತಪ್ಪಿಸ್ಬೋದು ಅಂತ. ಈ ರೀತಿ ನಾವು ಭಗವಂತನಿಗೆ ಮಾಡ್ತಾ ಮಾಡ್ತಾ ಪೂಜಿಸ್ತಾ ಹೋದ್ರೆ ಅದು ಏನು ಅಪರಾಧ ಆಗಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಅಲ್ಲಿ ಕೃಷ್ಣನಿದ್ದಾನೆ, ಕೃಷ್ಣ ತಗೊಳ್ತಾನೆ, ಪ್ರಸಾದವನ್ನ ತಗೊಳ್ತಾನೆ. ನಾವು ನೋಡಿರ್ಬೋದಲ್ವಾ, ಕೃಷ್ಣ ಯಾವಾಗ ಆ ಭಾವನ ನೋಡ್ತಾನೆ ಹೊರತು ಏನು ಆಡಂಬರ ಅಥವಾ ಏನೋ ದುಡ್ಡು ಕೊಡ್ತಾರೆ ಅಥವಾ ಏನೋ ಕೊಡ್ತಾರೆ ಅಂದ್ರೆ ಕೃಷ್ಣ ಓನ್ಲಿ ಭಾವ ನೋಡ್ತಾರೆ ಅನ್ನೋದನ್ನ ನಾವು ಎಷ್ಟೋ ನಮ್ಮ ಭಾಗವತದಲ್ಲಿ ನಾವು ನೋಡ್ಬೋದು ಅಲ್ವಾ? ಕೃಷ್ಣ ಹೋಗಿದ್ದು ಎಲ್ಲಿಗೆ? ವಿದುರನ ಮನೆಗೆ. ಇಲ್ಲಿ ದುರ್ಯೋಧನ ಮೃಷ್ಟಾನ್ನ ಭೋಜನವನ್ನ ಮಾಡಿ ತಯಾರು ಮಾಡಿ ಇಟ್ಟಿರ್ತಾರೆ, ಆದ್ರೆ ಅಲ್ಲಿ ಹೋಗಿದ್ದು ವಿದುರನ ಮನೆಗೆ. ಅಲ್ಲಿ ಏನಿಲ್ಲ, ಆದ್ರೆ ವಿದುರಾಣಿ ಅಲ್ಲಿ ಆ ಭಗವಂತ ಮನೆಗೆ ಬಂದಿದ್ದಂತಹ ಸಂತೋಷದಲ್ಲಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಗೊತ್ತಿಲ್ಲದೆ ಅವಳು ಭಾವದಲ್ಲಿ ಹಣ್ಣನ್ನ ತನ್ನಿಟ್ಕೊಂಡು ಸಿಪ್ಪೆಯನ್ನ ಕೃಷ್ಣನಿಗೆ ಕೊಡ್ತಾರೆ, ಆದ್ರೆ ಕೃಷ್ಣ ಸಿಪ್ಪೆಯನ್ನ ತಗೊಳ್ತಾರೆ. ಅಂದ್ರೆ ನಾವು ಹೇಳೋದು ನಮ್ಮ ಭಾವವನ್ನ ನೋಡ್ತಾರೆ. ಆಗ ಅಲ್ಲಿ ನೋಡಿ ನಾವು ಯೋಚಿಸ್ಬೋದು, ಅಯ್ಯೋ ಭಗವಂತನಿಗೆ ಸಿಪ್ಪೆ ಕೊಟ್ರು ಅಂತ, ಆದ್ರೆ ಅವಳ ಭಾವ ಅಲ್ಲಿ ಏನಿತ್ತು? ಪ್ರೀತಿ ಇತ್ತು. ಆದರೆ ನಾವು ಭಾವ ಇಲ್ಲದೆ ನೀವು ಮೃಷ್ಟಾನ್ನ ಭೋಜನವನ್ನ ಕೊಟ್ರು ಕೂಡ ಅಲ್ಲಿ ಅಪರಾಧವಾಗ್ತದೆ ಅನ್ನೋದನ್ನ, ಅಂದ್ರೆ ನಾವು ಸೇವಾ ಅಪರಾಧವನ್ನ ತಪ್ಪಿಸ್ಬೇಕು ಅಂತ ನಾವೆಷ್ಟೋ ನೋಡ್ಬೋದು ಅಲ್ವಾ? ನಮ್ಮ ಕುಚೇಲನನ್ನ ನಾವು ನೋಡ್ಬೋದಲ್ವಾ, ಎಷ್ಟು ಬಡವ 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 ಅಲ್ವಾ? ಆದ್ರೆ ಅವರು ಆಧ್ಯಾತ್ಮಿಕದಲ್ಲಿ ತುಂಬಾ ಶ್ರೀಮಂತ, ಎಲ್ಲರಿಗಿಂತ ಉನ್ನತ ಮಟ್ಟ ಅವರು. ಕೃಷ್ಣ ಏನ್ ಮಾಡ್ತಾರೆ? ಅವರ ಪಾದವನ್ನ ತೊಳಿತಾರೆ. ಭಗವಂತ ಪಾದ ತೊಳೆಯೋದಂದ್ರೆ ಏನು ಅಂದ್ರೆ, ಕೃಷ್ಣನನ್ನ ನಾವು ಯಾವ ರೀತಿ ಗೌರವವನ್ನ ಕೊಡ್ತೇವೆ, ಯಾವ ರೀತಿ ಭಾವದಲ್ಲಿ ನಾವು ಇರ್ತೇವೆ, ಆಗ ಕೃಷ್ಣ ಯಾವ ಮಟ್ಟಿಗೆ ಬರ್ತಾರಂತ ನಮಗೆ ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಹೇಳ್ತಾರೆ, ಕೃಷ್ಣ ನಮ್ಮ ಯುಧಿಷ್ಠಿರ ರಾಜಸೂಯ ಯಾಗ ಮಾಡುವಾಗ, ಹರೇ ಕೃಷ್ಣ ಕೇಳಲ್ವಾ? ಹರೇ ಕೃಷ್ಣ, ಧನ್ಯವಾದ. ಅದೇ ರೀತಿ ನಮ್ಮ ಕೃಷ್ಣ ಪ್ರೀತಿಯಿಂದ ಮಾಡಿದ್ರೆ ಎಲ್ಲವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ? ಏನಕ್ಕೂ ಅವರು ಭಕ್ತ ವತ್ಸಲರಾಗಿರ್ತಾರೆ. ಅದೇ ರೀತಿ ಅಂತಹ ಸೇವಾ ಅಪರಾಧವನ್ನ ಮಾಡ್ಬಾರ್ದು. ಅಂದ್ರೆ ಭಗವಂತನಿಗೆ ಗೌರವವನ್ನ ಕೊಡುತ್ತಾ ಅವರ ಪ್ರೀತಿ ಪಾತ್ರದಲ್ಲಿ ತಪ್ಪು ಇಲ್ಲದೆ ಮಾಡುವ ಸಾಧ್ಯತೆ ಅನ್ನೋದನ್ನ ನಾವು ನೋಡ್ಬೋದು. ನಾವು ಯಾವುದೇ ತಪ್ಪು ಮಾಡಲು ಆಗ ಸಾಧ್ಯ ಇಲ್ಲ ಯಾವಾಗ ಭಗವಂತನಿಗೆ ಗೌರವ, ಅವರು ದೇವೋತ್ತಮ ಪರಮ ಪುರುಷ ಅಂತ ನಾವು ವೈಯಕ್ತಿಕವಾಗಿ ಅವರ ಮೇಲೆ ನಾವು ನಿಜವಾಗಿ ನಾವು ಪ್ರೀತಿ ಮಾಡ್ಬೇಕು. ಆಗ ಅದು ಸೇವಾ ಅಪರಾಧ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಾಂದ್ರೆ ನಾವು ಮಾಡ್ತಿರೋದೆಲ್ಲ ನಾವು ಸೇವಾ ಅಪರಾಧ, ತುಂಬಾ ಅಪರಾಧ, ನಮಗೆ ಗೊತ್ತಿಲ್ಲ, ನಮಗೆ ತುಂಬಾ ಅಪರಾಧ ಮಾಡ್ತಾ ಇದೀವಿ. ಆದ್ರೆ ಮೆಲ್ಲ ನಾವು ಮಾಡ್ತಾ ಹೋದ್ರೆ ಹಿರಿಯ ಭಕ್ತರ ಸಲಹೆಯ ಮೇರೆಗೆ ನಾವು ತಪ್ಪನ್ನ ಕಡಿಮೆ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಮತ್ತೆ ನೀವು ದಯವಿಟ್ಟು ನಿಮಗೆಲ್ಲಾ ಹೇಳ್ತೇನೆ, ನೀವು ಬುಕ್ ಕೂಡ ಓದಿ, ನಿಮಗೆ ಅರ್ಥ ಆಗ್ತದೆ.
ಈ 60 ಅಂಶಗಳಿದೆ, 64 ಬುಕ್ ಅನ್ನು ಕೂಡ ನೀವು ಓದ್ಕೊಂಡೋಗಿ. ಬಟ್ ಇದು PPT ಅಲ್ಲಿ ಸಂಕ್ಷಿಪ್ತವಾಗಿ ಇದೆ. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಡಿ. ಇಲ್ಲಿ ಅದ್ರಿಂದ ಹೇಳ್ತಾರೆ, ಇಲ್ಲಿ ಕೃಷ್ಣನ ವೈಯಕ್ತಿಕವಾಗಿ ಪ್ರಸ್ತುತ ಏನಂದ್ರೆ ಆದ್ದರಿಂದ ಭಕ್ತಿಯ ರಸದಲ್ಲಿ ಅಪರಾಧಗಳ ಪಟ್ಟಿ ಇದೆ. ನೀವು ಇದನ್ನ ಚರ್ಚಿಸುತ್ತೀರಾ. ನಾವು ಈ ಅಪರಾಧಗಳನ್ನ ತಪ್ಪಿಸ್ಬೇಕು. ಆದರೆ ಇಲ್ಲಿ ಕಲ್ಲಿನ ಪ್ರತಿಮೆ ಇದೆ. ನಾನು ಈ ಅಪರಾಧ ಮಾಡುತ್ತಿರುವುದನ್ನು ಅವನು ನೋಡಲು ಹೋಗುವುದಿಲ್ಲ. ಆಗ ಅದು ತುಂಬಾ ಒಳ್ಳೆಯದಲ್ಲ. ನಾವು ಯಾವಾಗಲೂ ಇಲ್ಲಿ ಕೃಷ್ಣನ ವೈಯಕ್ತಿಕವಾಗಿದ್ದಾರೆ ಎಂದು ಭಾವಿಸಬೇಕು. ಅಂದ್ರೆ ಕೃಷ್ಣ ಇಲ್ಲಿದ್ದಾರೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಕೆಲವರು ನೋಡ್ರಿ ಹೇಳ್ತಾರೆ, ಇದೇನು ಕೃಷ್ಣ ದೇವರನ್ನ ಅವ್ರೇನ್ ನೋಡ್ತಾರ, ನಾವು ಅಲ್ಲಿಗೆ ಹೋದ್ಮೇಲೆ ನಮಗೇನಾದ್ರು ಗೊತ್ತಾ? ಈಗ ಪ್ರಶ್ನೆಯನ್ನ ಮಾಡ್ತಾರೆ ಎಷ್ಟೋ ಜನ. ಅಂದ್ರೆ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವರು ಮುಂದೆ ಬರ್ತಾರೆ, ಕೃಷ್ಣ ಅವರಿಗೂ ಸಹ ಕರುಣಿಸ್ತಾರೆ. ಯಾಕಂದ್ರೆ ಎಲ್ಲರೂ ನಾವು ಕೃಷ್ಣನ ಮಕ್ಕಳು. ಈಗ ನಾವು ಏನೋ ಬಂದಿದ್ದೇವೆ ಅಥವಾ ಹಂಗೆ ಹೇಳೋರಿಗೆ ಕೂಡ ನಾವು ಏನು ಹೇಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಬರ್ತಾರೆ ಮುಂದೆ. ಆದರೆ ನಾವು ಮಾಡುವಂತಹ ಸೇವೆಯಲ್ಲಿ ಅಪರಾಧವೆಸಗದೆ ನಾವು ಯಾವಾಗ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಭಗವಂತ ಅಲ್ಲಿ ಇದ್ದಾರೆ ಅಂತ ಭಾವಿಸ್ಬೇಕು. ನಾವು ಭಗವಂತ ಇಲ್ಲ ಅಂತ ನಾವು ತಿಳಿದ್ರೆ ಅದು ನಮಗೆ ಹೋಗ್ತದೆ. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಸಂಪೂರ್ಣ ನಂಬಿಕೆ ಅಲ್ಲಿ ಇನ್ಕ್ಲೂಡ್ ಆಗ್ತದೆ. ನಾವು ಇಲ್ಲದಿದ್ರೆ ಜಸ್ಟ್ ಸೇವಾ ಹೇಳಿದರೆ ನಾವು ಸೇವಾ ಮಾಡ್ತಾ ಇದ್ದೀವಿ. ಇಲ್ಲ, ಹೌದು ಭಗವಂತನಿಗೆ ಹೂವು ಮಾಲ ಮಾಡ್ಬೇಕಾಗ್ತದೆ. ಹೌದು, ಚಂದವಾಗಿ ಹೂ ಮಾಡ್ಬೇಕು. ಅದು ಸ್ವಲ್ಪ ಏನಾದ್ರೆ ಕಪ್ಪಿದ್ಯಾ, ಅದಕ್ಕೇನಾಗಿದೆ ಅದೆಲ್ಲ ನಾವು ತೆಗಿಬೇಕು, ಅಥವಾ ಕ್ಲೀನ್ ಇರ್ಬೇಕು, ಅಥವಾ ಮಾಡ್ಬೇಕು, ಅಥವಾ ಅಲ್ಲಿ ನಮ್ಮನ್ನ ಎಲ್ಲ ನೋಡ್ತಾ ಇರ್ತಾರೆ. ಆಗ ನಮ್ಮ ಮನಸ್ಸಿನ ಸ್ಥಿತಿಯ ಮೇರೆಗೆ ನಾವು ಅಲ್ಲಿ ಮಾಡಕ್ ಹೋಗಬಾರದು. ಭಗವಂತನಿಗೆ ಏನ್ ಖುಷಿ ಅದನ್ನ ಮಾಡ್ಬೇಕು. ಅಲ್ಲಿ ಕೃಷ್ಣ ಇದ್ದಾರೆ, ನಾವು ಕೃಷ್ಣನಿಗೆ ಮಾಡ್ತೇವೆ. ನಾವು ಹೇಗೆ ನಮ್ಮ ಅತಿಥಿ ಸತ್ಕಾರವನ್ನ ಮಾಡ್ತೇವೆ, ನಾವು ಸುಮ್ಮನೆ ಮಾಡಲ್ಲ. ಈಗ ನಾವು ನಮ್ಮ ಸಾಧು ಸಂತರು ಯಾರ ಮನೆಗೆ ಬಂದ್ರು ಕೂಡ ನಮಗೆ ಯಾರು ಹೇಳಲ್ಲ, ಹೋಗಿ ಅಡ್ಡ ಬೀಳ್ತೇವೆ. ನಾವು ಯಾರು ಹೇಳಲ್ಲ, ನಮ್ಗೆ ನಾವೇ ಅಡ್ಡ ಬೀಳ್ತೀವಿ. ನಮ್ಮ ಮನಸ್ಸೇ ಅದು ಬಂದ್ಬಿಡ್ತದೆ. ಆದ್ರೆ ಇಲ್ಲಿ ನಾವು ದೇವೋತ್ತಮ ಪರಮ ಪುರುಷನಿಗೆ ನಾವು ಸೇವಾ ಮಾಡ್ತಿದ್ದೀವಿ ಅಂದಾಗ ಆಗ ಅಲ್ಲಿ ಹೇಗೆ ನಾವು ವೈಯಕ್ತಿಕವಾಗಿ ಭಗವಂತನನ್ನ ತಗೊಳ್ಬೇಕು, ಎಷ್ಟು ನಾವು ನಂಬಬೇಕು ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ ಅಪರಾಧ ಮಾಡ್ಲಿಕ್ಕೆ ಏನಂದ್ರೆ ನಾವು ವೈಯಕ್ತಿಕವಾಗಿ ಭಗವಂತನ ಇದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಂದ್ರೆ ಅಪರಾಧ ಎಸಗಬಾರ್ದು ನೋಡಿ ಅಲ್ವಾ. ಸೇವಾ ಅಪರಾಧ, ನಾಮ ಅಪರಾಧದ ಬಗ್ಗೆ ನಾವಿಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ನಂತರ ನಾವು ನಾಮ ಅಪರಾಧವನ್ನ ನಾವು ಮತ್ತೆ ನೋಡೋಣ. ಸೇವಾ ಅಪರಾಧದ ಬಗ್ಗೆ ಅಂದ್ರೆ ಭಗವಂತನ ನಾವು ಒಂದು ಇದ್ದಾರೆ ವ್ಯಕ್ತಿ, ಅವರು ಹಾಗೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಒಳ್ಳೇದಲ್ಲ ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಸ್ಲೈಡ್ ಹೇಳ. ಈಗ ನಾಮ ಅಪರಾಧದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಬ್ಬ ವ್ಯಕ್ತಿಯು ಸ್ವತಃ ಪರಮ ಪುರುಷನಿಗೆ ಅಪರಾಧ ಮಾಡಿದಾಗಲೂ ಭಗವಂತನ ಪವಿತ್ರ ನಾಮಗಳ ಆಶ್ರಯವನ್ನ ಪಡೆಯುವ ಮೂಲಕ ಅವನು ಸರಳವಾಗಿ ಮುಕ್ತಿ ಪಡೆಯಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಹರೇ ಕೃಷ್ಣ ಮೀಟ್ ಮಾಡ್ಕೊಳಪ್ಪ. ಇಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯು ಸ್ವತಃ ಪರಮ ಪುರುಷನಿಗೆ ಅಪರಾಧ ಮಾಡಿದಾಗಲೂ ಭಗವಂತನ ಪವಿತ್ರ ನಾಮಗಳ ಆಶ್ರಯವನ್ನ ಪಡೆಯುವ ಮೂಲಕ ಅವನು ಸರಳವಾಗಿ ಮುಕ್ತಿ ಪಡೆಯಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಎಲ್ಲಾ ಪಾಪ ಕ್ರಿಯೆಗಳಿಂದ ಮುಕ್ತರಾಗಬಹುದು. ಇದು ಪ್ರಯೋಜನಕಾರಿಯಾಗಿದೆ. ಆದರೆ ಒಬ್ಬನು ಭಗವಂತನ ಪವಿತ್ರ ನಾಮಕ್ಕೆ ಅಪರಾಧ ಮಾಡಿದರೆ ಅವನು ಮುಕ್ತನಾಗಲು ಅವಕಾಶವಿಲ್ಲ. ಇಲ್ಲಿ ಹೇಳ್ತಾರೆ, ಭಕ್ತರ ಸಾಮೃತ ಸಿಂಧು ಪುಟ 72 ನೀವು ನೋಡ್ಬೋದು. ಎಲ್ಲಿ 8ನೇ ಅಧ್ಯಾಯ ನೀವು ಓದ್ತಾ ಹೋಗ್ಬೇಕು ಖಂಡಿತ. ಅಲ್ಲಿ ಹೇಳ್ತಾರೆ ನಾಮ ಅಪರಾಧದ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ನಾಮ ಅಪರಾಧ ಏನದು? ನಾಮ ಅಪರಾಧ ಅಂದ್ರೆ ನಾವ್ ಆಲ್ರೆಡಿ 10 ಅಪರಾಧಗಳನ್ನ ನಾವು ನೋಡ್ತೇವೆ. ಯಾರು ಪವಿತ್ರ ನಾಮ ಅಪರಾಧದ ವಿರುದ್ಧ ಮಾಡ್ತಾರೆ ಅದಕ್ಕೆ ನಾಮ ಅಪರಾಧ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಪವಿತ್ರ ನಾಮದ ನಂಬಲ್ಲ ಅವರು, ಪವಿತ್ರ ನಾಮದ ಬಗ್ಗೆ ವಿರುದ್ಧವನ್ನ ಹೇಳ್ತಾರೆ, ಅದಕ್ಕೆ ನಾವು ನಾಮ ಅಪರಾಧ ಅಂತ ಕರಿತೇವೆ. ಅಂದ್ರೆ ನಮ್ಮ ಅದೇ ಹೇಳ್ತಾ ಇಸ್ಕಾನ್ ಅಲ್ಲಿ ಶಿಷ್ಟಾಷ್ಟಕ ಆದ ನಂತರ ನಾವು ಈಗಾಗ್ಲೇ ನಾನು ನಿಮ್ಗೆ ಹೇಳಿದ್ದೇನೆ, ಏನು 10 ಅಪರಾಧಗಳು ಗೊತ್ತಾ? ಎಲ್ಲರಿಗೆ ಗೊತ್ತಾ 10 ಅಪರಾಧಗಳು? ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಈಗ. ಯಾಕಂದ್ರೆ ನೀವು
ಈಗಾಗ್ಲೇ ನೋಡಿರೋದ್ರಿಂದ ನೀವು 8ನೇ ಅಧ್ಯಾಯದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸರಿ, ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಮತ್ತದಿದು ಸ್ಲೈಡ್ಸ್ ಲಾಸ್ಟಾ? ವರದ ಮತ್ತಿ ಹರೇ ಕೃಷ್ಣ ಮಾತಾಜಿ. ಇನ್ನು ಮೂರಿದೆ ಮಾತಾಜಿ. ಸರಿ ಮಾತಾಜಿ, ಅಷ್ಟೊತ್ತಿಗೆ ನಾನು ಸೇರಿ 20. ಎಸ್, ಧನ್ಯವಾದ. ಇಲ್ಲಿ ನಾವು ನೋಡ್ಬೋದು ನಾಮ ಅಪರಾಧ ಬಗ್ಗೆ ನಾವು ಏನೆಲ್ಲ ಇದೆ ಅಂತ ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೇನೆ ನೋಡಿ. ನಾವು ಮೊದಲನೆಯದಾಗಿ ಪ್ರಚಾರದ ಸದ್ಭಕ್ತರನ್ನ ನಾವು ಯಾವತ್ತೂ ನಿಂದಿಸಬಾರ್ದು. ಅಂದ್ರೆ ಭಗವಂತನೇ ಮೀಸಲಾಗಿದ್ದ ನಮ್ಮ ಭಕ್ತರನ್ನ ನಾವು ಯಾವತ್ತೂ ನಾವು ಅವರನ್ನ ನಿಂದಿಸಬಾರ್ದು. ಅಂದ್ರೆ ನಾಮಾಪರಾಧ ನಾವು ಎಷ್ಟು ಮಾಡ್ತಾ ಇದೀವಿ ಅನ್ನೋದು. ನಂತರ ನಾವು ದೇವತೆಗಳನ್ನ ಭಗವಂತನ ನಾಮಕ್ಕೆ ಎಂದು ಅಂದ್ರೆ ನಾವು ಎಲ್ಲ ದೇವತೆಗಳನ್ನ ನಾವು ಗೌರವಿಸ್ಬೇಕು. ಆದ್ರೆ ದೇವತೆಗಳೇ ಎಲ್ಲ ಅಂತ ತಿಳಿಲಿಕ್ಕಾಗಲ್ಲ. ಯಾಕಂದ್ರೆ ದೇವತೆಗಳನ್ನ ನಾವು ಯಾಕೆ ಗೌರವಿಸಬೇಕು ಅಂದ್ರೆ ದೇವತೆಗಳು ಭಗವಂತನ ಹತ್ತಿರದ ಪ್ರಚಾರಕರಾಗಿರ್ತಾರೆ, ಹತ್ತಿರದ ಪ್ರತಿನಿಧಿಗಳಾಗಿರ್ತಾರೆ. ಅದಕ್ಕೆ ಭಗವಂತ ಕೂಡ ಹೇಳ್ತಾರೆ ಗೌರವಿಸ್ಬೇಕು. ಆದರೆ ಏನ್ ಅನ್ಕೋಬೇಕು, ದೇವೋತ್ತಮ ಪರಮ ಪುರುಷನೇ ಒಡೆಯ ಅಲ್ವಾ? ಹೀಗೆ ನಾವು ಅದು ಮತ್ತೆ ಬೇರೆ ಬೇರೆ ನಾಮ ಅವನ್ನ ಭಗವಂತನ ನಾಮ ಅಂತ ನಾವು ತಿಳಿಬಾರದು. ಅದೇ ರೀತಿ ನಾವು ಗುರುವಿನ ಆದೇಶವನ್ನ ಪಾಲಿಸ್ಬೇಕು, ಉಲ್ಲಂಘಿಸಬಾರದು. ಅದೇ ರೀತಿ 4 ವೈದಿಕ ಶಾಸ್ತ್ರದ ಕುರಿತಾಗಿ ನಾವ್ ಯಾವತ್ತು ದೂಷಿಸಬಾರ್ದು. ಅಂದ್ರೆ ಅದ್ರಲ್ಲಿ ಏನಿಲ್ಲ, ಕರ್ಮಕಾಂಡ ಹಾಗೆ ಹೀಗೆ ಹಾಗೆ ನಾವು ಯೋಚಿಸ್ಬಾರ್ದು. ಹೇಳ್ತಾರೆ ವೇದ ಕೂಡ ಭಗವಂತ ಅಂತ. ನಾವು ಏನ್ ಮಾಡ್ಲಿಕ್ಕೆ ಯಾವುದೇ ಕೂಡ ಅಪರಾಧ ಮಾಡ್ಬಾರ್ದು. ಸರಿ, ನಮ್ಗೆ ಕೃಷ್ಣ ಪ್ರಜ್ಞೆ, ಭಗವಂತನ ದಯೆ, ಗುರುವಿನ ಕರುಣೆ, ವೈಷ್ಣವರ ಕರುಣೆ ಇಂದ ನಮ್ಗೆ ಸಿಕ್ಕಿದೆ. ಅದನ್ನ ನಾವು ಇಂತಹ ಅಪರಾಧ ಮಾಡ್ತಾ ನಾವು ಹೋದಾಗ ನಾವೇನಾಗ್ತೀವಿ, ಕೆಳಗಡೆ ಹೋಗ್ತೀವಿ. ಅದಕ್ಕೆ ನಾವು ಜಾಗೃತರಾಗಿರ್ಬೇಕು. ಹೌದು, ನಮ್ಗೆ ಸಿಕ್ಕಿದೆ, ಗೌರವಿಸೋಣ, ಎಲ್ಲರನ್ನ ಗೌರವಿಸೋಣ. ಹೌದು, ನಿಮಗೆ ಸರಿ ಇಲ್ಲವಾ, ಓಕೆ, ನಾವ್ ಅದರ ಬಗ್ಗೆ ಹೇಳೋಣ, ನಾವು ತಿದ್ಕೊಳ್ಳುವ. ನಾವು ನಿಮಗೆ ಹೇಳ್ಬೇಕು, ನೀವು ನಮಗೆ ಹೇಳ್ಬೇಕು. ನಾವು ತಿದ್ಕೊಂಡು ಹೋದಾಗ ಅಲ್ಲಿ ಸಂಭಾಷಣೆ ನಮ್ಗೆ ಕರೆಕ್ಟ್ ಇರ್ತದೆ. ಯಾವ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಅನರ್ಥ ಇರ್ತದೆ ಅದು ಹೋಗ್ತದೆ ಅಂತ ಹೇಳ್ತಾರೆ ಅಲ್ವಾ? ಭಗವಂತನ ಮತ್ತೆ 5 ಪವಿತ್ರ ನಾಮವನ್ನ ಒಂದು ಕಲ್ಪನೆ ಅಂತ ನಾವು ಪರಿಗಣಿಸಬಾರ್ದು. ಇಲ್ಲಿ ನಾಮ ಅಪರಾಧದ ಬಗ್ಗೆ ನಾನು ಹೇಳ್ತೇನೆ, ಯಾಕಂದ್ರೆ ತುಂಬಾ ಮುಖ್ಯದ ಕಾರಣ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾಮ ಅಪರಾಧ ನಾವು ಕಲ್ಪನೆ ಅಂತ ಊಹಾಪೋಹದ ಮೇರೆಗೆ ನಾವು ಪರಿಗಣಿಸಬಾರ್ದು. ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ? ಅದೇ ರೀತಿ 6 ಪವಿತ್ರ ನಾಮವನ್ನ ಕುರಿತು ತಾರ್ಕಿಕವಾಗಿ ಹೇಳುವುದು ಅಂದ್ರೆ ನಾನು ಏನ್ ತಿಳಿದಿದೆ ಅದನ್ನ ಮಾತ್ರ ನಾವು ಹೇಳ್ಬೇಕು. ಅಂದ್ರೆ ತಾರ್ಕಿಕ ಸುಮ್ಮನೆ ನಾವು ಹೇಳ್ತಾ ಹೋಗೋದಲ್ಲ. ನಾವು ಭಗವಂತನ ನಾಮವನ್ನ ಉಚ್ಚಾರಣೆ ಸಹಿತ ಹೇಳ್ತಾರೆ. ಏನಂತ, ಭಗವಂತನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಈ 16 ಕೂಡ ನಮ್ಮ ಮನಸ್ಸಿಗೆ ತಾಗಿ ಅದು ಹೋಗಿ ಕಿವಿಯ ಮೂಲಕ ಹೋಗಿ ಹೀಗೆ ಹೋಗ್ಬೇಕು ಅಂತ. ಮೊದಲು ಕಿವಿಯ ಮೂಲಕ ಹೋಗಿ ನಂತರ ಹೃದಯಕ್ಕೆ ಮುಟ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಎಲ್ಲವನ್ನ ಸಂಪೂರ್ಣವಾಗಿ, ಅಂದ್ರೆ ನಾವು ಫಾಸ್ಟ್ ಹೇಳುವಾಗ ಗೊತ್ತಾಗಲ್ಲ ನಮ್ಗೆ, ಹರೆಯನ್ನ ನುಂಗ್ಬಿಡ್ತೇವೆ ಅಥವಾ ಕೃಷ್ಣನನ್ನ ನುಂಗ್ಬಿಟ್ಟೆ ಆತರ. ಅಂದ್ರೆ ನಾವು ಹೇಳ್ತಾ ಹೋಗ್ಬೇಕು, 16 ಮುಗಿಸ್ಬೇಕು, ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹೌದು ನೆಕ್ಸ್ಟ್ ಬೇರೆ ಸೇವಾ ಇದೆ, ಹಾಗೆ ನಾವು ಮಾಡ್ಬಾರ್ದು. ಆ ಸಮಯವನ್ನ ಅಲ್ಲಿಗೆ ಕೊಡ್ಬೇಕು ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ಪವಿತ್ರ ನಾಮದ ಬಲದ ಮೇಲೆ ಅಂದ್ರೆ ಅದು ಪವಿತ್ರ ನಾಮ ಮಾಡ್ತಾ ಇದ್ದೇನೆ, ಆದ್ರೆ ನಾನು ಏನ್ ಪಾಪ ಸಹ ಮಾಡ್ಬೋದು, ತೊಡಗಿಸ್ಕೊಳ್ಬೋದು. ಯಾಕಂದ್ರೆ ಪವಿತ್ರ ನಾಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ನಾವು ತಿಳಿಬಾರ್ದು. ಆ ರೀತಿ ಮಾಡಿದ್ರೆ ಅದು ನಾಮ ಅಪರಾಧ. ಯಾಕಂದ್ರೆ ನಾವು ಈ ಕಡೆಯಿಂದ ಹರೇ ಕೃಷ್ಣ ಹೇಳ್ತಾ ಇರೋದು, ಈ ಕಡೆಯಿಂದ ಪಾಪ ಮಾಡ್ತಿರೋದು, ಅದು ಪ್ರಯೋಜನ ಇಲ್ಲ. ಅದು ಮಹಾ ಅಂದ್ರೆ ಭಗವಂತನಿಗೆ ನಾವು ಮೋಸ ಮಾಡಿದಾಗೆ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ನಾಮಗಳನ್ನ ಕರ್ಮಕಾಂಡಿಯ ಎಂದು ಪರಿಗಣಿಸಬಾರದು. ಅಂದ್ರೆ ಶುಭ ಫಲದ ಆಚರಣೆ ಅಂದ್ರೆ ಏನಕ್ಕೋಸ್ಕರ ನಾವು ಐಹಿಕ ಉದ್ದೇಶಗಳಿಗೆ ನಾವು ಭಗವಂತನನ್ನ ನಾಮ ಜಪಿಸಬಾರ್ದು. ಐಹಿಕ ಉದ್ದೇಶ, ನನಗೆ ಅದು ಬೇಕು, ಇದು ಬೇಕು, ನೀನ್ ಇದು ಕೊಟ್ರೆ ನಾನು ಜಪ ಮಾಡ್ತೀನಿ, ಆ ರೀತಿ ನಾವು ಫಲದ ಅಪೇಕ್ಷೆಯಿಂದ ನಾವು ಬಯಸ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿ ಪವಿತ್ರ ನಾಮದ ಕುರಿತಾಗಿ ನಂಬಿಕೆ ಇಲ್ಲದ ವ್ಯಕ್ತಿಗಳಿಗೆ ನಾವು ಹೇಳಕ್ಕೆ ಹೋಗ್ಬಾರ್ದು. ಪವಿತ್ರ ನಾಮದ ನಂಬಿಕೆ ಇಲ್ಲದವರಿಗೆ ನಾವು ಹೇಳ್ಬಾರ್ದು. ಯಾಕಂದ್ರೆ ನಾವು ನೋಡಿದ್ದೇವೆ, ಅತ್ಯಂತ ಮೂಢರು, ನರಾಧಮರು ಭಗವಂತನ ನಾಮವನ್ನ, ಭಗವಂತನನ್ನ ಕೇಳಲಿಕ್ಕೆ ಅವರು
ಇಚ್ಛೆ ಪಡಲ್ಲ ಅಂತವರಿಗೆ ನಾವು ಹೇಳ್ಬಾರ್ದು ಅಂತ ನಮ್ಗೆ ಭಗವದ್ಗೀತೆಯಲ್ಲಿ ಭಗವಂತನೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಪವಿತ್ರ ನಾಮವನ್ನ ಜಪಿಸುತ್ತಾ ಇದ್ದರೂ ನಾವು ಐಹಿಕದಲ್ಲೇ ಇದ್ರೆ ಅದು ಕೂಡ ಏನೋ ಆಸಕ್ತಿಯನ್ನ ತೋರದೆ ಮತ್ತೆ ಐಹಿಕ ಆಸೆಗಳನ್ನ ನಾವು ಬಯಸಿದ್ರೆ ಕೂಡ ಅದು ಇದಾಗ್ತದೆ. ಹಂಗಂತ ಹೇಳ್ತಾರೆ ಏನಂತಂದ್ರೆ ನಾವು ಮತ್ತೆ ನಾವು ಮುಂದಕ್ಕೆ ಹೋಗ್ತಾ ಇರೋದು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಆತ್ಮದ ಉದ್ಧಾರ. ಆದ್ರೆ ಆತ್ಮದ ಉದ್ಧಾರ ಯಾವಾಗ ಅಂದ್ರೆ ಈ ಐಹಿಕ ಮೋಹದಿಂದ ಹಂತ ಹಂತವಾಗಿ ನಾವು ಏನ್ ಮಾಡ್ಬೇಕು, ಬಿಡ್ತಾ ಹೋಗ್ಬೇಕು. ನಾವು ಇದ್ದೇವೆ ಆದ್ರೆ ನಾವು ಬಿಡ್ತೇ ಇಲ್ಲ, ಇನ್ನೂ ನಾವು ಅದನ್ನ ತಗೊಳ್ತಾ ಇದ್ದೀವಿ ಅಂದ್ರೆ ನಾವು ಪರಿಶೀಲನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಥವಾ ನಮ್ಮ ಶಿಕ್ಷಾ ಗುರು ಅಥವಾ ಗುರುವಿನ ಅಲ್ಲಿ ನಾವು ಕೇಳ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ನಾವು ಮಾಡ್ತಿರೋದೇ ಸರಿ, ನಾವು ಹೌದು 5 ವರ್ಷದಿಂದ ನಾವು ಕೃಷ್ಣ ಪ್ರಜ್ಞೆಯನ್ನ ಮಾಡ್ತಾ ಇದ್ದೇವೆ ಅಲ್ಲ ಅಂತೆ ನಂಗೆ ಹೇಳ್ತಾರೆ. ಅಂದ್ರೆ ಪರಿಶೀಲನೆ ಮಾಡ್ಬೇಕು, ನಾನ್ ಹೀಗೆ ಮಾಡ್ತಾ ಇದ್ದಾರೆ, ನನ್ನ ಮನಸ್ಸಿನ ತೊಳಲಾಟ ಯಾವ್ದ್ರ ಕಡೆ ಹೋಗ್ತಾ ಇದೆ ಪರಿಶೀಲನೆ ಮಾಡ್ಕೊಳ್ಬೇಕಂತೆ. ಆಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ತಾ ಇದೀವಿ, ಅದನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮಗೆ ಹೇಳ್ತಾ ಹೋಗ್ತಾರೆ. ಹೀಗೆ 10 ಅಪರಾಧಗಳನ್ನ ಮಾಡಿದ ಮೇಲೆ ನಾವು ನಾವು ಆಮೇಲೆ ಏನ್ ಮಾಡ್ತೀವಿ, ಜಪವನ್ನ ಪ್ರಾರಂಭಿಸ್ತೇವೆ. ಆಗ ಕೇಳ್ಬೇಕಂತೆ ನಾವು ಜಪ ಮಾಡುವಾಗ ನಾಮಾಪರಾಧ ಆಗ್ಬಾರ್ದು ಅಂತ ನಾವು ಎಲ್ಲರಿಗೆ ದಂಡವತ್ ಪ್ರಣಾಮ ಅಂದ್ರೆ ನಮಸ್ಕರಿಸುತ್ತಾ ಎಲ್ಲಾ ಗೋಸ್ವಾಮಿಗಳ, ಎಲ್ಲಾ ಗುರು ಪರಂಪರಾ, ಎಲ್ಲಾ ಶಿಕ್ಷಾ ಗುರು, ಎಲ್ಲಾ ಗುರುಗಳು ಪ್ರಭುಪಾದವರನ್ನ ಯೋಚಿಸುತ್ತಾ ನಾವು ನಾಮ ಅಪರಾಧ ಮಾಡದಂತೆ ನಿನ್ ಕರುಣಿಸಪ್ಪ ಅಂತ. ಯಾಕಂದ್ರೆ ನಮ್ಮ ನಾಲಿಗೆಯಿಂದ ಒಂದು ಉಚ್ಚಾರಣೆ ಬರ್ಲಿಕ್ಕೂ ಕೂಡ ಭಗವಂತನ ಕರುಣೆ, ಗುರುವಿನ ಕರುಣೆ ಮುಖ್ಯ ಅಂತ ಹೇಳ್ತಾರೆ. ಒಂದು ದಿನದಲ್ಲಿ ನಮ್ಗೆ ಜಪ ಮಾಡಕ್ಕಾಗಲ್ಲ ಅಥವಾ ಖಂಡಿತ ನಾವು ಬೇಡ್ಬೇಕಂತ. ಯಾಕಂದ್ರೆ ಅದು ನಾವು ಹರೇ ಕೃಷ್ಣ ಹೇಳ್ಬೇಕಂದ್ರೆ ಅವರ ಇಚ್ಛೆ ಇದ್ರೆ ಮಾತ್ರ ನಮಗೆ ಹೇಳಲಿಕ್ಕೆ ಸಾಧ್ಯ. ಅದೇ ರೀತಿ ಹೇಳ್ತಾರೆ, ನಾವ್ ಯಾವತ್ತು ನಾವು ಪ್ರಾರಂಭಿಸುವ ಮೊದಲು ನಾವು ಎಲ್ಲರ ದಯೆಯನ್ನ ಬೇಡ್ಬೇಕು, ಎಲ್ಲರ ಕರುಣೆಯನ್ನ ಬೇಡ್ಬೇಕು. ಆಗ ನಮ್ಗೆ ಅದು ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಾವು ಅಪರಾಧ ಮಾಡದಂತೆ ನಮ್ಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತದೆ. ಆಗ ಮಾತ್ರ ಅದಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಲ್ಲ, ಹೇಗೆ ಅಂದ್ರೆ ಈ ಮಹಾಮಂತ್ರ ಜಪಿಸ್ತಾ ಹೋದಾಗ ನಮಗೆ ಅನರ್ಥ ನಿವೃತ್ತಿ ಹೋಗ್ತದೆ. ಈ ಮಹಾಮಂತ್ರ ಸಾಮಾನ್ಯ ಅಂತ ತಿಳ್ಕೊಂಡು ನಾವು ಹೇಗೇಗೋ ಮಾಡೋದಲ್ಲ ಅಂತ ಹೇಳ್ತಾರೆ. ಎಷ್ಟೋ ಸಲ ಅದು ನಮ್ಮ ಗಮನ, ನಾವು ಇಲ್ಲಿ ಜಪ ಮಾಡ್ತಾ ಇದೀವಿ, ನಮ್ಮ ಮನಸ್ಸು ಎಲ್ಲೋ ಅಮೆರಿಕ, ಮುಂಬೈ ಎಲ್ಲೆಲ್ಲ ಹೋಗಿರ್ತದೆ. ನಮ್ಮ ಮನಸ್ಸು ನಮ್ಗೆ ಗೊತ್ತಿರಲ್ಲ. ಹೌದಲ್ಲ, ಈಗ ಕುಕ್ಕರ್ ಅಲ್ಲಿ ರೈಸ್ ಮಾಡಕ್ ಇಟ್ಟಿದೆ, ಹೌದಲ್ಲ, ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು, ಹೀಗೆ ನಾವು ಇರ್ತೇವೆ, ಹೌದಲ್ಲ. ಆದ್ರೆ ನಾವು ಅದನ್ನೆಲ್ಲಾ ಮಾಡಿ ಕರ್ತವ್ಯವನ್ನ ಮಾಡಿ ಭಗವಂತನಿಗೆ ನಾವು ಮೀಸಲಿಡ್ಬೇಕು. ಈಗ ನಿಮ್ಮ ಮನೆಗೆ ಯಾರಾದ್ರೆ ಗೆಸ್ಟ್ ಬಂದಾಗ ನೀವು ಕುತ್ಕೊಳ್ಳಿ ಅಂತ ನೀವು ಅಲ್ಲಿ ಹೋಗೋದು, ನಾನು ಇದು ತಗೊಂಡ್ಬರೋದು, ಆಗ ಗೆಸ್ಟಿಗೆ ಎಷ್ಟು ಏನಾಗ್ತದೆ, ಗೆಸ್ಟಿಗೆ ಅಯ್ಯೋ ನಾನು ಯಾಕಪ್ಪ ಬಂದೆ ಇಲ್ಲಿಗೆ, ಇವರೆಂತ ಅಂದ್ರೆ ಒಂದು ಕೂರ್ಸಿ ನನ್ನನ್ನ ಮಾತಾಡ್ಸ್ಲಿಕ್ಕೆ ಅವರಿಗೆ ಸಮಯ ಇಲ್ಲದಾಗ ನನ್ನನ್ನು ಯಾಕಪ್ಪ ಅವ್ರು ಕರೆದ್ರು ಅಲ್ವಾ, ಬರ್ತದೆ. ನಾವು ಸಾಮಾನ್ಯರಾಗಿನೇ ಬರ್ತದೆ. ಈಗ ನಾವು ಗ್ರೂಪ್ ಅಲ್ಲಿ ಎಲ್ಲಾರು ಇರ್ತೇವೆ, ನಾನು ಇಲ್ಲಿ ಮಾತಾಡ್ತಾ ಇರ್ತೇನೆ, ಅಥವಾ ನೀವು ನಮ್ಮ ಹತ್ರ ಸ್ಪಂದಿಸದಿದ್ದಾಗ, ಅಥವಾ ನಾನು ನಿಮಗೆ ಸ್ಪಂದಿಸದಿದ್ದಾಗ, ಅಂದ್ರೆ ಸಾಮಾನ್ಯ ನಾನು ಹೇಳ್ತಾ ಇರೋದು. ಆಗ ಏನಾಗ್ತದೆ, ನಮ್ಮ ಒಡನಾಟ ಈಗೆಲ್ಲ ಇರ್ತದೆ ಅಲ್ವಾ. ಅದಕ್ಕೆ ನಾವು ಒಬ್ಬರಿಗೆ ಸ್ಪಂದನೆ, ಒಬ್ಬರಿಗೆ ಗೌರವ ಅಂತ ಹಾಗೆ ಅಲ್ಲ, ಹಾಗೆ ನಾವು ಆ ಸಂಬಂಧ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಾಗ ಭಗವಂತ ನಂತಾರೆ ಕೇಳಿಸ್ಕೊಂತಾ ಇದ್ದಾರೆ, ಅವರನ್ನ ನಾವು ಪ್ರಾರ್ಥಿಸೋಣ ಅಂತ. ನಾವ್ ಯಾವುದೇ ರೀತಿಯಲ್ಲಿ ಮೊಬೈಲ್ ನೋಡೋದಾಗ್ಲಿ, ಬೇರೆ ಕಡೆ ಗಮನವನ್ನ ಅಥವಾ ಯಾರತ್ರ ಮಾತಾಡ್ತಾ ನಾವು ಮಾಡಿದರೆ ಅದು ಖಂಡಿತ ಭಗವಂತನಿಗೆ ಮೋಸ ಮಾಡಿದ ಹಾಗೆ ಅಂತ ಹಿರಿಯ ಭಕ್ತರು ಹೇಳ್ತಾರೆ. ಯಾಕಂದ್ರೆ ನಾವು ಭಗವಂತ ಬೇರೆ ಅಲ್ಲ, ನಾಮ ಬೇರೆ ಅಲ್ಲ. ಹರೇ ಕೃಷ್ಣ ಹೇಳೋದು ಹೇಳಪ್ಪ, ಹರೇ ಕೃಷ್ಣ ಹೇಳಪ್ಪ, ಹೀಗೆ ನಾವು ಭಗವಂತನ ಕರಿತಿದ್ದೇವೆ, ಅವರನ್ನ ಒಂದು ಗೌರವಿಸ್ಬೇಕಲ್ಲ. ನಾವು ಗೌರವ ಭಾವದನ್ನ ಅಲ್ಲಿದ್ದಾರೆ ಭಗವಂತ, ಅದನ್ನ ನಾವು ಯೋಚಿಸ್ಬೇಕು. ಆಗ ಆ ನಾಮ ಅಪರಾಧವನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕಾಗ್ತದೆ. ನಾವು ಅದೇ ರೀತಿ ಹೇಳ್ತಾರೆ ನೋಡಿ, ಇಲ್ಲಿ ಸಾಧನ ಮತ್ತು ವಿಭಾಗಗಳ 64 ಅಂಶಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮತ್ತೆ ನಿಯಮ ಮತ್ತು ವಿವರಗಳ ನಡುವಿನ ವ್ಯತ್ಯಾಸ, ಇಸ್ಕಾನ್ನ ಭವಿಷ್ಯಕ್ಕಾಗಿ ಅವರ ಮಹತ್ವ ಏನಾಗಿತ್ತು ಅಂತ ನಾವು ಅಂದ್ರೆ ಚರ್ಚಿಸ್ಲಿಲ್ಲ, ನೀವು ನೋಡ್ಕೋಬೇಕಾಗ್ತದೆ. ಅಂದ್ರೆ
ಹೇಗೆ ನಮ್ಮ ನಡುವಿನ ವ್ಯತ್ಯಾಸ ಅಂದ್ರೆ ನಿಯಮವನ್ನ ನಾವು ಮಾಡಿ ಆ ವಿವರಣೆಯನ್ನ ನೋಡ್ತಾ ಇಸ್ಕಾನ್ ಭವಿಷ್ಯಕ್ಕಾಗಿ ಯಾವ ರೀತಿ ನಾವು ಮಹತ್ವ ಕೊಡ್ಬೇಕು ಅನ್ನೋದನ್ನ ನಾವು ಚರ್ಚಿಸ್ಬೇಕಾಗ್ತದೆ. ಅದೇ ರೀತಿ ಸಾಧನಾ ಮೊದಲ 20 ಅಂಶಗಳ ನಮ್ಗೆ ನೋಡಿದ್ವಿ ನಾವು. ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಕೆಲವು ಸೇವಾ ಅಪರಾಧಗಳನ್ನ ತಪ್ಪಿಸುವುದನ್ನ ಪ್ರದರ್ಶಿಸಿದರು. ನಾಮ ಅಪರಾಧವನ್ನ ತಪ್ಪಿಸುವ ಮಹತ್ವವನ್ನ ಈಗಾಗಲೇ ನಾಮ ಅಪರಾಧದ ಬಗ್ಗೆ ನಾನು 10 ಅಪರಾಧದ ಬಗ್ಗೆ ನಾವು ಹೇಳ್ತಾ ಹೋದ್ವಿ. ಇಲ್ಲಿ ನಾವು ಸೇವಾ ಅಪರಾಧ ಈಗಾಗಲೇ ನೋಡಿದೀವಲ್ವಾ. ನಾವು ಸೇವೆಯಲ್ಲಿ ಏನೆಲ್ಲ ಮಾಡ್ತೇವೆ. ಸೇವಾ ಅಂದ್ರೆ ನಾವು ಈಗ ದೇಗುಲದಲ್ಲಿ ನಾವು ಸೇವಾ ಕೊಟ್ಟಾಗ ಅಥವಾ ಕೀರ್ತನೆ ಮಾಡುವಾಗ ಅಥವಾ ಮಂಗಳಾರತಿಯನ್ನ ನಾವು ನೋಡುವಾಗ ಕೇವಲ ಅಲ್ಲಿ ಭಗವಂತ ವಸ್ತು ಆತರ ನಾವು ನೋಡ್ಕೊಂಡು ಅದನ್ನ ಅಟೆಂಡ್ ಮಾಡ್ಬಾರ್ದು. ಓ ಭಗವಂತ ಬಂದಿದ್ದಾರೆ, ಇವತ್ತು 4:15 ನನ್ನನ್ನ ನೋಡ್ತಾ ಇದ್ದಾರೆ, ನಾನ್ ಬಂದಿದ್ದೇನೆ, ಅಲ್ಲಿ ನಾವು ವೈಯಕ್ತಿಕವಾಗಿ ನಾವು ನೋಡ್ಬೇಕು. ಅಂದ್ರೆ ಭಗವಂತನನ್ನ ಪ್ರೀತಿಯಿಂದ ನಾವು ಪ್ರಾರ್ಥಿಸ್ಬೇಕು, ಅವರ ನಂಬಿಕೆಯನ್ನ ಇಟ್ಕೋಬೇಕು. ನಾವು ಆ ರೀತಿ ನಾವು ಸೇವೆಯನ್ನ ಮಾಡ್ಬೇಕು, ಗೌರವಿಸ್ಬೇಕು, ಪೂಜಿಸ್ಬೇಕು. ನಮ್ಮ ಹತ್ರ ಇದ್ದಾರೆ ಅವರು ಅಂತ ನಾವು ಮಾಡ್ತಾ ಹೋದ್ರೆ ಅಲ್ಲಿ ನಾವು ಸೇವಾ ಅಪರಾಧ ನಾಮ ಅಪರಾಧವನ್ನ ಈಗ ನಾವು ನೋಡ್ತೀವಿ. ಅದರಿಂದ ನಾವು ಈ ಅಪರಾಧವನ್ನ ತಪ್ಪಿಸ್ಬೇಕಂದ್ರೆ ನಾವು ಯಾವತ್ತು ಏನ್ ಮಾಡ್ಬೇಕು, ಭಗವಂತನ ಮೊದಲು ಈ ನಾಮ ಹರೇ ಕೃಷ್ಣ ಮಹಾಮಂತ್ರದಿಂದ ಸ್ಟಾರ್ಟ್ ಆಗ್ತದಂತೆ. ನಾವು ಎಷ್ಟ್ರ ಮಟ್ಟಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳ್ತಾ ಇರ್ತೀವಿ, ಅದರ ಪ್ರಕಾರ ನಮ್ಮ ಮುಂದಿನ ದಿನ ಪ್ರಾರಂಭವಾಗ್ತದೆ. ಅದನ್ನ ನಾವು ಸರಿಯಾಗಿ ಮೊದಲು ನಾಮ ಅಪರಾಧವನ್ನ ನಾವು ಗಟ್ಟಿ ಇಟ್ಕೋಬೇಕಂತೆ. ಆಗ ನಮ್ಮ ಡೇ ಹೇಗೆ ಮುಂದೆ ಬರ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಈಗ ಈ ನಾಮ ಅಪರಾಧದ ಬಗ್ಗೆ ನೋಡೋದಾದ್ರೆ ಈ ಮುಕ್ತಿಯನ್ನ ಕೊಡ್ಲಿಕ್ಕೆ ನಮಗೆ ಏನ್ ಬೇಕು? ನಾಮಾಪರಾಧ ಮಾಡ್ಬಾರ್ದಲ್ವಾ? ನಾಮ ಬೇಕು ನಮಗೆ. ನಮ್ಮ ಭಗವಂತನ ನಾಮಸ್ಮರಣೆ ಅಂತ ಹೇಳ್ತಾರೆ ಅಲ್ವಾ, ಆ ನಾಮ ಸ್ಮರಣೆಗೆ ನಾವು ಮುಕ್ತಿ ಪಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ. ಇದಕ್ಕೆ ಪರಿಹಾರ ಏನು? ಪಾಪಕ್ಕೆ ಪರಿಹಾರ ಭಗವಂತನ ನಾಮ. ಆದ್ರೆ ಆ ನಾಮಕ್ಕೆ ಅಪರಾಧ ಮಾಡಿದ್ರೆ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೋದು? ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ಹೇಳ್ತಾರೆ ನಮ್ಮ ಶಿಲಾ ಪ್ರಭುಪಾದವರು, ನಮ್ ಯಾವಾಗ ಭಗವಂತನ ನಾಮವನ್ನ ನಾವು ತುಂಬಾ ಕರೆಕ್ಟ್ ಆಗಿ ನಾವು ಹೇಳ್ಕೊಂಡು ಹೋಗ್ತೀವಿ, ಅಂದ್ರೆ ಗೌರವಿಸುತ್ತಾ ನಾವು ಹೋಗ್ತೀವಿ, ಆಗ ಮಾತ್ರ ಅದಕ್ಕೆ ನಮಗೆ ಒಲವು ಬರ್ತದೆ, ನಂಬಿಕೆ ಬರ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಹರೇ ಕೃಷ್ಣ. ಇದಕ್ಕೆ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ ಹೇಳ್ತಾರೆ, ಕಟ್ಟು ನಿಯಂತ್ರಕ ತತ್ವಗಳನ್ನ 4 ನಿಷೇಧಗಳನ್ನು ಮತ್ತು ಭಕ್ತಿಯ ಅಭ್ಯಾಸಗಳಾದ ಬೆಳಗ್ಗೆ ಹೇಳುವುದು, ಬೆಳಗಿರುವುದು, ತಿಲಕ ಹಾಕುವುದು, ಮಂಗಳ ದಿನಾರು ಜಪ ಮತ್ತು ಶ್ರೀಮದ್ ಭಾಗವತದ ತರಗತಿಗಳಿಗೆ ಅವರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೋಡಿಕೊಳ್ಳಿ. ಮುಂದೆ ಇದ್ರಲ್ಲೇ ಇದೆ, ಪುಸ್ತಕದಲ್ಲಿ ನೋಡ್ಕೊಂಡು ನೀವು ಓದ್ಕೊಂಡು ಹೋಗ್ಬೋದು. ಮತ್ತೆ ಗೊತ್ತಿರ್ಬೋದು ನಿಮಗೆಲ್ವಾ, ಗೊತ್ತಿರೋದೆಲ್ಲ ಗೊತ್ತಿರ್ಬೇಕು ಕೂಡ ನಮ್ಗೆ. ನೋಡಿ ಅಲ್ಲಿ ಹೇಳ್ತಾರೆ, ಇದನ್ನ ನಾವು ಪಾಲಿಸ್ತಾ ಹೋದ್ರೆ ಖಂಡಿತ ನಾವು ಹೋಗ್ಬೋದು ಅಂತ ನಮ್ಗೆ ಪ್ರಭುಪಾದ. ನಾವು ಯಾವಾಗ ಇದನ್ನ ಸಾಮಾನ್ಯ ಅಂತ ತಿಳ್ಕೊಂಡು ನಾವು ಹೋದ್ರೆ ನಮ್ಗೆ ಅದು ಆಗಲ್ಲ. ನಿಷೇಧಗಳಂದ್ರೆ ನಾವು ಭಕ್ತಿಯಲ್ಲಿ ಅಭ್ಯಾಸಗಳಾದ ಬೆಳಗ್ಗೆ ಹೇಳ್ಬೇಕು, ಭಗವಂತನ ನೋಡ್ಬೇಕು, ನಾವು ತಿಲಕ ಹಾಕ್ಬೇಕು. ಇದೆಲ್ಲ ನಾವು ಹೋದ್ರೆ ಪಾಲಿಸ್ತಾ ಹೋದ್ರೆ ನಾವು ಅದನ್ನ ನೋಡ್ಕೋಬೇಕು. ನಾವ್ ಏನ್ ಮಾಡ್ತಾ ಇದೀವಿ, ಎಷ್ಟರ ಮಟ್ಟಿಗೆ ನಾವು ನಮ್ಮನೆ ನಾವು ಪರಿಶೀಲನೆ ಮಾಡ್ಕೋಬೇಕು, ಅಥವಾ ಇನ್ನೊಬ್ಬ ಭಕ್ತರಿಂದ ನಾವು ತಿಳಿಬೇಕು. ನಾವೇ ಮಾಡ್ತಾ ಇರೋದು ಸರಿ ಅನ್ನೋ ರೀತಿಯಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಮಾತಾಜಿ. ಇವುಗಳು ನನ್ನಿಂದ ದೀಕ್ಷೆ ಸ್ವೀಕರಿಸಿದ ಶಿಷ್ಯರೆಲ್ಲರಿಗೂ, ಅವರು ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ, ಕರ್ತವ್ಯವಾಗಿದೆ. ಇದೆಲ್ಲ ವಾಸ್ತವವಾಗಿ ನಮ್ಮ ಚಳುವಳಿಯಲ್ಲಿ ದೊಡ್ಡವರು ಚಿಕ್ಕವರು ಎಂಬುವುದೇ ಇಲ್ಲ, ಎಲ್ಲರೂ ಭಕ್ತರೇ. ಆದ್ದರಿಂದ ಪ್ರತಿಯೊಬ್ಬರು ಅನುಸರಿಸಬೇಕೆಂದು ನಿರೀಕ್ಷಿಸಲಾಗಿದೆ. ಏನದು ಗೋಪಿ ಜನ ವಲ್ಲಭರಿಗೆ ಬರೆದ
ಪತ್ರ ವೃಂದಾವನದಲ್ಲಿ ನೋಡಿ ಹೇಳ್ತಾರೆ ಇಲ್ಲಿ ಹೇಗೆ ಹೇಳಿದ್ರೆ ಅಂದ್ರೆ ಇವು ದೀಕ್ಷೆ ಸ್ವೀಕರಿಸಿದ ಮೇಲೆ ಶಿಷ್ಯರೆಲ್ಲರಿಗೂ ನಾನು ಚಿಕ್ಕವರು ಅದಿರ್ಬಾರ್ದು ಕರ್ತವ್ಯವಾಗಿದೆ. ಅಂದ್ರೆ ವಾಸ್ತವವಾಗಿ ನಮ್ಮಲ್ಲಿ ಈ ಇಸ್ಕಾನ್ ಚಳುವಳಿಯಲ್ಲಿ ಕೃಷ್ಣ ಪ್ರಜ್ಞೆ ಎಂಬ ಚಳುವಳಿಯಲ್ಲಿ ಚಿಕ್ಕವರು ದೊಡ್ಡವರು ಅದೇ ರೀತಿಯ ಇಲ್ಲ, ಭಕ್ತಿಯ ಆಚರಣೆ ಮಾತ್ರ ಅನುಸರಿಸಬೇಕು ಅಂತಾರೆ. ಯಾವುದೇ ದೊಡ್ಡವರು ಇಲ್ಲ. ನಮ್ಮ ಗುರಿ ಏನು ಕೊಟ್ಟಿದ್ದಾರೆ ನಮ್ಗೆ ಪ್ರಭುಪಾದವರು, ಅದನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಗುರಿ ಅಲ್ಲಿ ದೊಡ್ಡವರು ಆದ್ರೆ ವೈಷ್ಣವರಿಗೆ ನಾವ್ ಯಾವತ್ತು ಗೌರವಿಸ್ಬೇಕು. ಭಗವಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರು ಒಂದು ಪದ ಹರೇ ಕೃಷ್ಣ ಹೇಳ್ತಾರೆ ಕೂಡ ಅವರನ್ನು ಕೂಡ ನಾವು ಗೌರವಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ನಾವು ಈ ರೀತಿ ಇಲ್ಲದೆ ನಮ್ಮ ಗುರಿಯತ್ತ ಗಮನವನ್ನ ನಾವು ಹೋಗ್ಬೇಕು. ನಮ್ಮ ಕರ್ತವ್ಯವೇನು, ನಮಗೆ ಏನ್ ಕರ್ತವ್ಯ ಕೊಟ್ಟಿದ್ದಾರೆ ಇವಾಗ ಅದರ ಕಡೆ ನಮ್ಮ ಗಮನವನ್ನ ಹರಿಸ್ಬೇಕು, ಅಪರಾಧವನ್ನ ಮಾಡದೆ ಅಂತ ಇಲ್ಲಿ ನಮ್ಗೆ ಹೇಳ್ತಾರೆ. ನೆಕ್ಸ್ಟ್ ಲೈಸ್. ಆಯ್ತು ಮಾತಾಜಿ, ಹರೇ ಕೃಷ್ಣ. ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಇದು ಲಾಸ್ಟ್ ಮಾತಾಜಿ? ಮಾತಾಜಿ ಇದು ಲಾಸ್ಟ್ ಇದೆ ಮಾತಾಜಿ. ಆಯ್ತಾ? ಆಯ್ತು. ಜೈ. ನೋಡಿ ನಾವು ನೋಡ್ದಾಗ ಹರೇ ಕೃಷ್ಣ ಪ್ರಭುಪಾದಕ್ಕೆ ಜೈ. ನಾವು ಇಷ್ಟೆಲ್ಲಾ ನೋಡಿದ್ವಿ ಅಲ್ವಾ? ಹೇಳಿ ಮಾತಾಜಿ, ಏನಾರು ಹೇಳ್ಬೇಕಿತ್ತಾ? ಇಲ್ಲಿ ನೀವು ಕೊಂಡು ಹೋಗ್ಬೋದು. ಇದು ಸಂಕ್ಷಿಪ್ತವಾಗಿ ನಾನು PPT ಇರೋದನ್ನ ನಾನು ಹೇಳಿದ್ದು. ಆದ್ರೆ ನೀವು ನೆಕ್ಸ್ಟ್ ಓದ್ತಾ ಹೋಗ್ಬೇಕು. 6ನೇ ಅಧ್ಯಾಯದಲ್ಲಿ ಆಲ್ರೆಡಿ ನಾವು ನೋಡಿದ್ವಿ. 7ನೇ ಅಧ್ಯಾಯದಲ್ಲಿ ಕೂಡ ಈಗ ನಾನು ಇದಾದ ನಂತರ ಸಂಕ್ಷಿಪ್ತವಾಗಿ ನೋಡ್ಲಿಕ್ಕೆ ಇದ್ ಮಾಡ್ತೇನೆ. ನೋಡಿ, ಭಕ್ತಿ ತತ್ವಗಳಿಗೆ ಪ್ರಮಾಣ ಅಂದ್ರೆ ಸದ್ಗುರುಗಳೊಬ್ಬರ ಆಶ್ರಯ ಪಡೆಯುವುದು ನಾವು ಆಲ್ರೆಡಿ ನೋಡಿದ್ವಿ. ಅದೇ ರೀತಿ 2ನೇದಾಗಿ ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮತ್ತು ಅವರಿಂದ ಬೋಧನೆ ಪಡೆಯುವುದು ನಿಮಿರಾಜನ ಉದ್ದೇಶಿಸಲ್ಲಿ ಹೇಳ್ತಾರೆ. ಇದರಲ್ಲಿ ಯಾವ ರೀತಿ ನಾವು ಗುರುವನ್ನ ಪಡೆದು ಸ್ವೀಕಾರ ಮಾಡಿ ನಾವು ಅವರ ಬೋಧನೆಯನ್ನ ಯಾವ ರೀತಿ ಅನ್ನೋದನ್ನ ಅವರು ಹೇಳ್ತಾರೆ. ಒಬ್ಬ ನಿಮಿರಾಜನ ಉದ್ದೇಶಿಸಿ ಪ್ರಬುದ್ಧ ಮುನಿಗಳು ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ. ಪ್ರಿಯ ರಾಜನೇ, ಶಿಷ್ಯನಾದವನು ಸದ್ಗುರುಗಳನ್ನ ಅವರು ಸದ್ಗುರುಗಳೆಂಬ ಒಂದೇ ದೃಷ್ಟಿಯಿಂದಲ್ಲದೆ ನಮ್ಗೆ ಸದ್ಗುರುಗಳು ನಮಗೆ ಪ್ರತಿನಿಧಿ ಯಾರು? ಪರಮಾತ್ಮ ಮತ್ತೆ ಆತ್ಮ ಅಲ್ವಾ? ದೇವೋತ್ತಮ ಪರಮ ಪುರುಷನ ಹಾಗೂ ಪರಮಾತ್ಮನ ಪ್ರತಿನಿಧಿ ಎಂದು ನಾವು ನೋಡ್ಬೇಕಾಗ್ತದೆ ಅಲ್ವಾ? ಅದೇ ರೀತಿ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶಿಷ್ಯನು ಸದ್ಗುರುವನ್ನ ಎಂದೂ ನೋಡಬೇಕು, ಭಗವಂತನೆಂದೇ ಪರಿಗಣಿಸರು. ಅಂದ್ರೆ ಭಗವಂತ ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಡೈರೆಕ್ಟ್ ಭಗವಂತ ಸಿಗಲ್ಲ, ಗುರುವಿನ ಮೂಲಕನೇ ಭಗವಂತ ಸಿಗ್ಲಿಕ್ಕೆ ಸಾಧ್ಯತೆ. ಅದರಿಂದ ನಾವು ಗೌರವಿಸ್ಬೇಕು, ಭಗವಂತನಷ್ಟೇ ಗೌರವವನ್ನ ಗುರುವಿಗೆ ಕೊಡ್ಬೇಕು ಅಂತ ನಾವು ನೋಡ್ಬೋದು. ಯಾಕಂದ್ರೆ ಕೃಷ್ಣನ ಬಾಹ್ಯ ಅಭಿವ್ಯಕ್ತಿ ಅಂದ್ರೆ ಅಲ್ಲಿಗೆ ಅವರು ಹತ್ತಿರದ ಪ್ರತಿನಿಧಿ ಆಗಿರ್ತಾರೆ. ಎಲ್ಲಾ ಮಾತನ್ನು ಮತ್ತು ಧರ್ಮ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಎಲ್ಲಾ ಧರ್ಮ ಗ್ರಂಥಗಳು ಇದನ್ನ ದೃಢಪಡಿಸ್ತಾರೆ. ಅದರಿಂದ ಶಿಷ್ಯನು ಗುರುವನ್ನ ಗುರುವನ್ನ ದೈವ ಸಮಾನರೆಂದು ಎಣಿಸಬೇಕು ಯಾವತ್ತು ಗುರುಗಳಿಗೆ. ಶಿಷ್ಯನು ಗುರುಗಳಲ್ಲಿ ಅತೀವ ಗೌರವ ಭಕ್ತಿಗಳನ್ನಿರಿಸಿ ಅವರಿಂದ ಶ್ರೀಮದ್ ಭಾಗವತಂತಹ ನಾವು ಶ್ರವಣ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನ ಅಲ್ವಾ? ಅವನನ್ನ ಭಗವಂತನನ್ನ ದೇವೋತ್ತಮ ಪರಮ ಪುರುಷನ ಸೇವೆ ಮಾಡುವ, ಅವನನ್ನ ಪ್ರೇಮಿಸುವುದು ಹೇಗೆ ಅನ್ನೋದನ್ನ ಅವರು ನಮಗೆ ತಿಳಿಸ್ತಾರೆ. ಆದ್ದರಿಂದ ನಂತರ 3 ನೋಡ್ತೀವಿ ಇಲ್ಲಿ. ಅಂದ್ರೆ ಇದು ಕಂಟಿನ್ಯೂ ಅರವತ್ನಾಲ್ಕರಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಕಂಟಿನ್ಯೂ ಆಗ್ತದೆ. ಅಂದ್ರೆ ಇಲ್ಲಿ ಹೇಗೆ ನಮಗೆ 44 ಮೊದಲನೇ ಅಧ್ಯಾಯದಲ್ಲಿ 44 ಅಂಶಗಳಿವೆ, ನೆನಪಿಟ್ಕೊಳ್ಳಿ. ಆ 44 ಅಂಶಗಳಲ್ಲಿ ಅದರ ವಿಶ್ಲೇಷಣೆಯನ್ನ 7, 8 ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೀವು ನೋಡ್ಕೊಂಡು ಹೋಗಿ. ಅದರಲ್ಲಿ ಮೊದಲನೇದಾಗಿ ಪ್ರಭುವಿನ ಸದ್ಗುರು ಆಶ್ರಯ, ನಂತರ ದೀಕ್ಷೆ ಯಾವ ರೀತಿ ಸ್ವೀಕಾರ, ನಂತರ ಅವರಿಗೆ ಹೇಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾನೆ ಹೋಗ್ಬೋದು. ಮತ್ತೆ ಸದ್ಗುರು ದೀಕ್ಷೆಯನ್ನ ಪಡೆಯುವುದನ್ನ ಕುರಿತಂತೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ನಮ್ಗೆ ಹೇಳ್ತಾರೆ. ಹೇಗೆ ಪ್ರಿಯ ಉದ್ದವರಿಗೆ ಹೇಳ್ತಾರೆ, ನಾವು ಸ್ವಯಂ ಅಂದ್ರೆ ಅವರು ಸ್ವಯಂ ನಾನೇ ಎಂದು ಎಣಿಸಬೇಕು ಅಂದ್ರೆ ಹೇಳ್ತಾರೆ ಗುರುವನ್ನ ಭಗವಂತ ಅಂತ. ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಂತ ಅವರನ್ನು ಯಾವತ್ತು ಪರಿಗಣಿಸಬಾರದು. ಸಾಮಾನ್ಯ ವ್ಯಕ್ತಿಯಲ್ಲಿ ಮತ್ಸರ ತಾಳುವಂತೆ ಸದ್ಗುರುಗಳೇ ನಾವು, ಸದ್ಗುರುಗಳಲ್ಲಿ ಮತ್ಸರವನ್ನ ನಾವು ತಾಳ್ಬಾರ್ದು.
ಭಗವಂತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಭಗವಂತನಿಗೆ ಎಷ್ಟು ನಾವು ಗೌರವವನ್ನ ಕೊಡ್ತೇವೆ ಆಗ ಮಾತ್ರ ಮತ್ಸರ ಭಾವ ಬಂದ್ರೆ ನಾವಲ್ಲಿ ಯಾವುದೇ ರೀತಿಯ ಭಕ್ತಿಯ ಮಾರ್ಗದರ್ಶನ ಪಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾರೆ. ಯಾವುದೇ ಗಲೀಜು, ಮತ್ಸರ, ಕೋಪ, ಬೇರೆಯವರ ಮೇಲೆ ದ್ವೇಷ ಇಟ್ಕೊಂಡ್ರೆ ಅಲ್ಲಿ ಭಗವಂತ ಅಂತಹ ಸ್ಥಳದಲ್ಲಿ ಭಗವಂತ ನಿಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವತ್ತು ಮನಸ್ಸನ್ನ ಶುದ್ಧ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಮ ಮನೆಗಳಲ್ಲಿ ಕೂಡ ಕಸ ಇದ್ದ ಜಾಗದಲ್ಲಿ ನಾವೆಲ್ಲರೂ ಕುತ್ಕೊಳ್ತೀವ? ಪೊರ್ಕೆ ಇದ್ದ ಜಾಗದಲ್ಲಿ ನಾವು ಕುತ್ಕೊಳ್ತೀವ? ಖಂಡಿತ ಇಲ್ಲ. ಅದೇ ರೀತಿ ನಾವು ಭಗವಂತ ಕೂಡ ಒಪ್ಪಲ್ಲ. ಯಾಕಂದ್ರೆ ಗುರುವನ್ನ ನಾವು ಗೌರವಿಸ್ಬೇಕಾಗ್ತದೆ ಅಲ್ವಾ? ಯಾವಾಗ ಅಂತಹ ಮತ್ಸರ ಭಾವ ಇರ್ಬಾರ್ದು ನಮ್ಗೆ, ಯಾವಾಗ ನಮ್ರತೆ ಭಾವ ಇರ್ಬೇಕು, ವಿನಯ ಇರ್ಬೇಕು ಅಲ್ವಾ? ಯಾವಾಗ ನಮ್ಗೆ ಹೇಳ್ತಾರೆ ವಿನಯ ಇರ್ಬೇಕು. ಯಾವತ್ತೂ ನಾವು ನೋಡ್ತೇವೆ ಒಬ್ಬ ವಿದ್ಯಾರ್ಥಿಗೆ ವಿನಯ ಇರ್ಬೇಕು, ನಮ್ರತೆ ಇರ್ಬೇಕು. ಅದೇ ರೀತಿ ನಾವು ಶ್ಲೋಕವನ್ನ ನೋಡ್ಬೋದು. ಯಾವ್ದದು ತದ್ವಿದ್ಧಿ ಪ್ರಣಿಪಾತೇನ ಅಲ್ವಾ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಎಸ್, ಅದ್ರಲ್ಲೇ ನಾವು ನೋಡ್ಬೋದು. ಅದೇ ರೀತಿ ನಾವು ಸಾಮಾನ್ಯವಾಗಿ ನೋಡ್ಬೋದು, ಗುರುವಿಗೆ ಗುಲಾಮನಾಗುವ ತನಕ ದೊರಕದಿಲ್ಲ ಮುಕುತಿ. ಅದು ಈ ಅನಾದಿ ಕಾಲದಿಂದ ನಮ್ಗೆ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ ಇದನ್ನೆಲ್ಲ ನೋಡಿ ಹಿರಿಯರು ಅಲ್ವಾ? ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಶಾಲೆಗೆ ಓದುವಾಗ ಗುರುಗಳಿಗೆ ಗೌರವ ಕೊಡ್ತಿದ್ವಿ ಅಷ್ಟೇ. ಆದ್ರೆ ಸಾಮಾನ್ಯ ಅಂತ ತಿಳಿದ್ಬಿಟ್ಟು ನಮಗೆ ಗೊತ್ತಿಲ್ಲ. ಅದು ಭೌತಿಕನ ಆಗಿರ್ಲಿ, ನಮಗೆ ಯಾವುದೇ ಒಂದು ಒಳ್ಳೆಯ ಮಾರ್ಗದತ್ತನ ಯಾರು ಕೊಂಡೋಗ್ತಾರೆ ಅವರು ಕೂಡ ನಮ್ಗೆ ಗುರುಗಳು. ಎಲ್ಲರನ್ನ ನಾವು ಗೌರವಿಸುವ ಭಾವನೆನ ನಾವು ಇಟ್ಕೊಳ್ಬೇಕಾಗ್ತದೆ. ಆಗ ಹಂತ ಹಂತವಾಗಿ ನಮ್ಗೆ ಭಗವಂತ ಬುದ್ಧಿ ಕೊಡ್ತಾ ಹೋಗ್ತಾರೆ ಅಲ್ವಾ? ಅದಕ್ಕೆ ಹೇಳ್ತಾರೆ ನಮ್ಗೆ ಗುರುವಿನ ಬಗ್ಗೆ ಮತ್ಸರ ಇರಬಾರ್ದು ಅನ್ನೋದನ್ನ ನಾವು ನೋಡ್ಬೋದು. ಮತ್ತೆ ಸಂತ ಪುರುಷರ ಮಾರ್ಗಾನುಸರಣೆ, ನಾವು ಅವರ ಮಾರ್ಗವನ್ನ, ಪೂರ್ವ ಆಚಾರ್ಯರ ಮಾರ್ಗವನ್ನ ನಾವು ಅನುಸರಿಸ್ಬೇಕು ಅನ್ನೋದನ್ನ ನೋಡ್ತೇವೆ. ಇದನ್ನ ನೀವು ಓದ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಏನು, ಶಾಶ್ವತ ಧರ್ಮ ತತ್ವಗಳ ಬಗೆಗಿನ ಜಿಜ್ಞಾಸೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಕೃಷ್ಣನ ತೃಪ್ತ್ಯರ್ಥವಾಗಿ ಲೌಕಿಕವಾದದೆಲ್ಲದರ ತ್ಯಾಗ. ಅಂದ್ರೆ ಪದ್ಮಪುರಾಣದಲ್ಲಿ ಹೇಳ್ತಾರೆ ಏನಂದ್ರೆ, ಐಹಿಕ ಇಂದ್ರಿಯ ತುಷ್ಟಿಯನ್ನ ತ್ಯಜಿಸಿ ಭಕ್ತಿ ಸೇವೆ ತತ್ವಗಳನ್ನ ಒಪ್ಪಿಕೊಂಡ ತನಗೆ ವಿಷ್ಣು ಲೋಕದ ವೈಭವ ಕಾಯುತ್ತಿದೆ. ನೋಡ್ರಿ, ಕಾಯ್ತಾ ಇದಾರಂತೆ. ನಮಗೆ ಎಲ್ಲರಿಗೆ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಭಗವಂತನನ್ನ ತೃಪ್ತಿ ಪಡಿಸ್ಬೇಕು. ಈ ಭಗವಂತನ ತೃಪ್ತಿಪಡಿಸಲು ನಮಗೆ ಏನೆಲ್ಲ ಅಡ್ಡಿ ಇದೆ, ಈ ಲೌಕಿಕವಾದದ್ದನ್ನೆಲ್ಲ ನಾವು ತ್ಯಾಗ ಮಾಡ್ಬೇಕಾಗ್ತದೆ. ತ್ಯಾಗ ಅಂತಂದ್ರೆ ಏನ್ ತ್ಯಾಗ? ನಮಗೀಗಾದ್ರೆ ನೋಡಿದ್ದೇವೆ, ನಮಗೆ ಭಗವಂತನ ಕಡೆಗೆ ಹೋಗಲು ಏನೆಲ್ಲ ಕಷ್ಟ ಇದೆ. ಆ ಕಷ್ಟ ಅಲ್ಲ, ಅದು ನಮ್ಮ ಆಸೆಗಳು. ಮೈನ್ ಆಗಿ ನಾವೇ ಅದನ್ನ ರೂಢಿ ಮಾಡ್ಕೊಳ್ಳುವಂತಹ ಆಸೆಗಳು. ಅದನ್ನ ನಾವು ಬಿಡ್ಬೇಕಾಗ್ತದೆ. ಯಾಕೆ? ಭಗವಂತ ನಮಗೆ ಅಲ್ಲಿ ಜಾಗ ಇಟ್ಟಿದ್ದಾರೆ. ಅದು ಬೇಕು ಅಂದ್ರೆ, ಇಲ್ಲ ಅಂದ್ರೆ ನಾವಿಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರೋಣ. ಯಾಕಂದ್ರೆ ಜನನ ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೀವಿ, ಇದೇ ನಮ್ಮ ಸರ್ಕಲ್ ಆಗ್ತದೆ. ಆದ್ರೆ ಭಗವಂತ ಹೇಳ್ತಾರೆ, ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಅದಕ್ಕೆ ನಾವು ಈ ಐಹಿಕ ಲೋಕದ ಒಂದು ಐಹಿಕದ ಇದೆಲ್ಲ ಏನೋ ತುಷ್ಟ ಅಂತ ಹೇಳ್ತಾರೆ, ಕೆಳಗಿದು ನಮ್ಗೆ ಅದು ಗೊತ್ತಿಲ್ಲ. ಅದಕ್ಕೆ ಈ ತುಷ್ಟಿಯನ್ನ ನಾವು ಕಡಿಮೆ ಮಾಡ್ಕೊಂಡು ಅಥವಾ ತ್ಯಾಗವನ್ನ ಮಾಡ್ಕೊಂಡು ನಾವು ಭಗವಂತನಡೆಗೆ ಹೋಗೋಣ ಅಂತ ನಾವು ನೋಡ್ಬೋದು. ಮತ್ತೆ ಭಕ್ತಿಯಲ್ಲಿ ಒಂದು ಪವಿತ್ರ ಕ್ಷೇತ್ರದಲ್ಲಿ ವಾಸ ನೋಡಿ, ವೃಂದಾವನ ಧಾಮ, ಮಥುರೆ ಧಾಮ, ಅಲ್ಲೆಲ್ಲ ನಾವು ವೃಂದಾವನ ಯಾತ್ರೆ ಹೋದಾಗ ನಾವು ನೋಡ್ತಾ ಇದ್ವಿ, ಅಲ್ಲಿ ಕೆಲವರು ಎಷ್ಟು ಇದ್ದಾರೆ ಅಂದ್ರೆ ಅವರು ಸದ್ಯ ಇಲ್ಲ, ನಾವು ಅವರನ್ನ ಅನುಕರಣೆ ಖಂಡಿತ ಮಾಡ್ಬಾರ್ದು. ನೋಡಿದ್ವಿ ಅಷ್ಟೇ, ಅದನ್ನ ಹೇಳ್ತಾ ಇದೀನಿ. ನಾವು ಪರಿಕ್ರಮ ಮಾಡುವಾಗ ಅಲ್ಲಿ ಕೆಲವರು ಇರ್ತಾರೆ, ಅಂದ್ರೆ ಅಷ್ಟು ಪರಿತ್ಯಾಗ ಮಾಡಿದ್ದಾರೆ ಅವರು. ಏನಂತಂದ್ರೆ ಭಗವಂತನಡಿಗೆ ಹೋಗ್ಬೇಕು ಅನ್ನೋದಿದ್ರೆ ನಮಗೆ ಭಗವಂತನ ಸಹಾಯ ಮಾಡ್ತಾರೆ. ಅಂದ್ರೆ ಅವರು ದಾರಿಯಲ್ಲೇ ಮಲಗ್ತಾರೆ. ನಮಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ. ನಾವು ಮನೆ ಇದ್ರೆ ಇನ್ನೊಂದು ಬೇಕು ಅಂತೀವಿ, ಅಥವಾ ಇನ್ನೊಂದು ವಸ್ತು ಇದ್ರೆ ಅದ್ರ ಜೊತೆ ಇನ್ನೊಂದು ವಸ್ತು. ಅಂದ್ರೆ ನಮ್ಮ ಬಯಕೆಗಳು ಯಾವಾಗ ನಾವು ಭಗವಂತನನ್ನ ಬೇಕು ಅಂದಾಗ ಸಾಕು ಸಾಕು ಅನ್ನೋ ಭಾವನೆ ಬರ್ಬೇಕಂತೆ. ಆದ್ರೆ ನಮಗೆ ಬೇಕು ಬೇಕು ಅನ್ನೋ ಭಾವನೆನೇ ಹೆಚ್ಚು. ನಾವ್ ಯಾವಾಗ ಸಾಕು ಅನ್ನಲ್ಲ. ಅದೇ ರೀತಿ ನಾವು ನೋಡ್ಬೋದು, ಇಲ್ಲಿ ಅಂತಹ ಕ್ಷೇತ್ರಗಳಲ್ಲಿ ಅವರು ವಾಸ ಮಾಡ್ತಾರೆ. ಈ ಮುನಿ ಪುರುಷರೆಲ್ಲ ನೋಡ್ರಿ, ಅಂತಹ ಕಾಡು ಕ್ಷೇತ್ರದಲ್ಲಿ ಇರ್ತಾರಲ್ವಾ, ತುಂಬಾ ಅದು ನೋಡುವಾಗನೇ ಇದಾಗ್ತದೆ. ಆದ್ರೆ ನಮ್ಮ ಟೆಂಪಲ್ ಅಲ್ಲಿ ಒಬ್ರು ವೃಂದಾವನ ಪ್ರಭು ಅಂತ ಇದ್ದಾರೆ. ನಾವು ಕಣ್ಣಲ್ಲಿ ನೋಡಿದ್ದು ನಾನು ಹೇಳ್ತಾ ಇದ್ದೀನಿ. ಅವರು ಕೂಡ ಎಷ್ಟೋ ವರ್ಷದಿಂದ ಒಂದು ಹೊತ್ತು ಸ್ವೀಕಾರ ಮಾಡ್ತಾರೆ. ಅವರ ಜೊತೆ ಅವರು ಯಾವುದೇ ರೀತಿಯಲ್ಲಿ ನಮ್ಮ ಟೆಂಪಲ್ಲಿನ
ಆ ಕಡೆ ಇದ್ದಾರೆ ಅವರು. ಯಾವ ರೀತಿ ಮನೆ ಇಲ್ಲ, ಅಲ್ಲಿ ಲೈಟ್ ಇಲ್ಲ, ಆದ್ರೆ ಅವರ ಜೀವನ ಹಣ ಇಲ್ಲದೆ ಬದುಕ್ತಾ ಇದ್ದಾರೆ. ಅಂದ್ರೆ ಆ ಅಂದ್ರೆ ಅವರನ್ನ ನಾವು ಏನ್ ಹೇಳ್ರಿ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಅವರ ಸ್ವಲ್ಪ ಆದ್ರೂ ನಾವು ಅಳವಡಿಕೆ ಮಾಡ್ಕೊಳ್ಬೋದಲ್ಲ, ಸ್ವಲ್ಪ ಆದ್ರೂ ಕೂಡ. ಅವರು ಒಂದೇ ಹೊತ್ತು ಪ್ರಸಾದ, ಆದ್ರೆ ಪ್ರಸಾದ ತಗೊಳ್ಳುವಾಗ ಯಾವಾಗ ತಗೊಳ್ತಾರೆ, ಯಾರ ಕಣ್ಣಿಗೆ ಬೀಳಲ್ಲ. ಅವರು ದಿನನಿತ್ಯ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಗೆ ಹೋಗ್ತಾರೆ, ಅಷ್ಟೇ ಬರ್ತಾರೆ. ನಾವು ಕೂಡ ಇಷ್ಟ ತನಕ ನೋಡ್ಲಿಲ್ಲ. ಯಾವಾಗ 1 ತಿಂಗಳಿಗೆ ಒಂದ್ಸಲ ಅವರನ್ನ ನೋಡ್ತೇವೆ. ನೋಡ್ರಿ, ನಾವು ಟೆಂಪಲ್ ಅಲ್ಲಿ ಇದ್ದೇವೆ, ಅವರು ಟೆಂಪಲ್ ಅಲ್ಲಿ ಇದ್ದಾರೆ. ಬಟ್ ಅವರು ಟೆಂಪಲ್ ಇಂದ ಆ ಕಡೆ ಇದ್ದಾರೆ, ಅಂದ್ರೆ ನಿಯರ್ ಇದ್ದಾರೆ. ಬಟ್ ಮನೆಯಲ್ಲ ಗೋಡೆಯ ಪಕ್ಕದಲ್ಲಿ ಇದ್ದಾರೆ ಅವರು. ಎಲ್ಲ ನಮ್ಮ ಪ್ರಭು ಅವರು, ಪ್ರೆಸಿಡೆಂಟ್ ಪ್ರಭು ಅವರೆಲ್ಲ ಅವರಿಗೆ ವ್ಯವಸ್ಥೆ ಮಾಡಿದ್ರು ಕೂಡ ಅವರು ಅದನ್ನ ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಅವರು ಅಂದ್ರೆ ಅಷ್ಟು ಹಂತಕ್ಕೆ ಹೋಗಿದ್ದಾರೆ ಅವರು, ಮುಕ್ತಾತ್ಮರಾಗ್ಬಿಟ್ಟಿದ್ದಾರೆ ಅವರು. ನಮ್ಗೆ ಊಹಿಸ್ಲಿಕ್ಕೆ ಆಗಲ್ಲ. ನಿಮಗೆ ಯಾವಾಗಾದ್ರೆ ಟೆಂಪಲ್ ಅವಕಾಶ ಬಂದ್ರೆ ನೀವು ನೋಡ್ಬೋದು. ಖಂಡಿತ ಅವರ ಬಗ್ಗೆ ನನ್ಗೆ ಊಹಿಸ್ಲಿಕ್ಕಾಗ, ಯಾಕಂದ್ರೆ ಅಂತಹ ಭಕ್ತರನ್ನ ನೋಡುವ ಒಂದು ಭಾಗ್ಯ ಭಗವಂತ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಅಳವಡಿಕೆ ಮಾಡ್ಕೊಳ್ಳ ಒಂದು ಸುಕೃತಿ ನಮಗೆ ಬರ್ಬೇಕಂತ ನಾನು ಯಾವತ್ತು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಅವರನ್ನ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಅವ್ರಿಗೆ ಹೇಗೆ ಕಣ್ಣಿಗೆ ಕಾಣಲ್ಲ, ನಮ್ಗೆ ಹೊಡ್ತಾರೆ ಅವರು, ಯಾರ ಜೊತೆ ಮಾತಾಡ್ಸಲ್ಲ, ಜನರ ಸಂಪರ್ಕ ಇಲ್ಲ. ನೋಡಿ, ಅಲ್ಲಿ ವಾಸ ಮಾಡ್ತಿದ್ದಾರೆ, ಭಗವಂತನನ್ನ ಅವ್ರು ಇದ್ ಮಾಡ್ತಾರೆ, ಮತ್ತೆ ಯಾವಾಗ ಜಪ ಮಾಡ್ತಿರ್ತಾರೆ. ಪ್ರಸಾದ ಆಯ್ತಂದ್ರೆ ಅವ್ರು ನಗಾಡ್ತಾರೆ. ಅಂದ್ರೆ ಅವ್ರ ಪ್ರಸಾದ, ಅವ್ರ ಊಟದ ಯಾವ ಜ್ಞಾನ ಇಲ್ಲ ಅವರಿಗೆ, ಹಣ ಇಲ್ಲದೆ ಬದುಕ್ತಾ ಇದ್ದಾರೆ. ಇದು ನಮ್ಗೆ ಲೈವ್ ಅಲ್ಲಿ. ಅಂದ್ರೆ ನಾವು ಭಗವಂತನ ಪಡಿಬೇಕು ಅಂತಂದ್ರೆ ಏನಾಗ್ಲಿಕ್ಕೂ ಸಾಧ್ಯತೆ ಇದೆ ಅಂತ. ಅಂದ್ರೆ ನಮಗೆ ಭಗವಂತ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ರು ಸಹ ನಾವು ಭಗವಂತನನ್ನ ಪೂಜಿಸ್ಲಿಕ್ಕೆ ನಮ್ಗೆ ಕಷ್ಟ. ಅದಕ್ಕೆ ಇದು ಹೇಳಿದ್ದು. ಬಟ್ ನಾವು ಅನುಕರಣೆ ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಅವರೆಲ್ಲ ಮುಕ್ತಾತ್ಮರು, ಅವರಿಗೆ ಭಗವಂತ ಆಲ್ರೆಡಿ ತುಂಬಾ ಇದ್ ಮಾಡಿರ್ತಾರೆ. ನಾವು ಅದನ್ನ ಹೋಗಿ ಮತ್ತೆ ಈ ಇರೋ ಭಕ್ತಿಯನ್ನ ನಾವು ಕಳ್ಳಿಕೊಳ್ಬಾರ್ದು. ಯಾಕಂದ್ರೆ ನಾವಿನ್ನು ಬಿಗಿನರ್ಸ್ ಇದ್ದೇವೆ, ನಮಗೆ ನೋಡ್ಬೇಕು, ನಾವು ಮನನ ಮಾಡ್ಕೋಬೇಕಷ್ಟೇ. ಆದ್ರೆ ನಾವು ಲೈವ್ ಅಲ್ಲಿ ಇಂತ ಯಾಕೆ ಕೊಡ್ತಾರೆ ಭಗವಂತ ಅಂದ್ರೆ, ನೋಡು ಜೀವನ ಹೀಗೆ ಇದೆ, ಆದ್ರೆ ಹಿಂದೋ ಮುಂದೋ ಯಾವಾಗನು ಅದು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬಿಟ್ವಿ, ನಾವು ಈಗಲೇ ಮಾಡ್ಬಿಟ್ವಿ ಅನ್ನೋದು ಖಂಡಿತ ಕನಸು ಅನ್ನೋದನ್ನ ನಾವು ನೋಡ್ಬೋದು. ಅವರು ತುಂಬಾ ವೃಂದಾವನ ಪ್ರಭು ಅಂತ, ತುಂಬಾ ಹರೇ ಕೃಷ್ಣ ಹೀಗೆ ನಾವು ನೋಡ್ಬೋದು. ಅದೇ ನೋಡಿ, ನಾವು ಯಾವಾಗ ಪವಿತ್ರ ಕ್ಷೇತ್ರದಲ್ಲಿ ವಾಸ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಯಾಕೆ ಅಂತಂದ್ರೆ ಅವರು ಭಗವಂತನ ಅಲ್ಲಿ ಅವರು ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ, ಭಗವಾನ್ ಜಗನ್ನಾಥನಿಗೆ ಸೇರಿದ 80 ಚದರ ಮೈಲಿ ವಿಸ್ತರಣದ ಪುರುಷೋತ್ತಮ ಕ್ಷೇತ್ರದ ಲೋಕೋತ್ತರ ಮಹತ್ವವನ್ನು ಅವರು ಸಮರ್ಪವಾಗಿ ವರ್ಣಿಸಲು ಬರುವುದಿಲ್ಲ. ಅಂದ್ರೆ ಜಗನ್ನಾಥಪುರಿಯ ನಿವಾಸಿಗಳ ದೇಹ ಲಕ್ಷಣಗಳು ವೈಕುಂಠ ಲೋಕದ ನಿವಾಸಿಗಳ ದೇಹ ಲಕ್ಷಣಂತೆ ಇವೆ ಎಂದು ನೋಡಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಎಲ್ಲವೂ ಭಗವಂತನಮಯ. ಊರ್ಧ್ವ ಗೃಹಲೋಕಗಳ ದೇವತೆಗಳು ಕೂಡ ಅಲ್ಲಿ ಇರ್ತಾರೆ, ಭಾವಿಸ್ತಾರೆ. ಅದಕ್ಕೆ ಅಲ್ಲಿ ವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನೈಮಿಷಾರಣ್ಯ ನೋಡಿ, ಮುನಿಶ್ರೇಷ್ಠರ ಕೂಟ ಒಂದು ನಡೆದಿದ್ದಾಗ ಅಲ್ಲಿ ಸೂತ ಮುನಿಗಳು ಶ್ರೀಮದ್ ಭಾಗವತನ ವಾಚನ ಮಾಡ್ತಿದ್ದರು. ನಮ್ಮ ಭಾಗವತಂ ಹೇಗೆ ಅಲ್ವಾ, ಅದು ನಿಮಗೆ ನೈಮಿಷಾರಣ್ಯದಲ್ಲೇ ನಡೀತದೆ. ಆ ಸಮಯದಲ್ಲಿ ಅವರು ಗಂಗಾ ನದಿಯ ಮಹತ್ವವನ್ನ ಕುರಿತು ನುಡಿದಿದ್ದನ್ನ ಇಂದಿದೆ. ಗಂಗಾ ನದಿಯ ಜಲವು ಶ್ರೀಕೃಷ್ಣನ ಪಾದ ದಿಂದ ಬಂದಿದ್ದು ಅಂತ ಇಲ್ಲಿ. ಅಂದ್ರೆ ತುಳಸಿಯ ನರಂಗುಂಪನ್ನು ಸದಾ ಪಡಿತಿರುತ್ತದೆ. ಹಾಗಾಗಿ ಗಂಗಾ ನದಿಯ ನೀರು ಭಗವಾನ್ ಕೃಷ್ಣನ ಮಹಿಮೆಗಳನ್ನ ಪಸರಿಸುತ್ತಾ ಸದಾ ಹರಿತಿರ್ತದೆ. ಅಂದ್ರೆ ಅಲ್ಲಿ ಹೇಗೆ ವಾಸ ಮಾಡ್ಬೇಕು, ಎಲ್ಲವೂ ಭಗವಂತನ ಪವಿತ್ರ ಅಲ್ಲಿ. ಅದಕ್ಕೆ ನಾವು ಆ ಪವಿತ್ರ ಸ್ಥಳದಲ್ಲಿ ವಾಸ ಮಾಡ್ಬೇಕು. ಮತ್ತೆ ಏನೂ ಆಗದಿದ್ರು ಯಾವಾಗಾದ್ರೂ ಯಾತ್ರೆಗೂ ಕೂಡ ನಾವು ಹೋಗಿ ಬರ್ಬೋದು ಅಂತ. ಮತ್ತೆ ನಮಗೆ ಬೇಕಾದಷ್ಟು ಅಗತ್ಯವಿದ್ದಷ್ಟನ್ನೇ ನಾವು ಸ್ವೀಕರಿಸ್ಬೇಕು. ಇವೆಲ್ಲ ಏನು ಇವೆಲ್ಲ ತತ್ವಗಳು, 64 ತತ್ವಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ ಅಲ್ವಾ. ಇದನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ನಾವು ಖಂಡಿತವಾಗಿ ಭಗವಂತನಡೆಗೆ ಹೋಗ್ಲಿಕ್ಕೆ ಸಾಧ್ಯತೆ, ಅಂದ್ರೆ ಭಗವಂತನನ್ನ ಸ್ವಲ್ಪ ಮಟ್ಟಿಗಾದ್ರೂ ತಿಳಿಯಲು. ಅದೇ ರೀತಿ ಏಕಾದಶಿ ಉಪವಾಸ ಈಗಾಗ್ಲೇ ಎಲ್ಲ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಶ್ವತ್ಥ ವೃಕ್ಷಕ್ಕೆ ಗೌರವ ಸಮರ್ಪಣೆ, ಇವೆಲ್ಲ ಪ್ರವೃತ್ತಿಯನ್ನ ನೋಡ್ತಾ ಇದ್ದೀವಿ ನಾವು. ಇವೆಲ್ಲ ಮಾಡ್ಬೇಕಾಗಿದ್ದವು. ನಾವು ಮುಂದಕ್ಕೆ ನಾವು ಮಾಡಬಾರದದ್ದು ಬರ್ತದೆ ನಿವೃತ್ತಿ. ಇದು ಇನ್ನು ನಾವು ಮಾಡಬೇಕಾದದ್ದು ಏನೆಲ್ಲ, ಏಕಾದಶಿ ದಿನ ಉಪವಾಸ, ನಾವು ಮೊದಲು ಏನು ಗುರುವಿನ ಆಶ್ರಯ ದೀಕ್ಷೆ, ನಂತರ ನಾವು ನೋಡ್ತಾ ಹೋದ್ವಲ್ಲ ಅದೇ ರೀತಿ ಇದು ಕೂಡ ಏನೆಲ್ಲ ಶಾಶ್ವತ ಧರ್ಮ ತತ್ವಗಳ ಜಿಜ್ಞಾಸೆ ಪಡ್ಬೇಕು. ಮತ್ತೆ ಈ ಲೌಕಿಕವಾದನ್ನೆಲ್ಲ ತ್ಯಾಗ ಮಾಡ್ಬೇಕು. ಮತ್ತೆ ಪವಿತ್ರ ಕ್ಷೇತ್ರದಲ್ಲಿ ನಾವು ವಾಸ ಮಾಡ್ಬೇಕಾಗ್ತದೆ. ಮತ್ತೆ ಅಗತ್ಯವಿದ್ದದ್ದನ್ನೇ ನಾವು ಸ್ವೀಕರಿಸ್ಬೇಕು ಸ್ವಲ್ಪ ಮಟ್ಟಿಗೆ. ಅದೇ ರೀತಿ ಏಕಾದಶಿ ಉಪವಾಸ, ಅಶ್ವತ್ಥ ವೃಕ್ಷಕ್ಕೆ ಗೌರವ. ಯಾಕೆಂದ್ರೆ ನೋಡಿ, ನಾವು ಹಾಗೆ ಅಲ್ಲಿ ಗೋವುಗಳು ಮತ್ತು ಬ್ರಾಹ್ಮಣರಿಗೆ ಗೌರವ ತೋರಬೇಕು. ಇದೆಲ್ಲ ಏನು ದೈವಿಕ ಶಕ್ತಿ ಅಲ್ವಾ. ವೈಷ್ಣವರಿಗೆ ಗೌರವದಿಂದ ನಮಸ್ಕರಿಸಿ ಅವರನ್ನ ಕುರಿತು ಧ್ಯಾನಿಸಿ ಸೇವಾ ಮಾಡ್ಬೇಕು. ಹೀಗೆ ಅದನ್ನ ನೋಡ್ತಾ ಹೋಗ್ಬೇಕು. ಮತ್ತೆ ಇಲ್ಲಿ ಮುಂದೆ ಇಲ್ಲಿಂದ ಹೇಳ್ತಾರೆ,
ಭಕ್ತರಲ್ಲದರ ಜನರ ಸಂಘ ಪರಿತ್ಯಾಗ. ನೋಡಿ ಬಹಳ ಮುಖ್ಯ ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬೇಕಂದ್ರೆ ಇಂತಹ ಭಕ್ತರ ಸಂಘವನ್ನ ನಾವು ಬಿಡ್ಬೇಕಾಗ್ತದೆ. ಮತ್ತೆ ಅಯೋಗ್ಯ ಶಿಷ್ಯ, ಅಸ್ವೀಕಾರ, ಬಹುದೇಗುಲ ನಿರ್ಮಾಣ ಅಂದ್ರೆ ನಿರ್ಮಾಣ ಅಥವಾ ಹಲವಾರು ಗ್ರಂಥಗಳ ಅಧ್ಯಯನ. ಅಂದ್ರೆ ಏನಂದ್ರೆ ಬಹುದೇಗುಲ ನಿರ್ಮಾಣವನ್ನ ಮಾಡ್ಲಿಕ್ಕೆ ನಾವು ಕೈಲಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಗ್ರಂಥಗಳ ಅಧ್ಯಯನ, ಹಲವು ಗ್ರಂಥಗಳು, ಯಾವ್ದೇದೋ ಗ್ರಂಥಗಳನ್ನ ಓದದೆ ನಮಗೆ ನಮ್ಮ ಪ್ರಭುವಾದವರು ಏನ್ ಹೇಳಿದ್ದಾರೆ, ನಮ್ಮ ಗುರು ಪರಂಪರೆಯಲ್ಲಿ ಬಂದಂತಹ ಭಗವದ್ಗೀತಾ, ಭಾಗವತಂ, ಮತ್ತೆ ನಮ್ಮ ಚೈತನ್ಯ ಚರಿತಾಮೃತ, ಇದೆಲ್ಲ ನಾವು ಹೋಗ್ತಾ ಹೋಗ್ಬೇಕು. ಹಲವಾರು ಗ್ರಂಥಗಳನ್ನ ಓದಿದಾಗ ನಮ್ಗೆ ಅದು ಕನ್ಫ್ಯೂಸ್ ಆಗ್ತದೆ. ನಂತರ ಅದು ಏನ್ ಸರಿ ಏನ್ ತಪ್ಪು ನಮಗೆ ಅದರ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಇರಲ್ಲ. ಅದರಿಂದ ನಮಗೆ ಏನ್ ಕೊಟ್ಟಿದ್ದಾರೆ ನಮ್ಮ ಗುರು ಪರಂಪರೆಯಲ್ಲಿ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಂತರ ವ್ಯವಹಾರದಲ್ಲಿ ಸರಳತೆ, ನಮಗೆ ಲಾಭ ನಷ್ಟಗಳಲ್ಲಿ ಯಾವ ರೀತಿಯ ಮಾತುಗಾರಿಕೆ ಇರಬಾರ್ದು. ಅದು ಹೋದ್ರೆ ದುಃಖ ಪಡೋದು ಅಥವಾ ಸಿಕ್ಕಿದ್ರೆ ನಾವು ಲಾಭ ಪಡೆಯೋದು ಅದು ಇರಬಾರ್ದು. ಸಮಸ್ಥಿತವಾಗಿ ನಾವು ಸ್ಥಿರತೆ ಇರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ದೇವತೆಗಳಿಗೆ ಸಲ್ಲಿಸಬೇಕಾದ ಗೌರವ ಸಮರ್ಪಣೆಯಲ್ಲಿ ನಾವು ಅಸಡ್ಡೆ ತೋರಿಸಬಾರದು. ನಾವು ದೇವತೆಗಳನ್ನ ಗೌರವಿಸ್ಬೇಕು ಅನ್ನೋದನ್ನ ನಾವು ಎಲ್ಲಿ ನಮ್ಮ ನಾಮಪರತಗಳಲ್ಲಿ ನಾವು ನೋಡ್ತೇವೆ. ವ್ಯಕ್ತಿಯು ದೇವತೆಗಳ ಭಕ್ತನಲ್ಲದಿರಬಹುದು, ಹಾಗೆಂದ ಮಾತ್ರಕ್ಕೆ ದೇವತೆಗಳಿಗೆ ನಾವು ಅಗೌರವನ್ನ ತೋರಬಾರದು ಅಲ್ವಾ. ಉದಾಹರಣೆಗೆ ವೈಷ್ಣವ ನಮ್ಮ ಶಿವ ಅಲ್ವಾ, ಅಥವಾ ಬ್ರಹ್ಮನ ಭಕ್ತನಲ್ಲಾದರೂ ಅಂತಹ ಉನ್ನತ ದೇವತೆಗಳಿಗೆ ಗೌರವ ತೋರಬೇಕಾದುದು ಅವನ ಕರ್ತವ್ಯವೂ ಹೌದು. ನಾವು ಯಾವುದೇ ಕಾರಣಕ್ಕೂ ಯಾರನ್ನು ನಾವು ಅಗೌರವದಿಂದ ತೋರ್ಬಾರ್ದು. ಯಾಕಂದ್ರೆ ನಮ್ಮ ಭಗವಂತ ಎಲ್ಲರನ್ನ ಸಮಾನ ರೀತಿಯಲ್ಲಿ ನೋಡ್ತಾರೆ ಅಂದಾಗ ಭಗವಂತನ ಭಕ್ತರು ಕೂಡ ಅದೇ ಗುಣವನ್ನ ಇಟ್ಕೋಬೇಕು. ನಾವ್ ಯಾಕೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದೇನಪ್ಪ, ನಾನು ಅಲ್ಲಿ ಇದ್ ಮಾಡಲ್ಲಪ್ಪ, ನಾನು ಇದೇ ಆದ್ರೆ ನಮಗೆ ಗೊತ್ತಿರ್ಬೇಕು ನಮ್ಮ ಗುರಿಯತ್ತ ಗಮನ ಹೇಗಿರ್ಬೇಕು, ಹಾಗೆ ಇರ್ಬೇಕಾದ್ರೆ ಗೌರವವನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಪದ್ಮ ಪುರಾಣದಲ್ಲಿ. ಅದೇ ರೀತಿ ಜೀವ ಹಿಂಸೆ, ಯಾವುದೇ ಪ್ರಾಣಿಯನ್ನ ನಾವು ಹಿಂಸೆ ಮಾಡ್ಬಾರ್ದು. ಯಾಕಂದ್ರೆ ಎಲ್ಲಾ ಜೀವಿಯಲ್ಲಿ ಪರಮಾತ್ಮನಿದ್ದಾನೆ ಅಂತ ನಮಗೆ ಗೊತ್ತು. ಅದಕ್ಕೆ ನಾವು ಜೀವ ಹಿಂಸೆ ಮಾಡ್ಬಾರ್ದು. ಯಾವುದೇ ಸಣ್ಣ ಜೀವಿಯಿಂದ ದೊಡ್ಡ ಜೀವಿಯವರೆಗೂ ನಮಗೆ ಹಿಂಸೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಭಗವಂತ. ನಮಗೆ ಯಾವ ರೀತಿಯ ಹಕ್ಕು ನಮ್ಗೆ ಕೊಡ್ಲಿಲ್ಲ. ಆದರೆ ನಮಗೆ ಏನಾದ್ರೂ ನಮ್ಮ ಪ್ರಾಣ ಹಾನಿಯಂತಹ ಸಂದರ್ಭ ಬಂದಾಗ ಅದು ನಾವು ಮಾಡ್ಬಹುದು ಅನ್ನೋದನ್ನ ಪ್ರಭುಪಾದವರು ಹೇಳ್ತಾರೆ ಯಾವಾಗ ನಮಗೆ ಭಗವದ್ಗೀತೆಯಲ್ಲಿ ಕೂಡ. ಅದೇ ರೀತಿ ಇಷ್ಟು ತನಕ ಹೇಳಿದ್ವಿ ನಾವು ಪ್ರವೃತ್ತಿಯನ್ನ. ಈಗ ತಪ್ಪಿಸಬೇಕಾದ ಅಪರಾಧಗಳು ನೋಡಿ, ಇದೆಲ್ಲ ತಪ್ಪಿಸಬೇಕಾದ ಅಪರಾಧಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಏನೆಲ್ಲ ಅದು ನೋಡ್ತಾ ಹೋಗುದು ತುಂಬಾ ಇದೆ ಇದ್ರಲ್ಲಿ. ನೋಡಿ ಏನೆಲ್ಲ ಅಂದ್ರೆ ಭಗವತ್ ಸೇವೆಯಲ್ಲಾಗುವ 32 ಅಪರಾಧಗಳ ಪೂರಕ ವೈದಿಕ ಸಾಹಿತ್ಯ ಕೃತಿಗಳನ್ನ ಪಟ್ಟಿ ಮಾಡಿ ಹೇಳ್ತಾರೆ. ಈಗ ನಾವು ನೋಡ್ಕೊಂಡು ಹೋದ್ವಲ್ಲ ಪೂರಕ ಸ್ಲೈಡ್ಸ್ ಅಲ್ಲಿ ಓದ್ಕೊಂಡು ಹೋಗ್ಬೋದು ನೀವು. ರಥದಲ್ಲಾಗಲಿ ಪಲ್ಲಕ್ಕಿಯಲ್ಲಾಗಲಿ ಅಂದ್ರೆ ಭಗವಂತನನ್ನ ಯಾವ ರೀತಿ ನಾವು ಮಾಡ್ಬೇಕು ಅದನ್ನೆಲ್ಲ ತಪ್ಪಿಸ್ಬೇಕು. ನಾವು ನೋಡಿ ಹೇಳ್ತಾ ಇದ್ದಾರೆ ಪಾದರಕ್ಷೆಗಳನ್ನ ನಾವು ಧರಿಸಬಾರದು, ಇದೆಲ್ಲರಿಗೆ ನೋಡಿದ್ದೇವೆ. ಮತ್ತೆ ಜನ್ಮಾಷ್ಟಮಿ, ರಥಯಾತ್ರೆಗಳಂತಹ ಹಬ್ಬಗಳನ್ನ ನಾವು ಯಾವಾಗ ಆಚರಿಸ್ಬೇಕು. ಅದೇ ರೀತಿ ಅರ್ಚ ವಿಗ್ರಹಗಳಿಗೆ ನಾವು ಭಾಗಿ ನಮಸ್ಕಾರ ಮಾಡ್ಬೇಕು. ಮತ್ತೆ ಆಹಾರ ತಿಂದ ಮೇಲೆ ಕೈಗಳನ್ನ ತೊಳೆಯದೆ ದೇವರನ್ನ ಪೂಜಿಸಲು ನಾವು ಹೋಗ್ಬಾರ್ದು. ಮೈಲಿಗಲ್ಲಿರುವಾಗ ದೇಗುಲನ್ನ, ಮೈಲಿಗೆ ಅಂದ್ರೆ ನಾವು ಗೊತ್ತಿರ್ಬೋದಲ್ಲ, ಮೈಲಿಗೆಯಲ್ಲಿ ಇರುವಾಗ ನಾವು ಯಾವುದೇ ರೀತಿಯ ಅಲ್ಲಿ ಪ್ರವೇಶಿಸಬಾರ್ದು ಭಗವಂತನ. ಅಂದ್ರೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟಾಗ ಅಥವಾ ನಮ್ಮ ಪೀರಿಯಡ್ಸ್ ಆದಾಗ ಆ ರೀತಿ ಇರುವಾಗ ನಾವು ಹೋಗ್ಬಾರ್ದು. ಅದೇ ರೀತಿ ಅಂದ್ರೆ ಯಾವ ದಿನಕ್ಕೆ ಯಾವ್ದೇ ಇದು ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ನೀವು ನೆಕ್ಸ್ಟ್ ಅದು ಓದ್ಕೊಂಡು ಹೋಗ್ಬೇಕು. ಮತ್ತೆ ಒಂದೇ ಕೈಯಲ್ಲಿ ಭಗವಂತನನ್ನ ಬಾಗಿ ನಮಸ್ಕರಿಸಬಾರ್ದು. ಶ್ರೀಕೃಷ್ಣನ ಎದುರು ಪ್ರದಕ್ಷಿಣೆ ಮಾಡಬಾರ್ದು. ವಿಗ್ರಹ ಬಲದಿಂದ ನಾವು ಪ್ರದಕ್ಷಿಣೆ ಆರಂಭಿಸಬೇಕು. ಇಂಥದನ್ನೆಲ್ಲ ನಾವು ನೋಡ್ಕೋಬೇಕು. ಮತ್ತೆ ದೇವರ ಎದುರಿನಲ್ಲಿ ಕಾಲುಗಳನ್ನ ಚಾಚ್ಕೊಂಡು ಕುಳಿತುಕೊಳ್ಬಾರ್ದು. ಮತ್ತೆ ಮೊಳಕಾಳು ಕೀಳುಗಳ ಕೈಯನ್ನ ಇಟ್ಕೊಂಡು ನಾವು ಕುಳಿತುಕೊಳ್ಬಾರ್ದು. ಕೃಷ್ಣನ ಮೂರ್ತಿ ಎದುರು ಮಲಗಿಕೊಳ್ಳಬಾರದು. ಮತ್ತೆ ವಿಗ್ರಹ ಎದುರು ಪ್ರಸಾದವನ್ನ ಸ್ವೀಕರಿಸಬಾರದು. ವಿಗ್ರಹ ಎದುರು ಎಂದು ಸುಳ್ಳಾಡಬಾರ್ದು. ದೇವರ ಎದುರಿನಲ್ಲಿ ತುಂಬಾ ಗಟ್ಟಿಯಾಗಿ ನಾವು ಮಾತಾಡಬಾರ್ದು. 15 ದೇವರ ಎದುರಿನಲ್ಲಿ ಅಳುವುದಾಗಲಿ ಕಿರ್ಚುದಾಗಲಿ ನಾವು ಮಾಡೋದಂದ್ರೆ ನಿಶಬ್ದ ಶಾಂತದಲ್ಲಿ ಇರ್ಬೇಕು. ದೇವರ ಎದುರಿನಲ್ಲಿ ಜಗಳವನ್ನ ನಾವು ಬಡಿದಾಡೋದನ್ನ ಮಾಡ್ಬಾರ್ದು. ಮತ್ತೆ ಯಾರನ್ನ ನಾವಲ್ಲಿ ದಂಡಿಸಬಾರ್ದು. ಮತ್ತೆ ಭಗವಂತನ ಮುಂದೆ ನಾವು ತಿರುಕರಿಗೆ ದಾನ ಕೊಡುವುದು ನಿಷಿದ್ಧ. ದೇವತಾ ವಿಗ್ರಹದ ಎದುರು ಇತರರಿಗೆ ಬಿರುನುಡಿ ಅಂದ್ರೆ ಜೋರಾಗಿ ಮಾತಾಡ್ಬಾರ್ದು. ದೇವರ ಎದುರಿನಲ್ಲಿ ತುಪ್ಪಳ ಹೊದಿಕೆಯನ್ನ ಹೊದಿಸಬಾರದು. ಅಂದ್ರೆ ಭಗವದ್ ಎದುರು ಅಂದ್ರೆ ಭಗವಂತನ ಮುಂದೆ ಬೇರೆ ಯಾರನ್ನು ನಾವು ಸ್ತುತಿಸಬಾರ್ದಂತೆ, ಇಲ್ಲವೇ ಪ್ರಶಂಸಿಸಬಾರ್ದು ಭಗವಂತನ ಮುಂದೆ ಅಂತ ಇಲ್ಲಿ ಹೇಳ್ತಾರೆ.
ಅದೇ ರೀತಿ ದೇವರ ವಿಗ್ರಹ ಎದುರು ದುರ್ವಚನೆಯನ್ನ ನಾವು ಮಾಡಬಾರ್ದು ಅಂತ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ನೀವು ಹೋಗ್ಬೇಕು. ಮತ್ತೆ ಇಲ್ಲಿ ಹೇಳ್ತಾರೆ ಅವ್ರು ತನಗಿರುವಷ್ಟರಲ್ಲೇ ಅವನು ದೈವ ಪೂಜೆ ಮಾಡ್ಬೇಕು. ನಮಗೆ ಎಷ್ಟಿದೆ ಭಗವಂತ ಅಷ್ಟು ಕೊಟ್ಟಿದ್ದಾರೆ, ನಮ್ಗೆ ಅದರಲ್ಲೇ ನಾವು ಮಾಡ್ತಾ ಹೋಗ್ಬೇಕು. ನಮ್ಗೆ ಏನಿಲ್ಲ, ಈಗ ನಮ್ಗೆ ಭಗವಂತ ಹೇಳ್ತಾರಲ್ವಾ, ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಒಂದು ಎಲೆಯನ್ನಾದ್ರೂ ಅರ್ಪಿಸಿ, ಹಣ್ಣನ್ನಾದ್ರೂ ಅರ್ಪಿಸಿ ಅಂತ ಹೇಳ್ತಾರಲ್ಲ, ಅಂದ್ರೆ ಅದನ್ನ ಮಾಡ್ಲೇಬೇಕು, ನಾವು ತಪ್ಪಿಸಬಾರ್ದು. ಆದ್ರೆ ನಮ್ಗೆ ಎಷ್ಟಿದೆ ಅಷ್ಟು ಅಂತ ಭಗವಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಕೃಷ್ಣನಿಗೆ ಮೊದಲು ಅರ್ಪಿತವಾಗಿಲ್ಲದ ಯಾವುದನ್ನು ನಾವು ಪ್ರಸಾದ ಅಲ್ಲದ ನಾವು ಸ್ವೀಕಾರ ಮಾಡಬಾರ್ದು. ಅಂದ್ರೆ ಇದಕ್ಕೆ ಸ್ವೀಕಾರ ಮಾಡಬಾರ್ದು, ಭಗವಂತನಿಗೆ ಅರ್ಪಿಸದಲ್ಲದೆ, ಅಂದ್ರೆ ಭಗವಂತನಿಗೆ, ಯಾಕಂದ್ರೆ ಅದು ಭಗವಂತನದೇ ಎಲ್ಲದು, ಅವನಿಗೆ ಅರ್ಪಿಸಿ ಮಾತ್ರ ನಾವು ತಗೊಳ್ಬೇಕು, ಇಲ್ಲದ್ರೆ ನಾವು ತಿನ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಆಯಾ ಕಾಲದಲ್ಲಿ ಬರುವ ಏನೇ ಒಂದು ಹಣ್ಣು ಆಗ್ಲಿ ಧಾನ್ಯಗಳಾಗ್ಲಿ ಕೃಷ್ಣನಿಗೆ ಅರ್ಪಿಸಿ ನಂತರ ನಾವು ತಗೋಬೇಕಾಗ್ತದೆ, ತಪ್ಪಿಸಬಾರ್ದು, ಕೊಡ್ಬೇಕು ಅಂತ. ಅಡಿಗೆ ಸಿದ್ಧವಾದ ಬಳಿಕ ಅದನ್ನು ಮೊದಲು ಕೃಷ್ಣನಿಗೆ ನೈವೇದ್ಯ ತೋರಿಸಿದಲ್ಲದೆ ಇತರರಿಗೆ ಉಣಬಡಿಸಬಾರದು. ಅಂದ್ರೆ ಭಗವಂತನೇ ಮೊದಲು ಕೊಟ್ಟು ಅಂದ್ರೆ ಮೊದಲು ನಾವು ಯಾರಿಗೆ ಉಣಬಡಿಸಬಾರದು. ದೇವರತ್ತ ಬೆನ್ನು ಮಾಡಿ ನಾವು ಕುತ್ಕೊಳ್ಬಾರ್ದು. ಗುರುವಿಗೆ ಮೌನದ ನಮಸ್ಕಾರ ಮಾಡಕೊಡುದು, ಅಂದ್ರೆ ಗುರುವಿಗೆ ನಮಸ್ಕಾರ ಮಾಡಿದಾಗ ನಾವು ಮೌನವಾಗಿರ್ಬಾರ್ದು. ಬೇರೆ ಮಾತುಗಳಲ್ಲಿ ಹೇಳಿದ್ರೆ ಗುರುವಿಗೆ ನಮಸ್ಕರಿಸುವಾಗ ಪ್ರಾರ್ಥನಾ ವಾಕ್ಯಗಳನ್ನ ಗಟ್ಟಿಯಾಗಿ ಉಚ್ಚರಿಸಬೇಕು. ಅಂದ್ರೆ ಗುರು ಮಂತ್ರವನ್ನ ಹೇಳಿ ನಾವು ಅಡ್ಡ ಬೀಳ್ಬೋದು. ಗುರುವನ್ನ ಕುರಿತಂತೆ ಪ್ರಶಂಸಾ ವಾಕ್ಯಗಳನ್ನ ಆಡುವುದು ತಪ್ಪಿಸಬಾರದು. ಗುರುವಿನ ಎದುರಲ್ಲಿ ಪ್ರಶಂಸೆ ಮಾಡಿಕೊಟ್ಟದು ನಾನು ದೊಡ್ಡವ ಅದು ಮಾಡಬಾರ್ದು. ದೇವರ ಎದುರಿನಲ್ಲಿ ದೇವತೆಗಳನ್ನ ತೆಗಳಬಾರದು. ಹೀಗೆ ನಾವು ನೋಡ್ತಾ ಹೋಗ್ಬೋದು. ಅದೇ ಮುಂದೆ ಇಲ್ಲಿ 32 ಬಗೆ ಅಪಚಾರಗಳ ಪಟ್ಟಿಗೆ ನೀಡಿದ್ದಾಯ್ತು. ಈಗ ಇಷ್ಟ ತನಕ ನಾವು 32 ಪಟ್ಟಿಯನ್ನ ನೋಡಿದ್ವಿ. ಇವಿಷ್ಟೇ ಅಲ್ಲದೆ ಇನ್ನು ಕೆಲವು ವರಾಹ ಪುರಾಣದಲ್ಲಿ ಅಪರಾಧಗಳನ್ನ ನಾವು ನೋಡ್ತಾ ಹೋಗ್ಬೋದು ಅಲ್ವಾ. ಅದು ಕತ್ತಲಲ್ಲಿ ದೇವರ ವಿಗ್ರಹ ಸ್ಪರ್ಶಿಸಬಾರ್ದು, ದೇವದ ಪೂಜೆಯ ಹೊತ್ತಿನಲ್ಲಿ ವಿಧಿ ನಿಷೇಧಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಇವೆಲ್ಲ ನೀವು ವಿಶ್ಲೇಷಣೆ ಅಗತ್ಯ ಇಲ್ಲ ಅನ್ಕೊಂತೀನಿ, ಯಾಕಂದ್ರೆ ಇದು ಎಲ್ಲ ತಪ್ಪಿಸ್ಬಹುದು, ನೀವು ಓದ್ಕೊಂಡು ಹೋಗ್ಬೇಕು. ಆದ್ರೆ ಒಂದ್ಸಲ ನಾನು ಕೂಡ ಓದಕ್ಕೆ ಆತರ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನೀವು ಇದನ್ನ ಓದ್ಕೊಂಡು ಹೋಗ್ಬೋದು. ನಾವು ಏನೆಲ್ಲ ಮಾಡ್ಬಾರ್ದು ಅದು ನಮ್ಗೆ ಎಲ್ಲರಿಗೆ ಗೊತ್ತು, ಮತ್ತೆ ನೀವು ಓದ್ಕೋಬಹುದು. ಹೀಗೆ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ನಾಯತವಾದಂತಹ ಕೀಳು ಪ್ರಾಣಿಗಳ ಅಂದ್ರೆ ದೃಷ್ಟಿ ಬಿದ್ದಾಗ ನಮ್ಮ ಭಗವಂತನ ಪ್ರಸಾದವನ್ನ ನಾವು ಕೊಡಬಾರ್ದು, ಅಲ್ಲಿಗೆ ಬರ್ಲಿಕ್ಕೆ ಬಿಡಬಾರ್ದು ಅಷ್ಟೇ. ಅದೇ ರೀತಿ ಪೂಜೆಯ ಸಮಯದಲ್ಲಿ ಮೌನಕ್ಕೆ ಭಂಗ ತಂದುಕೊಳ್ಳಬಾರದು. ಅಂದ್ರೆ ಪೂಜೆಯ ಸಮಯದಲ್ಲಿ ನಾವು ಗಟ್ಟಿ ಮಾತಾಡೋದು, ಸಿಟ್ಟು ಮಾಡೋದು ಎಲ್ಲ ಮಾಡಬಾರ್ದು. ಶಾಂತ ರೀತಿಯಲ್ಲಿ ನಾವು ಭಗವಂತನಿಗೆ ಪೂಜೆ ಮಾಡ್ಬೇಕು. ಮೌನಕ್ಕೆ ಮೌನವಾಗಿ ಶಾಂತವಾಗಿ ಮಾಡ್ಬೇಕು. ಅದೇ ರೀತಿ ಪೂಜಾ ಕಾಲದಲ್ಲಿ ಮೂತ್ರ ವಿಸರ್ಜನೆ, ಅಂದ್ರೆ ನಾವು ಟೆಂಪಲ್ ಅಲ್ಲಿ ಇರೋದು ನಾವೆಲ್ಲ ಶುಚಿಯಾಗಿರಬೇಕು. ಅಂದ್ರೆ ಶುಚಿಯಾಗಿ ನಮ್ಮ ಟೆಂಪಲ್ ಅಥವಾ ಮನೆಯಲ್ಲಾಗ್ಲಿ ನಾವು ಎಲ್ಲಿರ್ತೀವಿ ಅಲ್ಲಿ ಅದೇ ನಮಗೆ ಭಗವಂತ ಹೇಳ್ತಾರೆ. ನಾವ್ ಎಲ್ಲಿರ್ತೀವಿ ಅಲ್ಲೇ ಭಗವಂತ ಅಲ್ವಾ. ಈ ನಿಯಮಗಳನ್ನ ನಾವು ಮನೇಲಿ ಆಚರಿಸ್ಬೇಕು, ಎಲ್ಲಾ ಕಡೆ ಆಚರಿಸ್ಬೇಕು. ನಾವು ಭಗವಂತನ ಎಲ್ಲಿ ಇರ್ತಾರೆ ಅಲ್ಲಿ ಎಲ್ಲಾ ಕಡೆ ಭಗವಂತ ಇರ್ತಾನೆ. ಆದ್ರೆ ನಾವು ನಿಯಮಿತವಾಗಿ ಎಲ್ಲಿ ದೇವಸ್ಥಾನಗಳಲ್ಲಿ ಮತ್ತೆ ಮನೆಗಳಲ್ಲಿ ನಾವು ಭಗವಂತನನ್ನ ಪೂಜಿಸುವಾಗ ನಾವು ಪಾಲಿಸ್ಬೇಕು. ಶೌಚಕ್ಕಾಗಲಿ ನಾವು ಹೋಗ್ಬಾರ್ದು, ಅದನ್ನು ಮಾಡ್ಬೇಕು. ದೇವರಿಗೆ ಮೊದಲು ಒಂದಿಷ್ಟು ಹೂವನ್ನ ಅರ್ಪಿಸಲ್ಲದೆ ಭಗವಂತನಿಗೆ ಹೂವನ್ನ ಅರ್ಪಣೆ ಮಾಡದೆ ನಾವು ಗಂಧದ ಕಡ್ಡಿಯನ್ನ ಹಚ್ಚಬಾರ್ದು ಅಂತಾರೆ. ಅಂದ್ರೆ ಪರಿಮಳ ಇರುವ ಸುಗಂಧ ಭರಿತ ಹೂವನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಮತ್ತೆ ಪ್ರತಿದಿನ ಜಾಗರೂಕತೆಯಿಂದ ದಂಡ ಧಾವನ ಮಾಡುವುದನ್ನ ತಪ್ಪಿಸಬಾರದು. ಮತ್ತೆ ಮೈಥುನ ಕ್ರಿಯೆ ಆಚರಿಸಿದ ಮೇಲೆ ಕೂಡಲೇ ದೇಗುಲಕ್ಕೆ ಹೋಗಬಾರದು. ಸ್ತ್ರೀಯು ರಜಸ್ವಲೆ ಆಗಿರುವ ಹೊತ್ತಿನಲ್ಲಿ ಅವಳನ್ನ ಮುಟ್ಟಕೂಡದು. ಶವವನ್ನ ಸ್ಪರ್ಶಿಸಿದ ಅಂದ್ರೆ ಬಳಿಕ ದೇಗುಲಕ್ಕೆ ನಾವು ಹೋಗಬಾರ್ದು ಅನ್ನೋದನ್ನ. ನಂತರ ಶುಚಿಯಾದ ಬಟ್ಟೆಯನ್ನ ಹಾಕ್ಬೇಕು. ಕೆಂಪು ನೀಲಿ ಬಣ್ಣದ ವಸ್ತ್ರಗಳನ್ನ ಹಾಕಿ ದೇವಾಲಯವನ್ನ ಪ್ರವೇಶಿಸಬಾರದು. ಶವವನ್ನ ನೋಡಿ ದೇವಸ್ಥಾನಕ್ಕೆ ಹೋಗಕೂಡದು. ದೇವಸ್ಥಾನದ ಆವರಣದೊಳಗೆ ಅಪಾನ ವಾಯು ಸಡಿಲಿಸಬಾರದು. ದೇವಾಲಯದೊಳಗೆ ಕ್ರೋಧೋನ್ಮತನಾಗಿರಬಾರದು. ಸ್ಮಶಾನಕ್ಕೆ ಹೋಗಿ ಬಂದ ಬಳಿಕ ದೇವಸ್ಥಾನವನ್ನ ಪ್ರವೇಶಿಸಬಾರದು. ದೇವರ ಎದುರಿನಲ್ಲಿ ಊಟ ಮಾಡಿದ ನನಗೆ ಬರ್ತದಲ್ಲ ತೇಗು ಅದು ಬರಬಾರದು. ಆದ್ದರಿಂದ ಉಂಡ ಆಹಾರವು ಜೀರ್ಣವಾಗುವ ತನಕ ದೇಗುಲಕ್ಕೆ ಹೋಗಬಾರದು. ನೋಡಿ ಎಷ್ಟೆಲ್ಲ ಇದೆ ಅಲ್ವಾ. ವ್ಯಕ್ತಿಯು ಮಾರಿವಾನ ಗಾಂಜ ಮುಂತಾದ ಪದಾರ್ಥಗಳನ್ನ ಸೇವಿಸಬಾರದು. ಅಫೀಮ ಅಥವಾ ಇತರ ಅಮಲು ಬರಿಸುವ ವಸ್ತುಗಳನ್ನ ಸೇವಿಸಬಾರದು. ಮೈಗೆ ಎಣ್ಣೆ ಸವರಿಕೊಂಡಿರುವ ಹೊತ್ತಿನಲ್ಲಿ ದೇವರ ಕೋಣೆಯನ್ನ ಪ್ರವೇಶಿಸಬಾರದು ಅಥವಾ ದೇವತಾ ವಿಗ್ರಹವನ್ನ ಸ್ಪರ್ಶಿಸಬಾರದು. ಭಗವಂತನ ಪಾರಮ್ಯವನ್ನ ಬೋಧಿಸುವ ಧರ್ಮಗ್ರಂಥಗಳನ್ನ ಅಗೌರವಿಸಬಾರದು. ದೈವ ವಿರೋಧವನ್ನ ಬೋಧಿಸುವ ಹೊಸ ಧರ್ಮಗ್ರಂಥಗಳನ್ನ ಚಾಲತಿಗೆ ತರಬಾರದು. ದೇವರೆದುರು ಎಲೆ ಅಡಿಕೆ ಮೆಲ್ಲಬಾರದು. ಕೊಳಕು ಸ್ಥಳದಲ್ಲಿಟ್ಟ ಹೂವನ್ನ ದೇವರಿಗೆ ಅರ್ಪಿಸಬಾರದು. ಬರೀ ನೆಲದ ಮೇಲೆ ಕೂತು ದೇವರ ಪೂಜೆ ಮಾಡಬಾರದು. ಸೂಕ್ತ ಆಸನದ ಅಂದ್ರೆ ಗರ್ಭಾಸನ ಅಥವಾ ಮಣೆ
ಮೇಲೆ ಕುಳಿತು ಮಾಡಬೇಕು. ಸ್ನಾನ ಮಾಡದೆ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು. 3 ಗೆರೆಗಳ ತಿಲಕವನ್ನ ಹಣೆಯ ಮೇಲೆ ಧರಿಸುವುದು, ಅಂದ್ರೆ 3 ಧರಿಸಬಾರದು ಅಂತ ಹೇಳ್ತಾರೆ. ಕೈಕಾಲುಗಳನ್ನ ತೊಳೆಯದೆ ದೇಹಗಳನ್ನ ಪ್ರವೇಶಿಸಬಾರದು, ನಿಷಿದ್ಧ. ನೋಡಿ, ಇನ್ನು ಕೆಲವು ನಿಯಮಗಳುಂಟು ಮುಂದಕ್ಕೆ. ಹೇಗೆ ಅಂದ್ರೆ ವೈಷ್ಣವನಲ್ಲದವರ ಕಡೆ ಅಡಿಗೆ ಪದಾರ್ಥಗಳನ್ನ ನೈವೇದ್ಯವನ್ನ ಇಡಬಾರ್ದು. ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಅದನ್ನ ಮುಂದೆ ನೀವು ಇನ್ನು ಉಳಿದಂತಹ ಕೊಟ್ಟಿದ್ದಾರೆ. ಓಕೆನಾ? ಹರೇ ಕೃಷ್ಣ. ಮತ್ತೆ ಇದು ನಿಮ್ಮ 10 ಅಪರಾಧ ಬಗ್ಗೆ ಮುಂದಕ್ಕೆ ಕೊಟ್ಟಿದ್ದಾರೆ ಅವರು. ನೋಡಿ, ಪವಿತ್ರ ನಾಮ ಸಂಕೀರ್ತನೆಯನ್ನ ಆಲ್ರೆಡಿ ನಾವು ಹೇಳಿದ್ದೇವೆ. ಯಾವ ರೀತಿ ಭಗವಂತನ 10 ಅಪರಾಧಗಳನ್ನ ನಾವು ನಾಮ ಅಪರಾಧವನ್ನು ತಪ್ಪಿಸಬಹುದು ಅನ್ನೋದನ್ನ ಮುಂದಕ್ಕೆ ಹೇಳ್ತಾ ಹೋಗಿದ್ದಾರೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರುದೇವ್ ಕಿ ಜೈ. ಇಲ್ಲಿ ಬಂದಂತಹ ಭಕ್ತರಿಗೆ ಜೈ. ಹರೇ ಕೃಷ್ಣ. ಏನಿದ್ರೆ ಪ್ರಶ್ನೆ ಕೇಳ್ಬೋದು, ಮತ್ತೆ ನೀವು ಓದ್ಕೋಬೇಕಾಗ್ತದೆ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೆ. ಅಟೆಂಡೆನ್ಸ್ ಹಾಕಿದ್ರಾ? ಪ್ರಶ್ನೆ ಏನಾದ್ರು ಕೇಳ್ಬೋದು. ಹರೇ ಕೃಷ್ಣ. ಎಸ್ ಎಸ್ ಕೇಳ್ಬೋದು, ಪ್ರಶ್ನೆಯನ್ನ ಕೇಳ್ಬೋದು. ಹರೇ ಕೃಷ್ಣ. ನಿಮಗೆ ಗೊತ್ತಿರೋದಿದ್ರೆ ಹೇಳ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ವಿನಯ್ ಪ್ರಭು, ನಮ್ಮ ಅಟೆಂಡೆನ್ಸ್ ಹಾಕಿ ಪ್ರಭು. ಹಾಕಿದ್ದೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹಾಕಿದ್ದೇನೆ ಮಾತಾಜಿ. ಹರೇ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಧನ್ಯವಾದ ಪ್ರಭುಜಿ. ನೆಕ್ಸ್ಟ್ ಬುಧವಾರ ನಮ್ಮದು ಯಾವಾಗ ಬರ್ತದೆ? 4 ತಾರೀಕು ನಮ್ಮ ಜನ್ಮಾಷ್ಟಮಿ ಬುಧವಾರ ಬರ್ತದಾ? ಶುಕ್ರವಾರ ಬರುತ್ತೆ ಮಾತಾಜಿ. ಶುಕ್ರವಾರ. ಯಾವಾಗ? ಶುಕ್ರವಾರ. ಬರುತ್ತೆ ಮಾತಾಜಿ. ಹಾಗಾದ್ರೆ ಈ ಬುಧವಾರ ನಾವು ತಗೊಳ್ಬೋದು ಕ್ಲಾಸು ಅಲ್ವಾ? ಹಾ, ಹೌದು ಮಾತಾಜಿ. ತಗೊಳ್ಬೋದಲ್ಲ? ಹೌದು ಮಾತಾಜಿ, ತಗೋಬಹುದು ಮಾತಾಜಿ. ಈಗೇನೆ PPT ಅಲ್ಲೇ ಮಾಡ್ತಾ ನಾನು ಹೋಗ್ತೇನೆ, ಯಾಕಂದ್ರೆ ಸಮಯ ಕಡಿಮೆ ಇದೆ. ಅದು ಯಾಕಂದ್ರೆ ಇನ್ನ ಮುಂದೆ ನೀವು ಹೊತ್ಕೊಂಡು ಹೋಗ್ಬೋದು ಇದೆಲ್ಲ ಅಪರಾಧಗಳ ಬಗ್ಗೆ. ಎಸ್ ಮಾತಾಜಿ, ಕೇಳಿ ಮಾತಾಜಿ. ಚಟುವಟಿಕೆ ಅಂದ್ರಲ್ಲ, ಚಟುವಟಿಕೆ ಅಂದ್ರೆ ಇದು ಅದ್ರ ಬಗ್ಗೆ ಹೇಳುವುದಾ ಮಾತಾಜಿ? 1 ರಿಂದ 4 ಚಟುವಟಿಕೆ ಬಗ್ಗೆ ಹೇಳೋಣ. ಚರ್ಚೆ ಮಾಡುದಾ ಮಾತಾಜಿ? ಹೇಳುವ ಚಟುವಟಿಕೆ. ಅಂದ್ರೆ ಒಂದೇ ಈಗ ಒಂದ್ ನೀವೆಲ್ಲರೂ ಈಗೇನೆ ಚರ್ಚೆ ತೋರಿಸಿ. ಮಾಡ್ತೀರಾ? ಒಂದ್ ಚಟುವಟಿಕೆ ಸರಿ ಮಾತಾಜಿ. ನಿಮ್ಗೆ ಅರ್ಥ ಆಗುತ್ತೆ, ನಂತರ ನಾವು ಮಾಡ್ಕೊಳ್ತೇವೆ. ಇವಾಗ 1 ರಿಂದ 4 ಅಂತ ಇದೆ. ಅಂದ್ರೆ ವಿನಾಯಕ್, ಹರೇ ಕೃಷ್ಣ ಮಾತಾಜಿ. ಈಗ ಒಂದು ಮೊದಲನೇ ಗ್ರೂಪ್ ಯಾರು 4 ಜನ ಆಗ್ತೀರಾ? ಎಷ್ಟ್ ಜನ ಇದ್ದೀರಾ ನೀವೀಗ? ವಿನಾಯಕ್ ಪ್ರಭು, ಹರೇ ಕೃಷ್ಣ ಮಾತಾಜಿ. ಜಸ್ಟ್ ಹೀಗೆ ನೀವು ಹೇಳ್ತಾ ಹೋಗ್ಬೋದು. ನಿಮಗೆ ಏನ್ ಅರ್ಥ ಆಯ್ತು ಅದನ್ನ ಹೇಳ್ಬೋದು. ನೀವೇ ತಗೊಂಡು ಯಾರೆಲ್ಲ ಯಾವ್ದರ ಬಗ್ಗೆ ಹೇಳ್ತೀರಾ ಅಂತ ಜಸ್ಟ್ ಹೇಳಿ ಮೌನವಾಗಿ ನೀವೇ ಓದ್ಕೊಂಡು ನಂತರ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ನಮಗೆ ಇದು ಬ್ರೇಕ್ ರೂಮ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲದ ಕಾರಣ. ಈಗ ನೋಡಿ ಇಲ್ಲಿ ಹೇಳ್ತಾರಲ್ವಾ, 1 ರಿಂದ 4 ಅದು ಅಪರಾಧ ಅಂದ್ರೆ ಏನ್ ಮಾಡ್ಬಾರ್ದು ಅನ್ನೋದು ನಮ್ಗೆ ಮೊದಲನೆಯ 6ನೇ ಅಧ್ಯಾಯದಲ್ಲಿ ಇದೆ. ನೀವು ಯಾರು ಚರ್ಚೆ ಮಾಡ್ಕೊಳ್ಳಿ. 4 ಜನ ತಗೊಳ್ಳಿ, ಅಥವಾ ನೀವು ಎಷ್ಟು ಜನ ಇದ್ದೀರಾ? 19 ನಾನು ಬಿಟ್ಟು 18 ಜನ ಇದ್ದೀರಾ. 4 ಗ್ರೂಪ್ ಮಾಡ್ಕೊಳ್ಳಿ. ಯಾರೆಲ್ಲ ಆಗ್ತೀರಾ ಮಾತಾಜಿ? ವರದ ಮಾತಾಜಿ, ವಿನಾಯಕ್ ಪ್ರಭು ನೋಡ್ಕೊಳ್ಳಿ, ನೀವು ಹೇಳಿ. ಸ್ವಲ್ಪ ಹಂಗೆ ಅಂದ್ರೆ ಆ ಪಾಯಿಂಟ್ಸ್ ಅನ್ನ ನೀವ್ ಹೇಳಿ, ಏನ್ ಅರ್ಥ ಆಯ್ತು ಅದನ್ನ ನೀವ್ ಹೇಳಿದ್ರಾಯ್ತು ನಮಗೆ. ಹರೇ ಕೃಷ್ಣ ಮಾತಾಜಿ. 60 ಬರುತ್ತಲ್ಲ, ಅದ್ರೊಳಗೆ 1, 2, 3, 4 ಅದನ್ನ ಹೇಳುದಾ ಮಾತಾಜಿ? ಎಸ್ ಮಾತಾಜಿ, ಎಸ್ ಮಾತಾಜಿ. ಈಗ ನಮಗೆ 1 ರಿಂದ 4 ಮಾತಾಜಿ ಅವ್ರು ಹೇಳ್ತಾರೆ ಯಾವ ಇದು ಅಂತ. ಇಲ್ಲಿ ನಮ್ಗೆ ಮೊದಲೇ ಬರ್ತದೆ ಮಾತಾಜಿ, 6ನೇ ಅಧ್ಯಾಯದಲ್ಲಿ ಬರ್ತದೆ. 1 ರಿಂದ 4 ಮೊದಲನೇದು ಏನಪ್ಪಾ ನಮ್ಮದು ಅಂದ್ರೆ ಸದ್ಗುರುವಿನ ಆಶ್ರಯ. ಆತರ ಮಾತಾಜಿ. ಹಾಗೆ ನೀವು ಆ 4 ನೀವು ಯಾರು ನಿಮ್ಮ ಗ್ರೂಪ್ ಮಾಡ್ಕೊಂಡು ನೀವೇ ಮಾತಾಡಿ ಕೆಲವು ಪಾಯಿಂಟ್ಸ್ ಅನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಳ್ಬೋದು. ಅದೇ ರೀತಿ 5 ರಿಂದ 9 ಅದು ಇನ್ನೊಂದು ಗ್ರೂಪ್, ಹಾಗೆ ಮಾತಾಜಿ. ಆಮೇಲೆ 10, 14 ಹಾಗೆ ನೋಡ್ಕೊಳ್ಳಿ ಯಾರೆಲ್ಲ ಮಾಡ್ತೀರಾ. ಹರೇ ಕೃಷ್ಣ ಮಾತಾಜಿ. ಅಪರಾಧ ಎಷ್ಟೇ ಪುಟದಲ್ಲಿದೆ ಉಂಟು ಮಾತಾಜಿ? ಇಲ್ಲೇ ಪ್ರಭುಜಿ, ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ ಅಲ್ಲದೆ ಅದರಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ತತ್ವಗಳಿದು. ಪ್ರಭುಜಿ ತತ್ವಗಳು ಹೇಳ್ತಾ ಇದ್ದಾರೆ 64 ಅಂಶಗಳಿದೆಯಲ್ಲ, ಅದನ್ನ 6 ಅಧ್ಯಾಯದಿಂದ ನಮ್ಗೆ ಹೇಳ್ತಾ ಹೋಗ್ತಾರೆ ಪ್ರಭುಜಿ. ಎಲ್ಲಿಂದ ತತ್ವಗಳು ನೋಡಿ, ಗೋಸ್ವಾಮಿಯವರ ನಮ್ಮ ಭಕ್ತಿ ಸೇವೆಯಲ್ಲಿ ಸಲ್ಲಿಸುವ ವಿಧಾನ 6ನೇ ಅಧ್ಯಾಯದಲ್ಲಿ 2ನೇ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತತ್ವಗಳು.
ಗೊತ್ತಾಯ್ತಾ? ಹ್ಮ್ ಅಲ್ಲಿಂದ ಪ್ರಾರಂಭವಾಗ್ತದೆ. ಈಗ ಅದೇ ನೀವು ಪ್ರಸ್ತುತ ಪಡಿಸ್ಬೋದು. ನಿಮಗೆ ಏನ್ ಅರ್ಥ ಆಯ್ತು ಈ ಪಾಯಿಂಟ್ ಇಂದ ಅಂತ ನೀವು ಗ್ರೂಪ್ ಅಲ್ಲಿ ಹೇಳ್ಬೋದು. ನಿಮ್ಮ ಗ್ರೂಪ್ ಮಾಡಿ ನೀವು ಯಾವ್ದನ್ನ ತಗೊಳ್ತೀರಾ ಹಾಗೆ. ಇಲ್ಲಿ ಒಬ್ರು 5 ಮತ್ತೆ 9 ತಗೊಳ್ಬೋದು. ನೋಡಿ 5 ಏನಿಕ್ಷಣ ಪ್ರಜ್ಞೆಯಲ್ಲಿ ಮುನ್ನಡೆ ಸಾಧಿಸುವುದು ಹೇಗೆ ಅದನ್ನ ನೀವು ಯಾರಾದ್ರೂ ಹೇಳ್ಬೋದು. ಅದೇ ರೀತಿ 6ನೇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ತೃಪ್ತಾರ್ಥವಾಗಿ ನೀವು ಏನನ್ನಾದರೂ ತೊರೆಯಲು ಹೇಗೆ ಸಿದ್ಧರಾಗ್ತೀರಾ. ಹಾಗೆ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಹರೇ ಕೃಷ್ಣ. ಮಾತಾಜಿ ಒಂದೊಂದ್ ಪಾಯಿಂಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋದ ಮಾತಾಜಿ? ಈಗ ನಮಗೆ ಬ್ರೇಕ್ಔಟ್ ರೂಮ್ ಇದ್ದಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಅಷ್ಟು ಗ್ರೂಪ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ ನನ್ನ ಮೊಬೈಲ್ ಇಂದ. ಅದು ಹಾಗಲ್ಲ, ಯಾಕಂದ್ರೆ ನನಗೆ ಸ್ಕ್ರೀನ್ ಶೇರೇ ಮಾಡಕ್ ಆಗಲ್ಲ ಇದರಿಂದ. ಅದಕ್ಕೋಸ್ಕರ ನಿಮಗೆ ಒಂದೊಂದ್ ಪಾಯಿಂಟ್ಸ್ ನೀವು ಎಷ್ಟು ಜನ ಇದ್ದೀರಾ, ಈಗ ಎಷ್ಟು ಪಾಯಿಂಟ್ಸ್ ಇದೆ ನಿಮಗೆ ಬಂದಿದ್ದು ಹಾಗೆ ಕೂಡ ಹೇಳ್ಬೋದು. ಅಲ್ವಾ ಪ್ರಭುಜಿ? ವಿನಾಯಕ್ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ? ಹಾಗೆ ಕೂಡ ನಾವು ಹೇಳ್ಬೋದಲ್ಲ? ಮಾತಾಜಿ ಹೇಳ್ಬೋದು ಮಾತಾಜಿ. ಮಾತಾಜಿ ಇದು ನನಗೆ ಪುಟ ನಂಬರ್ ಸ್ವಲ್ಪ ಹೇಳಿ ಮಾತಾಜಿ. ಪುಟ ನಂಬರ್ ಹೇಳಿ ಮಾತಾಜಿ. ಪೇಜ್ ನಂಬರ್ 59, 6ನೇ ಅಧ್ಯಾಯ ಪ್ರಭುಜಿ. 6ನೇ ಅಧ್ಯಾಯದಿಂದ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಅದು 6ನೇ ಅಧ್ಯಾಯದಲ್ಲೇ ಇದು ಚರ್ಚಾ ಅದು ಕೊಟ್ಟಿರೋದು ಅವರು. 6ನೇ ಅಧ್ಯಾಯ 59ನೇ ಪೇಜ್. ಮಾತಾಜಿ ಓಕೆ. ಗೋಸ್ವಾಮಿಯರ ಸಾಕಾರಪಡಿಸಿದ ಮೂಲ ತತ್ವಗಳು. ಹಾಗೆ ನೀವು ನೋಡ್ಕೊಂಡು ಹೋಗ್ಬೋದು. ಅದು ನೋಡಿ 5ರಿಂದ 9 ಇಲ್ಲೇ ಇದೆ, 10ರಿಂದ 14 ಇದ್ರಲ್ಲೇ ಇದೆ ಅಲ್ವಾ? ಮತ್ತೆ ನಿಮಗೆ 72 ಪೇಜ್ ಅಲ್ಲಿ ಮತ್ತೆ ಇನ್ನು ಉಳಿದಿದ್ದು ನಿಮಗೆ ಇದ್ರಲ್ಲಿ ಬರ್ತದೆ ಭಕ್ತಿ ತತ್ವಗಳಿಗೆ. ಅದರಲ್ಲಿ ಸಹ 72 ಪೇಜ್ ಅಲ್ಲಿ ಮುಂದಕ್ಕೆ ಬರ್ತದೆ. ಅಂದ್ರೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅವ್ರು ಆತರ. ನೋಡಿ ನಿಮಗೆ ಹೇಗೆ ಗೊತ್ತೋ ಅದು ಹೇಳ್ಬೋದು. 69. ಈಗ ಹೇಳ್ತೀರಾ? ಯಾರಿಗೆ ಗೊತ್ತು? ಸರಿ, ನಿಮ್ಗೆ ಯಾರಿಗೆ ಗೊತ್ತು ಅವರಾದ್ರೂ ಸ್ವಲ್ಪ ಆದ್ರೂ ಕೇಳಿ. ಒಂದು ಮಾತಾಜಿ ಪೇಜ್ ನಂಬರ್ ಎಷ್ಟು ಮಾತಾಜಿ? 6ನೇ ಅಧ್ಯಾಯ 59ನೇ ಪೇಜ್. 59ನೇ ಪೇಜ್ ಮಾತಾಜಿ. ಓಕೆ ಮಾತಾಜಿ. ಬುಕ್ ಓದಲ್ಲ ಎಲ್ಲರೂ? ಹರೇ ಕೃಷ್ಣ. ಹರೇ ಕೃಷ್ಣ. ಬಗ್ಗೆ ಹೇಳ್ತೇನೆ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಯಾಕೆ ತೆಗೆದುಕೊಳ್ಬೇಕು ಅಂದ್ರೆ ಹೇಳಿ ಮಾತಾಜಿ, ಕೇಳಿಸ್ತಾ ಹೇಳಿ. ಅಂದ್ರೆ ಅದು ಮೊದಲನೇ ಹೆಜ್ಜೆ ಆಗಿದೆ. ಅದನ್ನ ಯಾಕೆ ತಗೊಳ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಜ್ಞಾನ ಇರುವಂತದ್ದು ಇರತ್ತೆ. ಆದ್ರೆ ಆ ಜ್ಞಾನವು ನಮಗೆ ಯಾರಿಂದ ಬಂದಿದೆ ಅಂದ್ರೆ ಗುರುವಿನಿಂದ ಬಂದಿದೆ, ಗುರು ಪರಂಪರೆಯಿಂದ ಬರುತ್ತಲ್ಲ. ಅದಕ್ಕೆ ನಾವು ಗುರುಪಾದ ಆಶ್ರಯವನ್ನ ನಾವು ಅದರಿಂದ ತಗೊಂಡು ನಮ್ಗೆ ಅದ್ರೊಳಗೆ ಹೆಚ್ಚು ಮುಖ್ಯ ಅಂದ್ರೆ ಅದ್ರೊಳಗೆ ನಮ್ಗೆ ಏನ್ ಸಿಗತ್ತೆ ಅಂದ್ರೆ ಹೆಚ್ಚು ನಮ್ಗೆ ಗುರುಪಾದಾಶ್ರಯದಿಂದ ನಮಗೆ ಅಂದ್ರೆ ಆ ಗುರು ಪರಂಪರೆಯಿಂದ ಬಂದ ಗುರು ಅಂದ್ರೆ ಕೃಷ್ಣ ಬಂದೇ ಜಗದ್ಗುರು ಅಂತ ಹೇಳ್ತಾರಲ್ಲ. ಈಗ ನಾವೇ ಅರ್ಥ ಮಾಡ್ಕೊಂಡು ನಮ್ಗೆ ಅರ್ಥ ಆಗಲ್ಲ. ಅಂದ್ರೆ ಗುರು ಪರಂಪರೆಯಿಂದ ಗುರುವಿಂದ ಬಂದು ಮಾಡ್ಕೊಂಡ್ರೆ ನಮ್ಗೆ ಅದು ಸರಿಯಾಗಿ ಅರ್ಥ ಆಗತ್ತೆ. ಮತ್ತೆ ಆ ಪರಂಪರೆಯಿಂದ ಬಂದ ಗುರು ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನ ತೋರಿಸ್ತಾನೆ ಅಲ್ವಾ? ಅದಕ್ಕೆ ನಾವು ಗುರು ಪರಂಪರೆಯಿಂದ ಬಂದ ಗುರುವಿನ ಪಾದಾಶ್ರಯವನ್ನು ನಾವು ಪಡ್ಕೊಳ್ಬೇಕು. ಅದ್ರೊಳಗೆ ನಮ್ಗೆ ಸಾಧನಾ ಭಕ್ತಿ ಹೇಗೆ ಹೇಳುವಂತದ್ದನ್ನ ಆ ಗುರು ನಮ್ಗೆ ತೋರ್ಸ್ಕೊಡ್ತಾನೆ. ಅದ್ರೊಳಗೆ ಭೌತಿಕ ವಿಷಯ ಹೇಳುವಂತದ್ದು ಇರತ್ತೆ. ಅದ್ರೊಳಗೆ ನಾವು ಹೇಗೆ ವಿರಕ್ತರಾಗಬೇಕು, ಮತ್ತೆ ಆಧ್ಯಾತ್ಮಿಕದಲ್ಲಿ ನಾವು ಹೇಗೆ ಮುನ್ನಡೆಯಬೇಕು, ಅದನ್ನ ಆ ಗುರುವಿನಿಂದ ನಾವು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಗುರುಪಾದಾಶ್ರಯವನ್ನ ಪಡ್ಕೊಳ್ಬೇಕು. ಮತ್ತೆ ಮಾರ್ಗದರ್ಶನ, ಗುರುವಿನಿಂದ ನಮ್ಗೆ ಮಾರ್ಗದರ್ಶನ ಸಿಗತ್ತೆ. ಅಂದ್ರೆ ನಮ್ಗೆ ಗುರುವಿನ ಆಶ್ರಯವಿದೆ. ನಿಮ್ಗೆ ಭಕ್ತಿ ಹೇಗೆ ಮಾಡುವಂತದ್ದು ಅಂದ್ರೆ ನಾವು ಭೌತಿಕದಲ್ಲಿ ಮುಳುಗಿದ್ದೇವಲ್ಲ, ಭೌತಿಕದಿಂದ ನಮ್ಗೆ ಹೇಗೆ ವಿರಕ್ತಿಯನ್ನ, ಭೌತಿಕದಲ್ಲಿ ಇದ್ದುಕೊಂಡು ಭಕ್ತಿಯನ್ನು ಮಾಡ್ಬೇಕು ಅಲ್ವಾ? ಅಂದ್ರೆ ಕ್ರಿಯೆಯನ್ನ ಮಾಡ್ಬೇಕು, ಆ ಕ್ರಿಯೆಯ ಫಲವನ್ನ ತ್ಯಜಿಸಬೇಕು. ಇದೆಲ್ಲ ನಿಮ್ಗೆ ಹೇಗ್ ತಿಳಿಯುತ್ತೆ ಅಂದ್ರೆ ಗುರು ಪರಂಪರೆಯಿಂದ ಬಂದ ಗುರುವಿನಿಂದ ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಗುರುಪಾದಾಶ್ರಯ ನಾವು ಪಡ್ಕೊಳ್ಬೇಕು. ಮತ್ತೆ ಎರಡನೇ ಅಂದ್ರೆ ಆಶ್ರಯ ಪಡೆಯುವ ಹಂತ ಹೇಗಿದೆ ಅಂದ್ರೆ ಗುರುವಿನ ಗುರುಪಾಠ. ನಮ್ಗೆ ಗುರು ಸರಿಯಾದ ಗುರು ಎಲ್ಲಿ ಸಿಗತ್ತಾನೆ ಅಂದ್ರೆ ನಮ್ಗೆ ಆ ಪರಂಪರೆಯಿಂದ ಬಂದ ಗುರು ಅಂದ್ರೆ ನಮ್ಗೀಗ ಪ್ರಭುಪಾದರು ಬಂದಿದ್ದಾರಲ್ಲ, ಪ್ರಭುಪಾದರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಗುರು ಪರಂಪರೆಯಿಂದ ಗುರುವಿನ ಅಂದ್ರೆ ಪ್ರಭುಪಾದರ ಕೆಳಗೆ ಕೈ ಕೆಳಗೆ ಯಾರು ಯಾರು ಶಿಕ್ಷಿಸಿದ್ದಾರೋ ಅಂತಹ ಗುರುವಿನ ಕೈಯಿಂದ ನಾವು ಆ ಗುರುಪಾದಾಶ್ರಯವನ್ನ ಪಡೆದುಕೊಳ್ಳಬಹುದು ಮಾತಾಗಿ. ಮತ್ತೆ
ಎರಡನೇದಾಗಿ ಆ ಗುರುಪಾದಾಶ್ರೀ ಅವರಿಂದ ಪಡೆದುಕೊಂಡ ನಂತರ ನಮ್ಗೆ ಹುಡುಕಾಟ ಅಂದ್ರೆ ಶರಣಾಗತಿ, ನಮ್ಮಲ್ಲಿ ಶರಣಾಗತ ಮನೋಭಾವನೆ ಹೇಳುವಂತದ್ದು ನಮ್ಮಲ್ಲಿ ಇರಬೇಕು. ಮತ್ತೆ ವಿನಯ ಇರಬೇಕು. ಅಂದ್ರೆ ಸಂಪೂರ್ಣವಾಗಿ ನಾವು ಭಗವಂತನಿಗೆ ಶರಣಾಗಬೇಕು ಅಲ್ವಾ. ಅಂದ್ರೆ ಈ ಭೌತಿಕದಲ್ಲಿ ನಮಗೆ ಅಹಂಕಾರ ಇರುತ್ತೆ. ಯಾರು ನೀನು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡ್ರೆ ನಮ್ಗೆ ಅಲ್ಲಿ ಅಹಂಕಾರ ಬಂದ್ಬಿಡುತ್ತೆ. ಅಂದ್ರೆ ಅದ್ರೊಳಗೆ ಏನು ಇರಲ್ಲ, ಅದೆಲ್ಲ ನಮ್ಗೆ ಮಾತನಾಡುವಂತ ಶಕ್ತಿಯನ್ನ ಆ ಭಗವಂತನ ನಮ್ಗೆ ಕೊಟ್ಟಿರ್ತಾನೆ. ಆದ್ರೆ ನಾನು ಇರುವಂತದ್ದನ್ನ ನಾವು ಸ್ವೀಕರಿಸಬಾರ್ದು. ಅಂದ್ರೆ ನಾನು ಇರುವಂತದ್ದನ್ನ ತೆಗೆಯಬೇಕು. ಅಹಂಕಾರ ಅಂದ್ರೆ ಅದ್ರನ್ನ ನಾವು ಪ್ರತಿಫಲಿಸಬೇಕು. ಅದಕ್ಕಾಗಿ ಸಂಪೂರ್ಣವಾಗಿ ಶರಣಾಗಬೇಕು. ವಾಚ ಮನಸ್ಸು ನಾವು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು. ಮತ್ತೆ ವಿನಯ ಹೇಳುವಂತದ್ದು ಬೇಕು. ಅಂದ್ರೆ ದರ್ಪದಿಂದ ನಾವು ಯಾವುದೋ ಒಂದನ್ನ ದರ್ಪ ಕಾಣಿಸಬಾರದು ಅಲ್ವಾ. ಅದಕ್ಕೆ ವಿನಯತೆಯಿಂದ, ವಿನಯ ಅಂದ್ರೆ ವಿನಯ ವಿಧೇಯತೆ ಅನ್ನುವಂಥದ್ದು ಇರುತ್ತಲ್ಲ, ಆ ವಿನಯ ವಿಧೇಯತೆಯಿಂದ ನಾವು ಶರಣಾಗತರಾಗ್ಬೇಕು. ಅಂದ್ರೆ ಆ ಶರಣಾಗತಿ ಅಂದ್ರೆ ಅಹಂಕಾರದಿಂದ ತೋರಿಕೆಗಾಗಿ ಮಾಡುವುದು ಅಲ್ವಾ. ಪಲಗುವ ಇರಜ್ಞ ಹಾಗಲ್ಲ. ನಿತ್ಯ ಅಹಂಕಾರ ಹಾಗಲ್ಲ. ಅಂದ್ರೆ ಸಂಪೂರ್ಣವಾಗಿ ಕಾಯವಾಚ ಮನಸ್ಸ ಸಂಪೂರ್ಣವಾಗಿ ಭಗವಂತನು ಹೇಗೆ ಕಲಿಸಿದ ಪ್ರತಿನಿಧಿ ಆ ಗುರು ಇದನ್ನಲ್ಲ, ಅವನಿಗೆ ಸಂಪೂರ್ಣವಾಗಿ ನಾವು ಶರಣಾಗತರಾಗ್ಬೇಕು. ಮತ್ತೆ ಅವರ ಕೈಯಿಂದ ನಾವು ದೀಕ್ಷೆ ತೆಗೆದುಕೊಳ್ಬೇಕು. ಯಾಕೆ ದೀಕ್ಷೆ ತೆಗೆದುಕೊಳ್ಬೇಕು ಅಂದ್ರೆ ನಮ್ಮ ಮನಸ್ಸು ನಮ್ದು ಅಪರಿಪೂರ್ಣ ಇಂದ್ರಿಯ ಅಲ್ವಾ. 4 ನಮ್ಮಲ್ಲಿ ದೋಷಗಳು ಇರುತ್ತಲ್ಲ, ಆ ದೋಷಗಳು ನಮ್ಗೆ ಏನ್ ಮಾಡಿದ್ರು ನಾವು ಸರಿಯಾಗಿ ಏನೇ ಮಾಡಿದ್ರು ಮತ್ತೊಂದು ದೋಷದಿಂದ ನಾವು ಮತ್ತೆ ದೂಷಿತರಾಗುತ್ತೇವಲ್ಲ. ಅದಕ್ಕೆ ದೀಕ್ಷೆಯನ್ನು ಸ್ವೀಕರಿಸಿದ್ರೆ ನಾವು ಮಾಡಿದ ದೋಷ ಹೇಳುವಂಥದ್ದು ಭಗವಂತ ಅದನ್ನ ಗುರು ಇದ್ದಾನಲ್ಲ ಅವನ ಕೈಯಿಂದ, ಅಂದ್ರೆ ನಾವೀಗ ಸ್ಟಾರ್ಟಿಂಗ್ ನಾವು ಜಪ ಮಾಡ್ತೇವೆ ಅಲ್ವಾ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅಂತ. ಅಂದ್ರೆ ಅದನ್ನ ತಪ್ಪನ್ನ ಅವನು ಸ್ವೀಕರಿಸ್ತಾನೆ, ಅಂದ್ರೆ ತಾನು ತೆಗೆದುಕೊಳ್ತಾನೆ. ಅದಕ್ಕೆ ದೀಕ್ಷೆ ಹೇಳುವಂತದ್ದು ನಾವು ಆ ಭಗವಂತನ ಕಲಿಸಿದ ಪ್ರತಿನಿಧಿ ಸದ್ಗುರುವಿಂದ ನಾವು ತೆಗೆದುಕೊಳ್ಬೇಕು. ಮತ್ತೆ ಅವರ ಆಜ್ಞಾ ಪಾಲನೆಯನ್ನ ಮಾಡ್ಬೇಕು. ಆಜ್ಞಾ ಪಾಲನೆ ಯಾಕೆ ಮಾಡ್ಬೇಕು ಅಂದ್ರೆ ಆಜ್ಞಾ ಪಾಲನೆ ಮಾಡ್ಬೇಕಾದ್ರೆ ನಾವು ಅದನ್ನ ನಾವು ಕಡೆಗಣಿಸಬಾರದು. ಆ ಗುರುವು ನಡೆದ ಅದನ್ನ ಅನುಮಾನವಿಲ್ಲದೆ, ಅಂದ್ರೆ ಗುರು ಹೇಳಿದ್ದು ವೇದವಾಕ್ಯ ಅಲ್ವಾ, ಆ ವೇದವಾಕ್ಯ ಅಂತ ಅದನ್ನ ನಾವು ಅನುಮಾನವಿಲ್ಲದೆ ಶ್ರದ್ಧೆಯಿಂದ ಅದನ್ನ ನಾವು ಪರಿಪಾಲನೆ ಮಾಡ್ಬೇಕು. ಮತ್ತೆ ಅವರಿಗೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆ, ನೀವು ಹೇಳಿದ್ರಲ್ಲ ಈಗ ಮಾತ್ರ ಗುರುವಿನ ಕೈಯಿಂದ ನಾವು ಸೇವೆ ಮಾಡ್ಕೊಂಡು ಸೇವೆಯನ್ನು ಮಾಡ್ಬೇಕಾದ್ರೂ ಯಾವುದೋ ಒಂದು ಭಾವನೆ ಇರಬಾರ್ದು. ನಿರ್ವಿಕಾರವಾದ ಭಾವನೆ ಇದ್ಕೊಂಡು ನಾವು ಭಗವಂತನಿಗೆ ಸೇವೆ ಮಾಡ್ಕೊಂಡು ಗುರುವಿಗೆ ಸೇವೆ ಮಾಡ್ಕೊಂಡು ಪ್ರಶ್ನೋತ್ತರವನ್ನ ಅಂದ್ರೆ ಕೇಳ್ಬೇಕು. ಅದಕ್ಕೆ ಗುರುವಿನ ಆಶ್ರಯ ಪಡಿಬೇಕು ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ನೆಕ್ಸ್ಟ್ ಮಾತಾಜಿ. ಮಾತಾಜಿ ಒಂದನ್ನೇ ಅಲ್ಲ ಮಾತಾಜಿ, ಎಲ್ಲಾನು ಅರ್ಥ ಆದಷ್ಟು ಹೇಳ್ತೇನೆ ಮಾತಾಜಿ. ಎಲ್ಲಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಮಾತಾಜಿ. ಇಲ್ಲ ಮಾತಾಜಿ, ಎಲ್ಲಾರು ಕಲೀಲಿಕ್ಕೆ ಬಂದಿರೋದು ಮಾತಾಜಿ. ನಾವು ಭಗವಂತನಲ್ಲಿ ತಪ್ಪೆಲ್ಲ ನೋಡ್ಲಿಕ್ಕಿಲ್ಲ ಮಾತಾಜಿ. ಕೃಷ್ಣ ಸ್ವೀಕಾರ ಮಾಡ್ತಾರೆ ನಮಗೆ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶೀಲಾರೂಪ ಗೋಸ್ವಾಮಿ ಅವರು ಮುಖ್ಯವಾಗಿ ಇಲ್ಲಿ ಭಕ್ತಿ ಅಂದ್ರೆ ಏನು, ಭಕ್ತ ಮಾಡುವಂತಹ ಭಕ್ತಿ ಅದು ಪುಸ್ತಕದ ಜ್ಞಾನಕ್ಕೆ ಮಾತ್ರ ಅಂಟಿಕೊಂಡಂತ ಭಕ್ತಿ ಆಗಿರ್ಬಾರ್ದು. ಆ ಭಕ್ತಿಯಲ್ಲಿ ಈ 64 ಅಂಗಗಳು ಅದು ಭಕ್ತಿಯ ಅಂಗಗಳು ಅಂತಾನೆ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ನಾವು ಹೇಗೆ ಹಲವಾರು ದೇವಸ್ಥಾನಕ್ಕೆ ಹೋಗಿ ನದಿಯಲ್ಲಿ ಮಿಂದು ಪಾಪ ಮೋಚಿತವಾಗುತ್ತೆ ಅಂತ ಭಾವಿಸ್ತೇವೆ, ಆದ್ರೆ ಇಲ್ಲಿ ನಿಜವಾಗಿ ಇಲ್ಲಿ ಇಸ್ಕಾನಲ್ಲಿ ಬಂದಾಗ ವೈಷ್ಣವರಲ್ಲಿ ಹೇಳ್ತಾರೆ ರೂಪ ಗೋಸ್ವಾಮಿ ಅವರು ನಮಗೆ ಇಲ್ಲೂ ಅಗತ್ಯ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಸತ್ತು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅಲ್ಲೂ ಕೂಡ ರೂಪ ಗೋಸ್ವಾಮಿ ಅವರ ಅಗತ್ಯ ಇದೆ. ಅಲ್ಲಿ ಅವರು ರೂಪ ಮಂಜರಿ ಆಗಿದ್ರೆ ಇಲ್ಲಿ ಭೌತಿಕ ಜಗತ್ತಲ್ಲಿ ಅವರ ಒಂದು ಅಧ್ಯಯನ, ಅವರ ಏನು ಗ್ರಂಥಗಳಿದೆ ಗ್ರಂಥಗಳನ್ನು ಓದೋದ್ರ ಮೂಲಕ ನಾವು ಮಾಡಿದಂತಹ ಪಾಪಗಳಿಂದ ನಾವು ವಿಮೋಚನೆ ಪಡೆಯಬೇಕು. ಆದಷ್ಟು ನಾವು ಅಂದ್ರೆ ಅವರ ಗ್ರಂಥಗಳನ್ನು ಓದುವಾಗ ನಾವು ಅದು ಪಾಪವನ್ನು ಕಳೀತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಭಕ್ತಿ ಅಂದ್ರೆ ಏನು ಅನ್ನುವಂತೆ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಹೇಳುವಂತದ್ದು. ಅಂದ್ರೆ ಈ 64 ಅಂಗಗಳಲ್ಲಿ ಆ ಭಕ್ತಿಯನ್ನು ಅವರು ವಿವರಿಸಿದ್ದಾರೆ. ಇದು ಕೇವಲ ಅಂದ್ರೆ ಆಚರಣೆಗಳಲ್ಲ, ಭಕ್ತನ ದೇಹ, ಮನಸ್ಸು, ಮಾತು, ಸಮಯ ಮತ್ತು ಅವನ ಜೀವನ ಹೇಗೆ ನಾವು ಕೃಷ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅದರ ಮಾರ್ಗ ಅನ್ನುವ ರೀತಿಯಲ್ಲಿ 64 ಅಂಗಗಳನ್ನು ಹೇಳ್ತಾರೆ ಅವರು. ಅಂದ್ರೆ ಅಲ್ಲಿ ಭಕ್ತಿ ಮೊದಲು ಪ್ರಾರಂಭ ಆಗೋದೇ ಮಾತಾಜಿ ಹೇಳ್ದಾಗೆ ಗುರು ಪಾದಾಶ್ರಯದಿಂದ ಆಗತ್ತೆ. ಯೋಗ್ಯವಾದ ಗುರುವನ್ನು ನಾವು ಆಶ್ರಯಿಸೋದು ಭಕ್ತಿಯಲ್ಲಿ ತುಂಬಾ ಮುಖ್ಯ ಅನ್ನುವಂಥದ್ದು. ಆ ಯೋಗ್ಯವಾದ ಗುರು ಇಡೀ ನಮ್ಮ ಜೀವನವನ್ನು ಬದಲಾಯಿಸ್ತಾನೆ. ಅವರಿಂದ ನಾವು ದೀಕ್ಷೆ ಮತ್ತು ಭಕ್ತಿಯ ಮಾರ್ಗದರ್ಶನವನ್ನು ಸ್ವೀಕರಿಸೋದು, ಅವರ ಸೇವೆ ಮಾಡುವಂಥದ್ದು, ಸಾಧು ಸಂಘ ಮಾಡುವಂಥದ್ದು. ಸೊ
ಆ ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ಹೇಳ್ತಾರೆ. ಈ ರೀತಿಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಅಂತ. ಸೊ ಎಲ್ಲರ ಮನೆತನ ಬಂದಂತಹ ರೀತಿ ರಿವಾಜುಗಳು ಬೇರೆ ಬೇರೆ ಆಗಿರುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯೋಗ್ಯವಾದ ಗುರುವನ್ನು ಸ್ವೀಕರಿಸುವ ಮೂಲಕ ಅವರು ಹೇಳಿದಂತಹ ನಿಯಮ ನಿರ್ದೇಶನಗಳನ್ನು ಚಾಚು ತಪ್ಪದೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮಿಗೂ ಕೂಡ ಪರಿಪೂರ್ಣರಾಗಿ ಭಕ್ತರಾಗಬಹುದು ಅನ್ನುವಂಥದ್ದು ಕೂಡ ನಮಗೆ ಇದರ ಮೂಲಕ ಅವರು ಹೇಳ್ಕೊಡ್ತಾರೆ. ಸೊ ಭಕ್ತಿ ರಸಾಮೃತ ಸಿಂಧುವಲ್ಲಿ ಅದೇ ರೀತಿಯಲ್ಲಿ ನವವಿಧ ಭಕ್ತಿಯ ಬಗ್ಗೆ ಕೂಡ ಹೇಳ್ತಾರೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನದ ನವವಿಧ ಭಕ್ತಿ ಹೇಗೆ ವಿಶೇಷ ಸ್ಥಾನ ಇದೆ ಅಂತ. ಕೃಷ್ಣನ ನಾಮ, ರೂಪ, ಗುಣ, ಲೀಲೆಗಳನ್ನ ನಾವು ಕೇಳುವಂತದ್ದು ಶ್ರವಣ ಆದ್ರೆ, ಅವನ ನಾಮವನ್ನು ಜಪಿಸುವಂತದ್ದು, ಕೀರ್ತನೆ ಮಾಡುವಂತದ್ದು, ಸದಾ ಮನಸ್ಸಿನಲ್ಲಿ ಅವನನ್ನು ಸ್ಮರಿಸುವಂತದ್ದು. ಅದೇ ರೀತಿ ದೇವರ ವಿಗ್ರಹಾರಾಧನೆ, ಪ್ರಾರ್ಥನೆ ಮಾಡುವಂಥದ್ದು ವಂದನ. ಅದೇ ರೀತಿ ನಾವು ಕೃಷ್ಣನ ದಾಸನೆಂದು ನಾವು ಭಾವಿಸಿ ಸೇವೆ ಮಾಡಬೇಕು ಅನ್ನುವಂಥದ್ದು. ಅಲ್ಲಿ ಅದೇ ರೀತಿ ಸಖ್ಯ ಭಾವ ನಮ್ಮಲ್ಲಿ ಇರಬೇಕು, ಭಗವಂತನಿಗೆ ಆ ಒಂದು ಸೇವೆಯನ್ನು ಮಾಡುವಂತ ರೀತಿಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಈ 64 ಅಂಗಗಳ ವಿಶೇಷತೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಆ ಜೀವನದ ಪ್ರತಿಯೊಂದು ಕಾರ್ಯವನ್ನು ಹೇಗೆ ನಾವು ಆ ಕೃಷ್ಣನ ಸೇವೆಯಾಗಿ ಪರಿವರ್ತಿಸಬಹುದು ಅಂತ. ಆ ಕಿವಿಗಳಲ್ಲಿ ಇವಾಗ ಶ್ರವಣದಲ್ಲಿ ಕೃಷ್ಣನ ಕಥೆಯನ್ನು ಕೇಳ್ಬಹುದು, ನಾಲಿಗೆಯಲ್ಲಿ ನಾಮವನ್ನು ಜಪಿಸಬಹುದು, ಕಣ್ಣುಗಳಲ್ಲಿ ಕೃಷ್ಣದ ವಿಗ್ರಹದ ದರ್ಶನ ಮಾಡಬಹುದು, ಇನ್ನು ಕಾರ್ಯೇಂದ್ರಿಯಾದ ಕೈಗಳಲ್ಲಿ ದೇವರ ಸೇವೆ ಮಾಡಬಹುದು, ಮನಸ್ಸು ಕೃಷ್ಣನನ್ನು ಸ್ಮರಿಸಬಹುದು. ಹೀಗೆ ನಮ್ಮ ಎಲ್ಲ ಇಂದ್ರಿಯಗಳು ಭೌತಿಕ ವಿಷಯಗಳಲ್ಲಿ ಅಲೆದಾಡದೆ ಕೃಷ್ಣನ ಸೇವೆಯಲ್ಲಿ ತೊಡಗುತ್ತದೆ ಈ ರೀತಿಯಲ್ಲಿ ನಾವು ಭಕ್ತಿ ಮಾಡಿದ್ರೆ ಅಂತ. ಅದೇ ರೀತಿ ಅವರು ಹೇಳ್ತಾರೆ ಮುಂದುವರೆದು, ಅಂದ್ರೆ ಸಾಧು ಸಂಘ, ನಾಮ ಸಂಕೀರ್ತನೆ, ಮತ್ತೆ ನಾವು ಭಾಗವತ ಶ್ರವಣ, ಇದನ್ನೆಲ್ಲ ನಾವು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು. ಇದರಿಂದ ಕೂಡ ಭಕ್ತಿ ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ವಿಶೇಷವಾಗಿ ಕಲಿಯುಗದಲ್ಲಿ ಸುಲಭ ಸಾಧನೆ ಅಂತ ಹೇಳಿದ್ರೆ ನಾಮ ಸಂಕೀರ್ತನೆ, ಕೃಷ್ಣನ ಪವಿತ್ರ ನಾಮ ಶ್ರದ್ಧೆಯಿಂದ ಜಪಿಸುವಂತದ್ದು. ಇದರಿಂದ ಏನಾಗುತ್ತೆ, ಹೃದಯ ನಿಧಾನವಾಗಿ ಶುದ್ಧ ಆಗತ್ತೆ, ಮತ್ತೆ ಕೃಷ್ಣನೊಂದಿಗೆ ನಮ್ಮ ನಿತ್ಯ ಸಂಬಂಧದ ಅರಿವು ಅನ್ನುವಂಥದ್ದು ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಸೊ ಇಲ್ಲಿ 64 ಭಕ್ತಿಯ ಅಂಗ ಏನ್ ಹೇಳ್ತೀವಿ, ಇಲ್ಲಿ ಭಕ್ತಿಯ ಉದ್ದೇಶ ಕೇವಲ ನಿಯಮವನ್ನು ನಾವು ಪಾಲಿಸುವಂತದ್ದಲ್ಲ. ಅದು ಕೇವಲ ನಮಗೆ ನಿಯಮ ಆಗಿರಬಾರ್ದು. ಅದು ನಮಗೆ ಭಕ್ತಿಯ ನಿಜವಾದ ಗುರಿ, ಕೃಷ್ಣನ ಮೇಲಿನ ಪ್ರೇಮವನ್ನು ಜಾಗೃತಗೊಳಿಸುವಂತದ್ದು. ನಾವಿವಾಗ ಹಲವಾರು ಧಾರ್ಮಿಕ ಆಚರಣೆಯನ್ನು ಮಾಡ್ಬೋದು ಅಲ್ವಾ, ಆದ್ರೆ ಕೃಷ್ಣನ ಮೇಲಿನ ಪ್ರೀತಿ ಮತ್ತು ಸೇವಾ ಭಾವ ಬೆಳೆಯದಿದ್ರೆ ಆ ಭಕ್ತಿಯ ಆಂತರಿಕ ಉದ್ದೇಶ ಅಲ್ಲಿ ಪೂರ್ಣವಾಗೋದಿಲ್ಲ. ನಾವು ಅನ್ಕೊಳ್ಬಹುದು ಇವಾಗ ನಾವು ದೀಕ್ಷೆ ಪಡಿಬೇಕು ಅಂತ ಆಸೆ ಇರುತ್ತೆ ನಮ್ಮಲ್ಲಿ, ನಾನು ಭಕ್ತರಾಗ್ಬೇಕು, ನಾ ತಿಲಕಧಾರಣೆ ಮಾಡ್ಬೋದು, ನಾನು 3 ಸುತ್ತು ಇದು ಹಾಕ್ಬೋದು, ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರ್ಬೋದು, ಚಾಯ ಕಾಫಿ ಎಲ್ಲ ಬಿಟ್ಟಿಡ್ಬೋದು. ಆದ್ರೆ ಆಂತರಿಕವಾಗಿ ಸೇವಾ ಭಾವ ಅನ್ನುವಂಥದ್ದು ಒಳಗೆ ಬೆಳೆಯದಿದ್ರೆ, ಇವಾಗ ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅಲ್ವಾ, ಅರ್ಜುನ ನೀನು ಅನಸೂಯ, ಅದಕ್ಕೆ ನಾನು ನಿಂಗೆ ರಾಜವಿದ್ಯಾ ರಾಜಗುಹ್ಯ ಅನ್ನುವಂತ ಯೋಗವನ್ನು ಇದೆ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಮುಖ್ಯ ಒಂದು ಲಕ್ಷಣ ಭಕ್ತಿ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಅಂತ ಬರ್ಬೇಕಾದ್ರೆ ಅಲ್ಲಿ ಅಸೂಯೆ ಅನ್ನುವಂಥದ್ದು ಲವಲೇಶ ನಮ್ಮಲ್ಲಿ ಇರಬಾರ್ದು, ಅಹಂಭಾವ ಅನ್ನುವಂಥದ್ದು ಕೂಡ ಇರಬಾರ್ದು. ನಾವೆಲ್ಲ ಆಚರಣೆಗಳು ಮಾಡಿ ಕೃಷ್ಣನ ಮೇಲಿನ ಆ ಪ್ರೀತಿ ನಿಷ್ಕಲ್ಮಶವಾಗಿಲ್ಲದಿದ್ರೆ, ಸೇವಾ ಭಾವ ಬೆಳೆಯದಿದ್ರೆ ಭಕ್ತಿಯ ಆಂತರಿಕ ಉದ್ದೇಶ ಇನ್ನೂ ಪೂರ್ಣವಾಗಿಲ್ಲ ಅಂತ ಅರ್ಥ. ಮತ್ತೊಂದೆಡೆ ನಾವು ಶ್ರದ್ಧೆಯಿಂದ ಈಗ ಕೃಷ್ಣ ನಾಮವನ್ನು ಜಪಿಸ್ಬೋದು, ಸಾಧು ಸಂಘ ಮಾಡಿ, ಕೃಷ್ಣನ ಕಥೆಯನ್ನು ಕೇಳಿ, ಕರ್ತವ್ಯಗಳನ್ನು ಕೃಷ್ಣನಿಗೆ ಅರ್ಪಿಸುವ ಮೂಲಕ ಆ ತರ ನಾವು ಅಲ್ಲಿ ಭಕ್ತಿ, ಆ ಭಾವ ಅನ್ನುವಂಥದ್ದು ಬದಲಾವಣೆ ಆದಾಗ ಮಾತ್ರ ಭಕ್ತಿ ಅನ್ನುವಂಥದ್ದು ಪರಿಪೂರ್ಣತೆ ಆಗತ್ತೆ ಅನ್ನುವಂಥದ್ದು. ಈ 64 ಅಂಗಗಳು ಮುಖ್ಯವಾಗಿ ನಮ್ಮ ಜೀವನವನ್ನು ಕೃಷ್ಣಮಯವಾಗಿಸುವಂತಹ ಮಾರ್ಗಸೂಚಿಗಳನ್ನಾಗಿ ನಾವು ಅದು ತಕೊಳ್ಬೇಕು. ನಾವು ಕೇವಲ ಅದು ಮಾಡಿದ್ರೆ ಸಾಲದು, ಅದು ಕೇಳುವಂಥದ್ದು ಮಾಡುವಂಥದ್ದು ಧಾರ್ಮಿಕ ಆಚರಣೆಗಳಲ್ಲ. ಅಲ್ಲಿ ಭಾವ ಬದಲಾವಣೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗುವಂಥದ್ದು. ಇಲ್ಲಿ ನಮ್ಮ ಇಂದ್ರಿಯಗಳನ್ನು ಶುದ್ಧಗೊಳಿಸುತ್ತೆ. ಈ ರೀತಿ ನಾವು 64 ಅಂಗಗಳನ್ನು ಫಾಲೋ ಮಾಡಿದ್ರೆ ಮನಸ್ಸನ್ನು ಸ್ಥಿರಗೊಳಿಸುತ್ತೆ, ಅಹಂಕಾರವನ್ನು ಕಡಿಮೆ ಮಾಡುತ್ತೆ, ಕೃಷ್ಣನೊಂದಿಗೆ ನಮ್ಮ ನಿತ್ಯ ಸಂಬಂಧವನ್ನು ಅದು ನಮಗೆ ನೆನಪಿಸುತ್ತೆ. ಏನು ನೀನು ಅನ್ನುವಂಥದ್ದು ಅಲ್ವಾ, ನಾನಿಲ್ಲಿ ಏನೇನು ಅಲ್ಲ, ನಾನು ಕೃಷ್ಣನ ಸೇವಕ ಅಲ್ವಾ. ಅಂತಿಮವಾಗಿ ಆ ನಮ್ಮ ಭಕ್ತಿಯ ಪಯಣ ಅನ್ನುವಂಥದ್ದು ಆಚರಣೆಯಿಂದ ಪ್ರೀತಿಯ ಕಡೆಗೆ ಬರಬೇಕು, ನಿಯಮದಿಂದ ಅದು ರುಚಿಯ ಕಡೆಗೆ ಬರಬೇಕು, ರುಚಿಯಿಂದ ಕೃಷ್ಣನ ಪ್ರೇಮದ ಕಡೆಗೆ ಅದು ಬರಬೇಕು. ಅದಕ್ಕಾಗಿ ನಾವು ಈ 64 ಅಂಗಗಳನ್ನು ಮುಖ್ಯವಾಗಿ ಜೀವನದಲ್ಲಿ ಪರಿಗಣಿಸ್ಕೊಳ್ಬೇಕು. ಮಾತಾಜಿ ಪ್ರತಿಯೊಂದು ಅಂಗ ಹೇಳುವಷ್ಟು ಜ್ಞಾನ ಇಲ್ಲ ಮಾತಾಜಿ, ಸೊ ಇದು ಒಟ್ಟು ಸೇರಿ ಹೇಳಿದೀನಿ ಮಾತಾಜಿ, ಅರ್ಥ ಆಗಿರುವಂತದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದ್ದೇನೆ. ಖಂಡಿತ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಲ್ಲ? ಹರೇ ಕೃಷ್ಣ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಎಸ್ ಮ್ಯಾಮ್.
ಹರೇ ಹೇಳಿ ಕೃಷ್ಣ. ಮಾತಾಜಿ. ಧನ್ಯವಾದ. ಮತ್ತೆ ಇನ್ಯಾರು ಹೇಳ್ತೀರಾ? ಮಾತಾಜಿ ಒಂದು ಮಾತಾಜಿ. ಪ್ರಶ್ನೆ ಉಂಟು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಯಾಮ ರೂಪಿಣಿ ಗೋಪಿ ದೇವಿದಾಸಿ ಮಾತಾಜಿ. ಪ್ರಭುಜಿ ಹೇಳಿ. ಒಂದು ಸಣ್ಣ ಪ್ರಶ್ನೆ ಮಾತಾಜಿ. ಹೇಳಿ ಪ್ರಭುಜಿ, ಹೇಳಿ ಹೇಳಿ. ಮಾತಾಜಿ, ಈಗ ನಮಗೆ ಗುರುಗಳನ್ನ ನಾವು ಆಯ್ಕೆ ಮಾಡ್ಕೋತೀವಲ್ಲ ಮಾತಾಜಿ. ಈಗ ನಾವು ಜನರಲ್ ಆಗಿ ಯಾರು ನೋಡಿದಾಗ ಇಂಥ ಗುರುಗಳು ನಮಗ್ ಬೇಕಂತ ನಮಗ್ ಅನ್ಸತ್ತೆ. ಬಟ್ ನಾನು ಎಲ್ಲೊಂದು ಕೇಳಿಪಟ್ಟೆ ಮಾತಾಜಿ, ಯಾವ ರೀತಿ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಗುರುಗಳು ನೋಡಿದ ತಕ್ಷಣ ನಮ್ಮಲ್ಲಿ ಪ್ರೇಯಸಿ ನೋಡಿತರ ಅಥವಾ ಪ್ರಿಯಕರ ನೋಡಿತರ ಭಾವನೆ ಬರ್ಬೇಕಂತ ಮಾತಾಜಿ. ಹೌದಾ ಮಾತಾಜಿ ಅದು? ಮಾತಾಜಿ ನಂಗೂ ಅದು question ಗುರುವನ್ನ ಇತ್ತು ಮಾತಾಜಿ. ಎಸ್ ಪ್ರಭುಜಿ. ಮಾತಾಜಿ, ಅದೇ ದೊಡ್ಡ ಒಂದು ಸಂಶಯ ಮಾತಾಜಿ. ಅಂದ್ರೆ ನಾವು ದೀಕ್ಷೆ ತಕೊಳ್ಳುವಾಗ ಗುರುವನ್ನು ಚೂಸ್ ಮಾಡೋದು ಹೇಗೆ ಅಂತ. ಈಗ ನಮ್ಗೆ ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ಇದೇ ಹರೇ ಕೃಷ್ಣ ಪ್ರಭುಜಿ ಕೇಳ್ತದಾ? ಅಲ್ಲ, ನನ್ನ ಪ್ರಶ್ನೆ ಅರ್ಥ ಆಯ್ತಾ ಮಾತಾಜಿ ನಿಮಗೆ? ಗೊತ್ತಾಯ್ತು. ನಾವಿಗೆ ನೋಡಿದ ತಕ್ಷಣ ಗುರುವನ್ನ ಪ್ರೇಯಸಿ ನೋಡುವ ಆತರ ಭಾವ ಬರ್ಬೇಕು. ನಾವ್ ಹೇಗೆ ಅದನ್ನ ತಗೊಳ್ಬೇಕು ಗುರುವನ್ನ, ಆತರನ ಪ್ರಶ್ನೆ? ಹೌದು ಮಾತಾಜಿ, ಹೌದು ಮಾತಾಜಿ. ಈಗ ನೀವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಭುಜಿ. ಅಂದ್ರೆ ನಾನು ಏನೇ ಕೇಳ್ತಿದ್ದೀನಿ ಅಂದ್ರೆ, ನಿಮಗೆ ಗುರು ಯಾಕೆ ಬೇಕು? ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಬೇಕು ಅಲ್ವಾ ಒಂದು. ಆಗ ಆ ಗುರುವಿನಲ್ಲಿ ನೀವು ಪ್ರೇಯಸಿಯನ್ನ ಯಾಕೆ ನೋಡ್ತಾ ಇದ್ದೀರಾ ಪ್ರಭುಜಿ? ಅಂದ್ರೆ ನನಗೆ ಇದರಿಂದ ಭವಸಾಗರದಿಂದ ಹೊರಗಡೆ ಹೋಗ್ಬೇಕು ಮಾತಾಜಿ. ಅವನ ಕೃಷ್ಣನ ಸೇವೆ ಮಾಡ್ಬೇಕು, ಕೃಷ್ಣನ ದಾಸ ಆಗ್ಬೇಕು ಅನ್ನೋ ಒಂದು ಜ್ಞಾನ ಸಿಗ್ತಾ ಇದೆ. ಅದು ಸಿಕ್ಕಿದಕ್ಕೆ ಅದನ್ನ ಪರಿಪೂರ್ಣ ಮಾಡ್ಕೋಬೇಕು ಮಾತಾಜಿ. ಖಂಡಿತ. ಆಗ ನಾವ್ ಯಾವಾಗ ಗುರುವನ್ನ ನೋಡಿ, ಈಗ ನಮ್ಗೆ ಗುರು ಸ್ವೀಕಾರ ಮಾಡುವಾಗ ಆ ಗುರು ತನ್ನ ಆತ್ಮ ಸಾಕ್ಷಾತ್ಕಾರವನ್ನ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ ನಾವು. ಅಂದ್ರೆ ಆ ಗುರು ಭಗವಂತನೆಡೆಗೆ ಹೋಗ್ಬೇಕಾದ್ರೆ ಅವರು ಯಾವ ರೀತಿ ಶಾಸ್ತ್ರವನ್ನ ನೋಡಿದ್ದಾರೆ, ಆ ಶಾಸ್ತ್ರವನ್ನ ಅವರು ಕರಗತ ಮಾಡಿ ಇನ್ನೊಬ್ಬರಿಗೆ ಯಾವ ರೀತಿ ಹೇಳ್ತಾ ಇದ್ದಾರೆ, ಮತ್ತೆ ಆ ಪ್ರಚಾರವನ್ನ ಹೇಗೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಆ ಗುರುವಿಂದ ಗೊತ್ತಾಗುವಂತಹ ಬುದ್ಧಿ ತಿಳುವಳಿಕೆ ಇರ್ಬೇಕಾಗ್ತದೆ ಪ್ರಭುಜಿ. ಈಗ ನಮ್ಗೆ ಉದಾಹರಣೆ ನೋಡ್ಬೇಕಂದ್ರೆ ನಮ್ಮ ಪ್ರಭುಪಾದವರು ಮತ್ತೆ ನಮ್ಮ ಗುರು ಮಹಾರಾಜ್ ನಮ್ಗೆ ಲೈವ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ ಅಲ್ವಾ ಪ್ರಭುಜಿ? ಲೈವ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ನಮ್ಗೆ. ಈಗ ಪ್ರಭುಪಾದವರು ಪ್ರಭುಜಿ, ಈಗ ಪ್ರಭುಪಾದವರು ಹೇಗೆ ನಮ್ಗೆ ಇದೆಲ್ಲ ಕೊಟ್ಟಿದ್ದಾರೆ. ಈಗ ಇಸ್ಕಾನ್ ಅಂತ ಸಂಸ್ಥೆಗಳಲ್ಲಿ ಎಷ್ಟೋ ಲಕ್ಷ 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 ಜೀವಿಗಳು ಉದ್ಧಾರ ಆಗ್ತಾ ಇದ್ದಾರೆ ಅಲ್ವಾ ಪ್ರಭುಜಿ? ಅದು ಪ್ರಭುಪಾದ ಹೋಗಿ ಕೂಡ ಇಷ್ಟು ಹಂತದವರೆಗೂ ಕೂಡ ಅದು ಪ್ರಸ್ತುತದಲ್ಲೇ ಇರ್ತದೆ. ಯಾಕೇಳಿ, ಅಂತಹ ಅಡಿಪಾಯವನ್ನ ಹಾಕಿದ್ದಾರೆ. ಅಂತಹ ಗುರುಗಳನ್ನ ನಾವು ನೋಡ್ಬೇಕಾಗ್ತದೆ ಪ್ರಭುಜಿ ಅಲ್ವಾ? ಅಂದ್ರೆ ಒಬ್ಬ ಗುರುವನ್ನ ಸ್ವೀಕಾರ ಅಂದ್ರು ನಾವು ಗುರುವನ್ನ ಸ್ವೀಕಾರ ಮಾಡ್ಲಿಕ್ಕೂ ಕೂಡ ನಮಗೆ ಭಕ್ತರ ಸಂಘ ತುಂಬಾ ಮುಖ್ಯ ಅಂತೆ. ನಮಗೆ ಆತುರ ಬರ್ಬೇಕಂತೆ. ಆಗ ಮೆಲ್ಲ ಮೆಲ್ಲ ನಮ್ಗೆ ಆ ಕಲ್ಲು ಮುಳ್ಳು ಇಂತಹ ದಾರಿಯನ್ನ ನಮ್ಗೆ ಸಡಿಲ ಮಾಡಿ ಕೃಷ್ಣ ದಾರಿ ತೋರಿಸ್ತಾರಂತೆ. ಅಂತಹ ಸಂಘ, ಅಂತಹ ಗುರುವನ್ನ ಕೊಡ್ತಾರಂತೆ ಪ್ರಭುಜಿ. ಅಂದ್ರೆ ನಮಗೆ ತುಡಿತಾ ಇರ್ಬೇಕು, ನನಗೆ ಹಿಂಗೆ ಪ್ರಾಮಾಣಿಕವಾಗಿ ಬೇಕು, ನಾನು ಪ್ರಾಮಾಣಿಕವಾಗಿ ಭಕ್ತರ ಸೇವೆಯನ್ನ ಮಾಡ್ಬೇಕು, ಅಥವಾ ನಾವು ಭಗವಂತನಡಿಗೆ ಹೋಗ್ಬೇಕು, ನನ್ನ ಸ್ವರೂಪ ನನಗೆ ಗೊತ್ತಾಗಿದೆ. ಯಾವಾಗ ಅಂದ್ರೆ ನಮ್ಮಲ್ಲಿರುವಂತಹ ಆ ಐಹಿಕ ಏನು ಭೋಗ ಲಾಲಸೆಗಳು ಕಡಿಮೆ ಆಗ್ತಾ ಹೋಗ್ತಿರ್ಬೇಕು. ನಮ್ಗೆ ಬರೀ ಆಸೆ ಇದ್ದಾಗ ಆಗಲ್ಲ ಅಲ್ವಾ? ಅಂದ್ರೆ ಈಗ ನಮ್ಗೆ ಪ್ರಭುಪಾದವರು ಎಷ್ಟು ಪ್ರಯತ್ನ ಪಟ್ರು ಅಂದ್ರೆ ತಮ್ಮ ಕುಟುಂಬಕ್ಕೆ, ಅಂದ್ರೆ ಅವರು ಕುಟುಂಬದ ಜೊತೆ ನಾವು ಹೋಗೋಣ, ಅಳವಡಿಕೆ ನಾವು ಬಿಟ್ಟು ಹೋಗ್ಬಾರ್ದು ಅನ್ನೋಕೆ ತುಂಬಾ ಪ್ರಯತ್ನ ಪಟ್ರು. ಲಾಸ್ಟಿಗೆ ಭಗವಂತನ ಇಚ್ಛೆ ಏನಾಗಿತ್ತು ಅಂದ್ರೆ ಅವರು ಹೊರಗಡೆ ಬಂದ್ರು ಅಲ್ವಾ? ಅಲ್ಲಿ ಕೂಡ ಅವ್ರು ಪ್ರಯತ್ನ ಪಟ್ರು. ಹೊರಗಡೆ ಬಂದು ಅವರು ಎಷ್ಟು ಭಗವಂತನನ್ನ ನಂಬಿದ್ರು ಅಂದ್ರೆ, ನೀವು ಏನು ಹಡಗಲ್ಲಿ ಹೋಗುವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದಂತೆ. ಅವರು ಆ ಹಾರ್ಟ್ ಅಟ್ಯಾಕ್ ಆದಾಗ ನನಗೆ ನೋವಾಯ್ತು ಅಂತ ಹೇಳಲಿಲ್ಲ. ಕೃಷ್ಣ, ನಾನು ನಿನ್ನ ಪ್ರಚಾರ ಮಾಡ್ಲಿಕ್ಕೆ ಬಂದೆ, ಆದ್ರೆ ಇದು ಅವಕಾಶ ಸಿಕ್ತಿಲ್ಲ ಕೃಷ್ಣ, ನೀನೇ ನನ್ನ ಕೈ ಹಿಡಿಬೇಕಂದ್ರು. ಅಲ್ಲಿ ಕೂಡ ಕೃಷ್ಣನ ಪ್ರಚಾರವನ್ನ ಗುರು ಅಲ್ಲಿ ಬಯಸ್ತಾರೆ. ಅದು ಗುರು ಅಂತ. ಅಂದ್ರೆ ಅಲ್ಲಿ ಗುರು ಯಾಕೆ ಅವ್ರು ಹೇಳ್ತಿದ್ದಾರೆ, ಅವ್ರ ಸ್ವರೂಪ ಮತ್ತೆ ಆ ಸ್ವರೂಪ ಗೊತ್ತಾಗಿದೆ, ಅದು ಪ್ರಭುಪಾದವರಿಗೆ ಅವರ ಗುರುಗಳ ಮೂಲಕ ಅವರಿಗೆ ದೊರೆತಿದೆ. ಅದನ್ನ ಇನ್ನೊಂದು ಜೀವಿಗೆ ಅವರು
ಮಾಡ್ಲಿಕ್ಕೆ ಆ ತರ ನಾವು ಗುರುವನ್ನ ಆಯ್ಕೆ ಮಾಡ್ಬೇಕಾಗ್ತದೆ. ಆದ್ರೆ ನೀವ್ ಹೇಳ್ತಿರಲ್ಲ ಆ ತರ ಭಾವ ಬರ್ಬೇಕಂದ್ರೆ ನಾವಂತ ಗುರುನ ನೋಡುವಂತಹ ನಮಗೂ ಕೂಡ ಇರ್ಬೇಕು. ಅದು ಯಾವಾಗ ಸಾಧ್ಯತೆ ಅಂದ್ರೆ ನಾವು ಒಡನಾಟ ಇರ್ಬೇಕಾಗ್ತದೆ, ಭಕ್ತರ ಸಂಘ ಇರ್ಬೇಕಾಗ್ತದೆ, ಅವರ ಇಬ್ಬರ ನಡುವೆ ಚಟುವಟಿಕೆ ನಡಿಬೇಕಾಗ್ತದೆ. ಆಗ ನಮ್ಗೆ ನಾವು ಭಗವಂತನ ಅಂದ್ರೆ ನಮ್ಮ ಏನು ನಾವು 4 ದೋಷಗಳಿಂದ ನಾವು ಕೂಡಿರ್ತೇವೆ ಅಲ್ವಾ, ನಮ್ಮ ಬುದ್ಧಿ ಏನಾಗಿರ್ತದೆ, ಪ್ರಾಮಾಣಿಕವಾಗಿರಲ್ಲ, ದೋಷ ಆಗ್ತದೆ, ಮತ್ತೆ ಇನ್ನೊಬ್ಬರ ದೋಷವನ್ನ ನೋಡ್ತೇವೆ, ನಮ್ಮ ಇಂದ್ರಿಯಗಳು ಯಾವಾಗ ತಪ್ಪು ಮಾಡ್ತದೆ ಅಂತೆ. ಅದಕ್ಕೆ ನಾವು ಭಕ್ತರ ಸಂಘದಲ್ಲಿದ್ದು ಅಲ್ಲಿ ಇಂತಹ ಹಿರಿಯ ವೈಷ್ಣವರನ್ನ ನಾವು ನೋಡ್ತಾ ಇದ್ದಾಗ ಭಗವಂತನೇ ಕರುಣಿಸ್ತಾರಂತೆ, ಅಂದ್ರೆ ಸರಾಗ ಮಾಡ್ತಾರಂತೆ. ನಮ್ಮ ಏನು ಹಂತ ಹೀಗೆ ಹೋಗುವಾಗ ನಮಗೆ ಅದನ್ನ ಸರಾಗ ಮಾಡ್ತಾರೆ. ಆ ರೀತಿ ನಾವು ನೋಡ್ಬೋದು ಪ್ರಭುಜಿ. ಆಗ ನೀವು ಹೇಳಿದಂತ ನಮ್ಗೆ ಭಗವಂತ ಕರುಣಿಸ್ತಾರೆ ಗುರುಗಳನ್ನ. ಪ್ರಭುಜಿ ಏನು ಅಂದ್ರೆ ನಂಗೆ ಅನ್ಕೊಂಡಿರೋಷ್ಟು ಹೇಳಿದೆ, ಮತ್ತೆ ಇನ್ನಂತದಾದ್ರೆ ಹೇಳಿದ್ರೆ ಕೇಳಿ ಪ್ರಭುಜಿ. ಹರೇ ಕೃಷ್ಣ. ಇಲ್ಲ ಮತ್ತೆ ತುಂಬಾ ಧನ್ಯವಾದ ಮಾತಾಜಿ. ಹಾ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ IDC ಕೋರ್ಸ್ ಮಾಡ್ತೀವಲ್ಲ ಮಾತಾಜಿ, ಅದ್ರಲ್ಲಿ ಎಲ್ಲ ಹೇಳ್ತಾರಲ್ಲ ಮಾತಾಜಿ ಯಾವ ತರ ಚೂಸ್ ಮಾಡ್ಕೋಬೇಕು ನೀವು ಗುರುನ ಅಂತೇಳಿ. ಸೊ IDC ಕೋರ್ಸ್ ಗುರುತತ್ವ ಯಾಕೆ ಸ್ವೀಕಾರ ಮಾಡ್ಬೇಕು, ಅವ್ರು ಶಾಸ್ತ್ರವನ್ನ ಕಲಿತಿರ್ಬೇಕು ಅಲ್ವಾ, ಅದು ನಮಗೆ IDC ಕೋರ್ಸ್ ಅಲ್ಲಿ ಇರ್ತದೆ. ಇನ್ನ ಹಾಗೆ ಇರ್ತದೆ. ಹೌದು, ಅದೇ ರೀತಿ ಭಕ್ತರ ಸಂಘದಲ್ಲಿ ಈಗ ನಮಗೆ ವಿವರಣೆಯನ್ನ ಕೊಟ್ಟಿದ್ದಾರಲ್ವಾ. ಮೊದಲನೆಯದಲ್ಲಿ ಹೇಗೆ ಗುರುವನ್ನ ಯಾಕೆ ನಾವು ಆಶ್ರಯವನ್ನ ಪಡಬೇಕು, ಪಾದಾಶ್ರಯ, ಮತ್ತೆ ಅದನ್ನ ಯಾಕೆ ನಾವು ದೀಕ್ಷೆ ಪಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಅದೇ ರೀತಿ IDC ಅಲ್ಲಿ ಕೂಡ ಹೇಳ್ತಾರೆ. ಹೌದು, ಗುರುತತ್ವದ ಬಗ್ಗೆ ಒಂದು ವಿವರಣೆ ಇದೆ ಅಲ್ವಾ. ಪ್ರಭುಜಿ ನೀವು IDC ಮಾಡಿದ್ದೀರಾ? ಹಾ ಮಾತಾಜಿ ಮಾಡಿದ್ದೇನೆ ಮಾತಾಜಿ, ಬಟ್ ಪರಿಪೂರ್ಣವಾಗಿ ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾ ಎಲ್ಲ ಎಡವಿದ್ದೇನೆ ಮಾತಾಜಿ, ಅದಕ್ಕೆ ನಿಮ್ಮಲ್ಲಿ ಕೇಳಿದೆ ಮಾತಾಜಿ. ಮತ್ತೆ ಅದೇ ಇದು ಮೂಲ ಅಂದ್ರೆ ರಸ ಇನ್ನು ನಮ್ಮಲ್ಲಿ ಬಿಡುಗಡೆ ಆಗ್ಬೇಕಲ್ಲ ಮಾತಾಜಿ ದೇಹದಲ್ಲಿ. ಅಂದ್ರೆ ಗುರುಗಳ ನೋಡಿದ ತಕ್ಷಣ ನಮ್ಮಲ್ಲಿ ಪ್ರೇಯಸಿ ಅಥವಾ ಪ್ರಿಯಕರ ಭಾವನೆ ಬರ್ಬೇಕಂದ್ರೆ ನಮ್ಮಲ್ಲಿ ಆ ರಸ ಬಿಡುಗಡೆ ಆಗ್ಬೇಕಲ್ಲ. ನಮಗೆ ಭಾವನೆ ಬರ್ಬೇಕು. ಮತ್ತೆ ಅಂದ್ರೆ ಇವಾಗ ಪ್ರೇಯಸಿ ಅನ್ನುವಂತ ಭಾವ ಅಂತ ಹೇಳಿದ್ರೆ ಅಂದ್ರೆ ನಮಗೆ ಇವಾಗ ಗುರುವಿಗಿಂತ ಆ ಭಾವ ಮುಖ್ಯನಾ ಮಾತಾಜಿ? ಅಂದ್ರೆ ನಂಗೆ ಅದು ಅರ್ಥ ಆಗ್ಲಿಲ್ಲ ಮಾತಾಜಿ. ಅಂದ್ರೆ ಇನ್ನೂ ಕೂಡ ಅಂದ್ರೆ ದೀಕ್ಷೆ ಪಡೆಯೋದಂತಾರೆ ಹೇಳುವಾಗ ಎಲ್ಲ ಕೇಳಿದೀನಿ ಮಾತಾಜಿ ನಾನು ಕೂಡ, ಅಂದ್ರೆ ಪ್ರೇಯಸಿ ಅನ್ನುವಂತ ಭಾವ ಬರ್ಬೇಕು ಅಂತ ಹೇಳಿ. ಅಂದ್ರೆ ಅದು ಬರದಿದ್ರೆ ನಾವು ದೀಕ್ಷೆ ತಕೊಳ್ಬಾರ್ದ ಮಾತಾಜಿ ಹಾಗಿದ್ರೆ? ಹಂಗೇನಿಲ್ಲ ಇಲ್ಲ, ಹಂಗೆ ಇಲ್ಲ ಮಾತಾಜಿ. ನಮಗೆ ದೀಕ್ಷೆ ಏನೋ ಗುರು ಪರಂಪರೆಗೆ ನಾವು ಸೇರಿದ್ದೇವೆ ಒಂದು ಅಲ್ವಾ. ಈಗ ಒಂದು ಪ್ರಭುಪಾದವರು ಒಂದು ಪರ್ಪಾಟಲ್ಲಿ ಹೇಳ್ತಾರೆ ಏನಂತಂದ್ರೆ, ಪ್ರೇಯಸಿ ಪ್ರಿಯತಮ ಇಬ್ರು ಇರ್ತಾರೆ. ಅವ್ರು ಏನು ಅವಾಗ ಜಸ್ಟ್ ಮಾತಾಡ್ತಾರೆ. ಆ ರಿಲೇಷನ್ ಏನರ್ಥ, ಓನ್ಲಿ ಪ್ರೀತಿ ಪ್ರೇಮ ಅಲ್ವಾ. ಯಾವಾಗ ಅವರು ಪ್ರಿಯತಮಗೆ ತಾಳಿ ಕಟ್ಟಾಗ ಅದು ಅಧಿಕೃತ ಆಗ್ತದೆ. ಏನೋ ಅವರು ತನ್ನ ಪತ್ನಿ ಶಾಸ್ತ್ರದ ಪ್ರಕಾರ ಅಲ್ವಾ. ಅದೇ ರೀತಿ ನಾವು ಈಗ ಇದರ ಹಂತದಲ್ಲಿ ಪ್ರಿಯಕರಾಗಿರ್ತೇವೆ ಭಗವಂತನಿಗೆ. ಯಾವಾಗ ನಾವು ದೀಕ್ಷೆ ಪಡಿತೇವೆ ಅದು ನಾವು ಪರಂಪರೆಗೆ ಸೇರ್ತೇವೆ ಅಂದ್ರೆ ಒಂದು ಕುಟುಂಬಕ್ಕೆ ಸೇರ್ತೇವೆ ಅನ್ನೋ ಒಂದು ಪರ್ಪಟಲ್ಲಿ ನಾನು ಓದಿದ್ದೇನೆ. ಮತ್ತೆ ಹಿರಿಯ ಭಕ್ತರು ಕೂಡ ನಮ್ಗೆ ಹೇಳಿದ್ದಾರೆ ಮಾತಾಜಿ. ಈ ಕಾರಣದಿಂದ ಆದ್ರೆ ನಾವು ಏನೇ ದೃಢ ಇರ್ಬೇಕು ನಮಗೆ. ಹೌದು, ನಾವು ಇಸ್ಕಾನಲ್ಲಿ ಸ್ವಲ್ಪ ಆದ್ರೂ ನಾವು ಸೇವೆ ಮಾಡ್ಬೇಕು. ನಮ್ಗೆ ಏನು ಕೊಟ್ಟಿದ್ದಾರೆ ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರು ಏನ್ ಹೇಳಿದ್ರು, ಎಲ್ಲ ಕಡೆ ನೀನು ಬುಕ್ಕನ್ನ ಡಿಸ್ಟ್ರಿಬ್ಯೂಷನ್ ಮಾಡು, ನಿಮಗೆ ಹಣ ಇದ್ರೆ ಬುಕ್ಕನ್ನ ಇದ್ ಮಾಡಿ ಎಲ್ಲ ಕಡೆ ಹೋಗಿ ಎಲ್ಲ ಜೀವಿಗಳು ಉದ್ಧಾರ ಆಗ್ಬೇಕು, ಇದನ್ನ ಹೇಳ್ತಾರೆ. ಇಂತಹ ಒಂದು ಹೆಜ್ಜೆನ ನಾವು ಮುಂದಕ್ಕೆ ತರ್ತೀವಿ ಅಂದಾಗ ಆಗ ನಾವು ಗಟ್ಟಿಯಾಗಿ ಪ್ರಭುಪಾದವರ ಆಶ್ರಯ, ಮತ್ತೆ ನಮ್ಮ ನೋಡಿ ಈಗ ನಮ್ಗೆ ಲೈವ್ ಅಲ್ಲಿ ಗುರು ಮಹಾರಾಜ್ ಅವರನ್ನ ನಮಗೆ ಕಾಣಿಸ್ತಾ ಇದ್ದಾರೆ. ಅವರು ಹೇಗೆ ಅಂತಂದ್ರೆ ಅವರ ಇದ್ರಲ್ಲೂ ಅವರು ನಮಗೆ ಭಗವಂತನ ಪ್ರಚಾರವನ್ನ ಕೊಡ್ತಾ ಇದ್ದಾರೆ. ಎಷ್ಟೋ ಜೀವಿಯನ್ನ ಅವರು ಉದ್ಧಾರ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಗುರಿಯತ್ತ ಗಮನ ಹೇಗೆ ಹೋಗ್ತದೆ ಹಾಗೆ ದೀಕ್ಷೆ ತಗೋಬೇಕು ಮಾತಾಜಿ, ಖಂಡಿತ ತಗೋಬೇಕು, ಎಲ್ಲಾರು ತಗೋಬೇಕು. ಭಗವಂತನ ಕರುಣೆ, ಗುರುವಿನ ಕರುಣೆ ಇದ್ರೆ ಖಂಡಿತ ಎಲ್ಲರಿಗೆ ನಮ್ಗೆ ಸಿಗ್ತದೆ ಮಾತಾಜಿ, ಖಂಡಿತ. ಮತ್ತೆ ಸಿಕ್ಕಿಲ್ಲ ಅನ್ನೋ ಇಲ್ಲ, ನಾವು ಇದ್ರಲ್ಲೂ ಕೂಡ ನಾವು ಮುಂದೆ ಹೋಗ್ಬೋದು ಹಾಗೆ. ಅಷ್ಟೇ ನಾಯಕ್ ಪ್ರಭು ಹೇಳಿ, ಅರ್ಥ ಆಯ್ತಾ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ದೀಕ್ಷೆ ಪಡ್ಕೊಳ್ತೇವೆ ಅವಾಗ ನಾವು ಗುರು ಚಾಯ್ಸ್ ಮಾಡ್ಬೇಕು ಅಥವಾ ಯಾರು ಗುರು ಚಾಯ್ಸ್ ಮಾಡ್ಕೊಳ್ತಾರೆ ಮಾತಾಜಿ? ನಾವು ದೀಕ್ಷೆ ಪಡ್ಕೊಳ್ತೇವಲ್ಲ ಆ ಸಮಯದಲ್ಲಿ ಗುರು ಇಸ್ಕಾನಲ್ಲಿ ಸೇವಾ ಮಾಡ್ತಿರ್ತೀರಾ, ಸೇವಾ ನೋಡಿ ಅಥವಾ ನಿಮ್ಮ ಚಟುವಟಿಕೆ ನೋಡಿ. ಯಾಕಂದ್ರೆ ನಮ್ಮ ಪಾಪವನ್ನ ಗುರು ತಗೊಳ್ತಾರೆ. ನಾವು ಈಗ ಒಂದು ಸಂಸ್ಥೆಯಲ್ಲಿ ಇದ್ದೇವೆ ಅಥವಾ ಇಸ್ಕಾನ್ ಅಲ್ಲಿ ಇದ್ದೇವೆ, ಅಲ್ಲಿ ನಿಮ್ಮ ಒಡನೋಟ ಎಲ್ಲವನ್ನ ನೋಡಿ
ಆ ಹಿರಿಯ ಭಕ್ತರು ಕೊಡ್ತಾರೆ ಅಥವಾ ನೀವೇ ಅವರ ಕೇಳ್ಬೋದು. ಹಾಗೆ ನಮ್ಮ ಹಾಗೆ ಮಾತಾಜಿ ಅಂದ್ರೆ ಮಾತಾಜಿ No, ವಯಸ್ಸು ಇದಾಗಿದೆ. ನಿಮ್ಮ ಭಾಗ ಅವರಿಗೆ ಗೊತ್ತಿರ್ಬೇಕು. ಈಗ ಇರಲ್ಲ ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸ್ಬೇಕು. ಯಾಕಂದ್ರೆ ಗುರುವಿಗೆ ಎಫೆಕ್ಟ್ ಆಗಬಾರ್ದು. ನಮ್ಮ ಗುರುಮಹಾರಾಜರು ಅರ್ಥ ಆಯ್ತಾ ಮಾತಾಜಿ? ಕೇಳ್ತಾ ಇಲ್ಲ ಮಾತಾಜಿ, ಕೇಳಿಸ್ಲಿಲ್ಲ. ಏನಾದ್ರೆ ಕೇಳಿಸ್ತಾ ಇಲ್ಲ ಹಾಗೆ ಹಾಗೆ ಮಾತಾಜಿ. ಅಂದ್ರೆ ಮಾತಾಜಿ ಕ್ಲಿಯರ್ ಆಗಿ ಕೇಳಿಸ್ತಾ ಕೃಷ್ಣ? ಇಲ್ಲ ಮಾತಾಜಿ ನೀವ್ ಹೇಳಿದ್ದು. ಹರೇ ಕೃಷ್ಣ, ನೀವ್ ಹೇಳಿದ್ದು ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಮಾತಾಜಿ. ಒಂದು ವಿಡಿಯೋ ಆಫ್ ಮಾಡ್ತೇನೆ. ವಿಡಿಯೋ ಆಫ್ ಮಾಡಿದ್ರೆ ಅದು ಆನ್ ಮಾಡಿದ್ರೆ ಕೇಳ್ಸಲ್ಲ. ಈಗ ಕೇಳ್ತದಾ ಮಾತಾಜಿ? ಹಾ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಹರೇ ಮಾತಾಜಿ. ಕೃಷ್ಣ. ಅದೇ ವಿಡಿಯೋ ನಾವು ಮಾತಾಜಿ ಸರಿಗಿಲ್ಲ ವಾಯ್ಸ್. ಮಾತಾಜಿ ಬ್ರೇಕ್ ಆಗ್ತಾ ಇದೆ. ಮಾತಾಜಿ ಅಂದ್ರೆ ನಮಗೆ ಬೇಕಾ ನೆಟ್ವರ್ಕ್ ಅಷ್ಟೇ. ಮಾತಾಜಿ ಬ್ರೇಕ್ ಆಗ್ತಾ ಇದೆ, ಕ್ಲಿಯರ್ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಇಷ್ಟೇ ಮಾತಾಜಿ. ಆಯ್ತು ಮಾತಾಜಿ, ಅಂದ್ರೆ 9 ಆಯ್ತಲ್ಲ. ಸರಿ ಹೌದು ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಮುಂದಿನ ವಾರ ಚರ್ಚೆ ಮಾಡ್ಬೋದಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭುಜಿ ಹಾಕಿದ್ದೀನಿ ಮತ್ತೆ ಒಂದ್ ನಿಮಿಷ ಮಾತಾಜಿ, ಹಾಕ್ತೀನಿ. ಒಂದ್ ನಿಮಿಷ ಲಿಂಕ್ ಅಲ್ಲಿ ಹಾಕ್ತೀನಿ ಮಾತಾಜಿ. ಬಂತು ನೋಡಿ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಮಾಡ್ಬಿಡ್ತೀನಿ ಒಂದ್ 5 ನಿಮಿಷ. ಹಾ ಮಾತಾಜಿ, ಹಾ ಮಾತಾಜಿ. ಪ್ರಭು ನಮ್ದು ವಿನಯ್ ಪ್ರಭು ಹಾಕಿರಲ್ಲ. ಹಾಕಿದ್ದೀನಿ ಮಾತಾಜಿ, ನಿಮ್ದು ಅವಲೇ ಹಾಕಿದ್ದೀನಿ ಮಾತಾಜಿ. ಸರಿ ಪ್ರಭು. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿನಾಯಕ್ ಪ್ರಭು ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಪ್ರಭುಜಿ ಏನ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದೀರಾ? ಯಾವ್ದು ಪ್ರಭುಜಿ? ಇದು ಕ್ವಶನ್ ಪೇಪರ್ ಕೊಟ್ಟಿದಾರಲ್ಲ? ಇಲ್ಲ ಪ್ರಭುಜಿ, ಇದ್ರದ್ದೇನು ಅನೌನ್ಸ್ ಮಾಡ್ದಂಗಿಲ್ಲ ಪ್ರಭುಜಿ. ಏನ್ ಮಾಡಿಲ್ವಾ? ಇನ್ನೇ ಅಧ್ಯಾಯ ನಡೀತಿದೆ, 19 ಅಧ್ಯಾಯ. 6ನೇ ಅಧ್ಯಾಯ ನಡೀತಿದೆ. 6ನೇ ಅಧ್ಯಾಯ ಮುಗಿತು, ಇನ್ನು 19 ಅಧ್ಯಾಯ ಇದೆ ಪ್ರಭುಜಿ. ಅದಾದ್ಮೇಲೆ ಆಗುತ್ತೆ ಎಕ್ಸಾಮ್ ಪ್ರಭುಜಿ. ಮಾತಾಜಿ. ಪ್ರಭುಜಿ ಲೇವ್ ಆಗ್ಬೋದು ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಪ್ರಭು, ನಾವು ಅದಕ್ಕೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಇಲ್ಲ ಪ್ರಭುಜಿ, ಎಂಡ್ ಮಾಡೋಣ. ಹಾ ಮಾತಾಜಿ, ಏನ್ ಮಾಡೋಣ ಮಾತಾಜಿ? ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಏನಿದ್ರೆ ನೆಕ್ಸ್ಟ್ ಕೇಳುವ ಮಾತಾಜಿ. ವಿನಾಯಕ್ ಸರಿ ಪ್ರಭು, ಮಾತಾಜಿ. ವರದ ಮಾತಾಜಿ, ಧನ್ಯವಾದ. ಹಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ನೆಕ್ಸ್ಟ್ ನಿಮಗೆ ಹಂಚ್ಕೋಬೇಕಂದ್ರೆ ನೆಕ್ಸ್ಟ್ ವೀಕ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು ರಾಮರೂಪಿಣಿ ಮಾತಾಜಿ ನೆಕ್ಸ್ಟ್ ವೀಕ್ ಹೇಳಿ. ಮತ್ತೆ ಶಿವಗಂಗಾ ಮಾತಾಜಿ, ಉಮಾ ಅಶೋಕ್ ಎಲ್ಲಾರು ಓಕೆನಾ? ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೆ. ಹೆಡ್ ಮಾಡೋಣ. ಧನ್ಯವಾದ ಮಾತಾಜಿ. ಹರೇ ಧನ್ಯವಾದಗಳು.